ರಾಜಕಾರಣಿಗಳಿರುವಾಗ ಅದೇ ಬಸವಣ್ಣನ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದ ದೇಶದ ಮೊದಲ ಸಿಎಂ ಸಿದ್ದರಾಮಯ್ಯ. ಜಾತ್ಯತೀತತೆಯ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವಾಗ ನನ್ನ ದೃಷ್ಟಿಯಲ್ಲಿ ಜಾತ್ಯತೀತತೆ ಎಂದರೆ ಬಡವರ ಹೊಟ್ಟೆ ತುಂಬಿಸುವುದೆಂದು ಮೊದಲು ಹೇಳಿದ ದೇಶದ ಮೊದಲ ಸಿಎಂ ಸಿದ್ದರಾಮಯ್ಯ.
ವರವಯ್ಯ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ತಂಪಾದ ಪಾನೀಯದ ವ್ಯವಸ್ಥೆ ರೆಡಿಯಾಗಿದೆ. ತಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡೆದಬೇಕು ಎಂದು ಕೇಳ್ಕೊಳ್ತಾ ಇದ್ದೇವೆ. कांग्रेस जिताएंगे 22 में अब की हम कांग्रेस जिताएंगे. दोस्तों, अब हम एक नजर डालते हैं कि कांग्रेस ने अपने शासनकाल में हमें क्या क्या दिया है. आईआईटी बनाया है, एम्स बढ़ाएंगे. आईआईटी बनाया है, एम्स बढ़ाएंगे. इसरो डीआरडीओ संग दुनिया में छाएंगे. इसरो डीआरडीओ संग दुनिया में छाएंगे. जो देश बनाए हैं हम उनको लाएंगे. जो देश बनाए हैं हम उनको लाएंगे. 22 में अब की हम कांग्रेस जिताएंगे. 22 में अब की हम कांग्रेस जिताएंगे.
ಹೆಚ್ಚಿನ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ಅವರು ನಮ್ಮ ಸಭಾಂಗಣದಿಂದ ಆಗಮಿಸಲಿದ್ದಾರೆ. ನುಡಿದಂತೆ ನಡೆಯುತ್ತೇವೆ ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಂಭ್ರಮಾಚರಣೆ ಈಗಾಗಲೇ ನಮ್ಮ ಕಿಲ್ಲೆ ಮೈದಾನದ ಗೇಟ್ ಬಳಿ ನಡೆಯಲಿದೆ. ಪಟಾಕಿ ಸಿಡಿಸುವ ಮೂಲಕ ಬೃಹತ್ ಸಂಭ್ರಮಾಚರಣೆ, ತದನಂತರ ಅಭಿನಂದನಾ ಸಭೆ ಕೆಲವು ನಿಮಿಷಗಳಲ್ಲಿ ಪುರಭವನದ ಈ ಒಂದು ಸರ್ವ ಸುಸಜ್ಜಿತ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ.
ಪ್ರೀತಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ಅವರು ಸಭಾಂಗಣವನ್ನು ಪ್ರವೇಶಿಸಿದ್ದಾರೆ. ಕೆಲವೇ ಕೆಲವು ನಿಮಿಷಗಳಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ನಮ್ಮ ಈ ಸಮಾರಂಭದಲ್ಲಿ ಶ್ರೀ ಮಂಜುನಾಥ್ ಭಂಡಾರಿ ವಿಧಾನ ಪರಿಷತ್ ಸದಸ್ಯರು, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಎಂ.ಬಿ. ವಿಶ್ವನಾಥ್ ರಾಯ್, ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್. ಮೊಹಮ್ಮದ್ ಆಲಿ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜಾರಾಮ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ಗೌಡ ಕೋಡಿಂಬಾಳ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಮೊಹಮ್ಮದ್ ಹಾಜಿ ಬಡಗಣ್ಣೂರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸುಧಾಕರ್ ಶೆಟ್ಟಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಂ.ಎಸ್. ಮಹಮ್ಮದ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮುರಳೀಧರ್ ರೈ ಮಠದ ಬೆಟ್ಟು ಉಸ್ತುವಾರಿಗಳು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹೇಮನಾಥ್ ಶೆಟ್ಟಿ ಕಾವ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಫಜಲ್ ರಹೀಮ್ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು, ಶ್ರೀ ಚಂದ್ರ ಶೆಟ್ಟಿ ಕೆಪಿಸಿಸಿ ಸಂಯೋಜಕರು ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜೋಕಿಮ್ ಡಿ ಸೋಜಾ ಜಿಲ್ಲಾಧ್ಯಕ್ಷರು ಸೇವಾದಳ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರಂಜಿತ್ ಬಂಗೇರ ಅಧ್ಯಕ್ಷರು ಜಿಲ್ಲಾ ಯಂಗ್ ಬ್ರಿಗೇಡ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರವೀಣ್ ಚಂದ್ರ ಆಳ್ವಾ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸ್ವೀಟ್ಲ ಉಪ್ಪಿನಂಗಡಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಸಾದ್ ಕೌಶಲ್ ಶೆಟ್ಟಿ ಸದಸ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಸನ್ನ ಕುಮಾರ್ ಶೆಟ್ಟಿ ಉದ್ಯಮಿ ಪುತ್ತೂರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಶ್ರೀನಿವಾಸ್ ಶೆಟ್ಟಿ ಕೊಲ್ಯ ಅಧ್ಯಕ್ಷರು ನಗರ ಕಾಂಗ್ರೆಸ್ ಪುತ್ತೂರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಉಮಾನಾಥ್ ಶೆಟ್ಟಿ ಪೆರ್ನೆ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಕುಮ್ರ ದುರ್ಗಾ ಪ್ರಸಾದ್ ರಾಯ್ ಸದಸ್ಯರು ಪ್ರಚಾರ ಸಮಿತಿ ದಕ್ಷಿಣ ಕನ್ನಡ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಉಲ್ಲಾಸ್ ಕೋಟ್ಯಾನ್ ದಕ್ಷಿಣ ಕನ್ನಡ ಜಿಲ್ಲಾ ಸದಸ್ಯರು ಕಾಂಗ್ರೆಸ್ ಸಮಿತಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನೂರುದ್ದೀನ್ ಸಾಲ್ಮರ ಉಸ್ತುವಾರಿಗಳು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಮಹೇಶ್ ಅಂಕೋತಿಮಾರ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಪ್ರಸಾದ್ ಪಾಣಾಜಿ ಅಧ್ಯಕ್ಷರು ಯುವ ಕಾಂಗ್ರೆಸ್ ಪುತ್ತೂರು ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸುಭಾಷ್ ಚಂದ್ರ ಶೆಟ್ಟಿ
ಅಧ್ಯಕ್ಷರು ಪಂಚಾಯತ್ ರಾಜ್ ಜಿಲ್ಲಾ ಅಧ್ಯಕ್ಷರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರಾರ್ಥನೆ ಒಂದೇ ಮಾತರಂ ಸೇವಾದಳ ಇವರಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ನಮ್ಮ ಶಾಸಕರನ್ನ ಎಲ್ಲರೂ ಕೂಡ ಎದ್ದು ನಿಂತು ಗೌರವಿಸಿಕೊಡಬೇಕು. ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆಗೆ ತಾವೆಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ಸಜ್ಜಿಗೆಗೊಳಿಸಿರ್ತಕ್ಕಂಥ ಸ್ವೀಕರಿಸಬೇಕು, ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆ, ಎಲ್ಲರೂ ಎದ್ದು ನಿಂತು ಒಂದೇ ಮಾತರಂ ಪ್ರಾರಂಭಿಸಲಿಕ್ಕಿದ್ದಾರೆ. ಒಂದೇ ಮಾತರಂ ಏಕ್ ಸಾಥ್ ಶುರು ಕರ್. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಸ್ಮೃತಿಯದ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುಮಧುರ ಶೋಭಿನಿ ಸುವಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ವಿಶ್ರಾಮ್ बैठ जाए. ಧನ್ಯವಾದಗಳು ಶ್ರೀ ಜೋಕಿಮ್ ಸರ್ ಹಾಗೂ ತಂಡದವರಿಗೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಗಳಿದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಗೌಡ ಕೋಡಿಂಬಾಳ ಅವರನ್ನು ಪ್ರೀತಿಪೂರ್ವಕವಾಗಿ ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೆಚ್ಚಿನ ನೂತನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಅಭಿನಂದನಾ ಸಮಾರಂಭ. ಅದರ ಜತೆಗೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮತದಾರ ಬಾಂಧವರಿಗೆ ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಈ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರನ್ನ ಸ್ವಾಗತ ಮಾಡುವ ಮುನ್ನ ನನಗೆ ಈ ಸಮಾರಂಭವನ್ನು ನೋಡುವಾಗ ಹಳೆಯ ಒಂದು ನೆನಪು ಬರ್ತಾ ಉಂಟು. ಸುಮಾರು 2 ತಿಂಗಳ ಹಿಂದೆ ಇದೇ ಸಭಾಂಗಣದಲ್ಲಿ ನಮ್ಮ BLAಗಳಿಗೆ, ಬೂತ್ ಅಧ್ಯಕ್ಷರುಗಳಿಗೆ, ವಿವಿಧ ಪದಾಧಿಕಾರಿಗಳಿಗೆ ಒಂದು ಪ್ರೇರಣಾ ಶಿಬಿರ ಇಲ್ಲಿ ನಡೆದಿತ್ತು. ಆ ಪ್ರೇರಣಾ ಶಿಬಿರದಲ್ಲಿ ಅಶೋಕ್ ಕುಮಾರ್ ರೈ ಅವರು ಬಹಳ ಹಿಂದೆ ಅಲ್ಲಿ BLA ಬೂತ್ ಅಧ್ಯಕ್ಷರ ಮಧ್ಯದಲ್ಲಿ ಕೂತ್ಕೊಂಡಿದ್ದರು. ಅದೇ ಅಶೋಕ್ ಕುಮಾರ್ ರೈ ಅವರು ಇವತ್ತು ವೇದಿಕೆಯ ಮಧ್ಯಭಾಗದಲ್ಲಿದ್ದಾರೆ. ಇದಕ್ಕೆ ಎಲ್ಲ ಕಾರಣ ಯಾರು ಅಂತ ಹೇಳಿದರೆ ನೀವು ಮತದಾರ ಬಂಧುಗಳು, ನಮ್ಮ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು, ವಿವಿಧ ಘಟಕಗಳ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರು, ನಾಯಕರು. ಅದಕ್ಕಾಗಿ ನಮಗೆ ಭಾಳ ಸಂತೋಷ ಆಗ್ತಾ ಉಂಟು. ಅದಕ್ಕಾಗಿ ತಮ್ಮೆಲ್ಲರನ್ನು ಇವತ್ತು ಕೃತಜ್ಞತೆ ತಮಗೆ ಸಲ್ಲಿಸಲಿಕ್ಕೆ ನಾವಿದ್ದೇವೆ. ಅದರ ಜೊತೆಗೇ ನೂತನವಾಗಿ ಆಯ್ಕೆಯಾದಂತಹ ನಮ್ಮ ನೆಚ್ಚಿನ ಶಾಸಕರು
ಶ್ರೀಯುತ ಅಶೋಕ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನಾ ಸಮಾರಂಭವನ್ನು ಸಹ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಸಕರು ಚುನಾಯಿತರಾದ ಬಳಿಕ ನಮಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಇವರಿಗೆ ಒಂದು ಶಕ್ತಿ ಇದೆ. ಏನು ಅಂತ ಹೇಳಿದರೆ, ಇಡೀ ನಮ್ಮ ಕ್ಷೇತ್ರವನ್ನು ಆಮೂಲಾಗ್ರವಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವಂತಹ ಒಂದು ಶಕ್ತಿ ಇದೆ. ಅದರ ಜೊತೆಗೇ ನಮ್ಮ ಪಕ್ಷದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹ ಅವರು ಒತ್ತನ್ನು ಕೊಡ್ತಾ ಇದ್ದಾರೆ. ಇದು ನಾವೆಲ್ಲರೂ ಸಹ ಸಂತೋಷ ಪಡಬೇಕಾದಂಥ ಸಂಗತಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮ ನೆಚ್ಚಿನ ನೂತನ ಶಾಸಕರಾಗಿರತಕ್ಕಂತಹ ಶ್ರೀ ಅಶೋಕ್ ಕುಮಾರ್ ಕೋಡಿಂಬಾಡಿ, MA ರಾಜ್ಯಶಾಸ್ತ್ರ ಪದವೀಧರರು. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಡೀ ನಮ್ಮ ಕ್ಷೇತ್ರಕ್ಕೆ ಎರಡು ಕಣ್ಣು ಇದ್ದಂತೆ ನಮ್ಮ ಎರಡು ಬ್ಲಾಕ್ನ ಅಧ್ಯಕ್ಷರುಗಳು, ಪುತ್ತೂರು ಬ್ಲಾಕ್ನ ಅಧ್ಯಕ್ಷರು ಇವತ್ತು ಅದರ ಅಧ್ಯಕ್ಷತೆಯನ್ನು ಸಹ ವಹಿಸಿಕೊಂಡಿದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ MB ವಿಶ್ವನಾಥ್ ರೈ ಇವರು ಅಧ್ಯಕ್ಷರಾದ ಬಳಿಕ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಸಂಘಟನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರು, ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಹ ತನ್ನ ಅಮೂಲ್ಯ ಸಮಯವನ್ನು ಈ ಒಂದು ಪಕ್ಷದ ಸಂಘಟನೆಗೆ ಕೊಟ್ಟಂಥವರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ KB ಇವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಬಹಳ ಸಂತೋಷ ಆಗ್ತಾ ಉಂಟು. ಬಹಳ ಹಿರಿಯರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡಿದಂತಹ ನೆಲ್ಲಿಕಟ್ಟೆ ರಾಧಾಕೃಷ್ಣ ಸುಧಾಕರ ಶೆಟ್ಟಿಯವರು ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಹಾರ್ದಿಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಉತ್ತಮ ಸಂಘಟಕರು, KPCC ಸಂಯೋಜಕರಾಗಿರ್ತಕ್ಕಂತಹ ಕಾವು ಹೇಮನಾಥ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮೊಹಮ್ಮದ್ ಅಲಿ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ವಕ್ತಾರರಾಗಿರ್ತಕ್ಕಂತಹ ಹಾಗೂ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಹದ್ ಬಡಗನ್ನೂರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ವಾಗ್ಮಿ ಇಡೀ ಚುನಾವಣಾ ಪ್ರಚಾರದಲ್ಲಿ ಎಲ್ಲ ಸಭೆಗಳಲ್ಲಿ ಭಾಗವಹಿಸಿದಂತಹ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, KPCC ಸದಸ್ಯರು ಆಗಿರ್ತಕ್ಕಂತಹ MS ಮೊಹಮ್ಮದ್ ರವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. KPCC ಸದಸ್ಯರು ಆಗಿರ್ತಕ್ಕಂತಹ ಹಾಗೂ ಕೂಡ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಸಾದ್ ಕೌಶಲ್ ಶೆಟ್ಟಿ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಪುತ್ತೂರು ಬ್ಲಾಕ್ ಚುನಾವಣೆ ಸಂದರ್ಭದಲ್ಲಿ ಪುತ್ತೂರು ಬ್ಲಾಕನ್ನು ಉಸ್ತುವಾರಿಯನ್ನು ವಹಿಸಿಕೊಂಡು ಪ್ರಚಾರ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಶಸ್ಸಲ್ಲಿ ಪಾಲನ್ನು ಪಡೆದಿರತಕ್ಕಂತಹ ಮುರಳೀಧೇರಿ ಮಠದ ಬಿಟ್ಟು ನಮ್ಮ ಜೊತೆ ಇದ್ದಾರೆ. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಉತ್ತಮ ಸಂಘಟಕರು, ಕ್ರಿಯಾಶೀಲ ವ್ಯಕ್ತಿತ್ವ ಇರತಕ್ಕಂತಹ ಪ್ರವೀಣ್ ಚಂದ್ರ ಆಳ್ವ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ನಮ್ಮ ಸೇವಾದಳದ ಜಿಲ್ಲಾ ಸಂಚಾಲಕರು ಹಾಗೂ ನಮ್ಮ ಸ್ನೇಹಿತರಾದಂತಹ ಜೋಕಿಮ್ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ವೇದಿಕೆಯ ಹಿಂಬದಿ ಸಾಲಲ್ಲಿ ಕೂತರು ಸಹ ಅವರೆಲ್ಲರೂ ಸಹ ನಮ್ಮ ದೊಡ್ಡ ದೊಡ್ಡ ನಾಯಕರಲ್ಲಿ ಅವರಲ್ಲಿ ಪ್ರಮುಖವಾಗಿ ನಮ್ಮ
KPCC ವಕ್ತಾರರು ಹಾಗೂ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಅಮಲಾ ರಾಮಚಂದ್ರ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿಯಾಗಿ ವೇದಿಕೆಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಶಕೂರ್ ಹಾಜಿ ಅವರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಪ್ರಚಾರ ಸಮಿತಿಯ ಸಂಚಾಲಕರು ಆಗಿರ್ತಕ್ಕಂತಹ ನಮ್ಮ ಉಲ್ಲಾಸ್ ಕೋಟ್ಯಾನ್ರವರಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. DCC ಸದಸ್ಯರು ಹಾಗೂ ಈ ಒಂದು ಚುನಾವಣೆಯನ್ನು ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ಮಹೇಶ್ ಅಂಕೋತಿಮಾರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನನ್ನ ಸಹೋದ್ಯೋಗಿ ಮಿತ್ರರು ಹಾಗೂ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂತಹ K ಫಜಲ್ ರಹೀಂ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿಯಾಗಿ ಕೋಟಿ ಚೆನ್ನೈ ಕಂಬಳ ಸಮಿತಿಯ ಅಧ್ಯಕ್ಷರು ಹಾಗೂ ಸಂಘಟಕರು, ಈ ಚುನಾವಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯವನ್ನು ಮಾಡಿದಂಥ ಚಂದ್ರಾಸರೈ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿಯಾಗಿ ನನ್ನ ಸಹೋದ್ಯೋಗಿ ಮಿತ್ರರು ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ನೂರುದ್ದೀನ್ ಸಾಲ್ಮಾರ್ ಇದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನನ್ನ ಇನ್ನೋರ್ವ ಆತ್ಮೀಯ ಮಿತ್ರ ಹಾಗೂ ನಗರ ವಲಯದಲ್ಲಿ ಈ ಒಂದು ಚುನಾವಣೆಯನ್ನು ಉಸ್ತುವಾರಿಯನ್ನು ವಹಿಸಿಕೊಂಡಂಥ ಪ್ರಸನ್ನ ಶೆಟ್ಟಿ ಸಿಸ್ಲರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಸುಭಾಷ್ ಕೊಲ್ನಾಡು ವೇದಿಕೆಯಲ್ಲಿದ್ದಾರೆ, ಪಂಚಾಯತ್ ರಾಜ್ ಅಧ್ಯಕ್ಷರು. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರಾದಂತಹ ನೆಲ್ಲಿಕಟ್ಟೆ ಜಗನ್ನಾಥರಯ್ಯವರು ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಮಾರಂಭಕ್ಕೆ ಬಹಳಷ್ಟು ನಾಯಕರು ಬಂದಿದ್ದೀರಿ. ವೇದಿಕೆ ಮುಂಭಾಗದಲ್ಲಿ ಸಹ ಬಹಳಷ್ಟು ನಾಯಕರಿದ್ದಾರೆ. ಉಮಾನ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಮಂದಿ ಬಂದಿದ್ದೀರಿ. ನಾನು ಎಲ್ಲರನ್ನ ಇಲ್ಲಿ ಹೆಸರೆತ್ತಿ ಸ್ವಾಗತ ಮಾಡಲಿಕ್ಕೆ ಸಮಯದ ಅಭಾವ ಇದೆ. ಮಹಿಳಾ ಕಾಂಗ್ರೆಸ್ನವರಿದ್ದಾರೆ ಹಾಗೂ ಎಲ್ಲ ಬಂದಿದ್ದೀರಿ. ನಮ್ಮ ಈ ಒಂದು ಯಶಸ್ಸಿನ ಜಯದ ಈ ಒಂದು ಆನಂದವನ್ನು ಸವಿಲಿಕ್ಕೆ ಬೇಕಾಗಿ ಹಾಗೂ ಈ ಪಕ್ಷದ ಮೇಲೆ ಪ್ರೀತಿ ಇಟ್ಟು ಬಂದಂತಹ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಬೂತ್ ಮಟ್ಟದಿಂದ ಹಿಡಿದು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಕಾರ್ಯಕರ್ತರು, ನಾಯಕರು ಈ ಸಭೆಯಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಯಾರದಾದರೂ ಹೆಸರು ಬಿಟ್ಟು ಹೋದರೆ ಅದು ಉದ್ದೇಶಪೂರ್ವಕ ಅಲ್ಲ, ನನಗೆ ನೆನಪು ಬರೆದು ಬಿಟ್ಟು ಹೋಗಿರ್ಬೋದು. ಎಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರಾ. ತಮ್ಮೆಲ್ಲರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ಅದನ್ನು ಜನತೆಗೆ ತಿಳಿಸುವಂಥ ಜವಾಬ್ದಾರಿ ಅದನ್ನು ನಮ್ಮ ಪತ್ರಕರ್ತ ಮಿತ್ರರು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಒಂದು ಚುನಾವಣೆಯ ಯಶಸ್ಸಿಗೆ ಕಾರಣಕರ್ತರಾದಂತಹ ಎಲ್ಲ ಮತದಾರರು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರನ್ನು ಸಹ ಸ್ವಾಗತಿಸುತ್ತಾ ನಾನು ಒಂದು ಕುವೆಂಪುರವರ 2 ಸಾಲನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಡೆ ಮುಂದೆ ನಡೆ ಮುದ್ದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬಿನ ಮೇಲೆ, ಮೂಡುವುದು ನವಭಾರತದ ಲೀಲೆ. ನಮಸ್ಕಾರ. ಸುಂದರವಾಗಿ ನಮ್ಮೆಲ್ಲರನ್ನು ಸ್ವಾಗತಿಸಿದ ಭಾಸ್ಕರ್ ಗೌಡ ಗೋಡೆಂಬಾಳ ಅವರೇ ತಮಗೂ ಸ್ವಾಗತವನ್ನು ಬಯಸ್ತಾ ಮುಂದಕ್ಕೆ ಈಗಾಗಲೇ ಬಿಹಾರದಲ್ಲಿ ನಡೆದಂಥ ಬೃಹತ್ ರೈಲು ದುರಂತದಲ್ಲಿ 240 ಮಂದಿ ಮೃತಪಟ್ಟಿರುತ್ತಾರೆ. ಅವರಿಗೆ 1 ನಿಮಿಷದ ಒಂದು ಮೌನ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ. ಶ್ರೀ ಅಮಲ ರಾಮಚಂದ್ರ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮೌನ ಪ್ರಾರ್ಥನೆ. ಧನ್ಯವಾದಗಳು. ಮುಂದಕ್ಕೆ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಆಡಲಿದ್ದಾರೆ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅಮಲ ರಾಮಚಂದ್ರ ಅವರಿಂದ ಅವರನ್ನು ಪೋಡಿಯಂಗೆ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಘಟಕದ ಅಧ್ಯಕ್ಷೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. बोलो भारत माता की, कांग्रेस पार्टी की, अशोक कुमार रೈ की. ಥ್ಯಾಂಕ್ ಯು. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಎಂ ಬಿ ವಿಶ್ವನಾಥ ರೈ ಅವರೇ, ಮೊನ್ನೆ ಮೇ 10ನೇ ತಾರೀಕಿನಂದು ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮೆಲ್ಲರ ಪರಿಶ್ರಮದಿಂದ, ಪುತ್ತೂರಿನ ಸಮಸ್ತ ಜನರ ಪ್ರೀತಿ ವಿಶ್ವಾಸದಿಂದ ಜಯಬೇರಿಯನ್ನು ಬಾರಿಸಿ ಇವತ್ತು ಶಾಸಕರಾಗಿ ವಿರಾಜಮಾನರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂತಹ ಎನ್ ಸುಧಾಕರ್ ಶೆಟ್ಟಿ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಪಕ್ಷದ ಪ್ರೀತಿಯ ಗೌರವಾನ್ವಿತ ಹಿರಿಯ ನಾಯಕರುಗಳೇ, ಇಲ್ಲಿ ಸೇರಿದಂತಹ ಎಲ್ಲ ನನ್ನ ಪಕ್ಷದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಈ ವೇದಿಕೆಯಲ್ಲಿ ಮೊನ್ನೆಯ ದಿವಸ ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ ಕಾರಣದಿಂದ ಮಾನ್ಯ ಶಾಸಕರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನಾ ಸಮಾರಂಭ ಮತ್ತು ಪಕ್ಷದಲ್ಲಿ ದುಡಿದು ಪಕ್ಷವನ್ನ ಗೆಲುವಿನ ಕಡೆಗೆ ಕೊಂಡು ಹೋದಂತಹ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಚುನಾವಣೆಯಲ್ಲಿ ಮತವನ್ನು ನೀಡಿ ನಮ್ಮನ್ನು ಗೆಲ್ಲಿಸಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಹೀಗೆ ಯೋಚನೆ ಮಾಡಿದರೆ ಯಾರು ಯಾರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು, ಯಾರು ಯಾರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವುದೇ ಒಂದು ಸೋಜಿಕದ ವಿಚಾರವಾಗಿ ಕಾಣಿಸ್ತದೆ. ಅಶೋಕ್ ಕುಮಾರ್ ರೈ ಅವರು ಗೆದ್ದಿದ್ದಾರೆ, ಆದರೆ ಅದರ ಜೊತೆಗೆ ಪಕ್ಷ ಕೂಡ ಗೆದ್ದಿದೆ. ಅಶೋಕ್ ಕುಮಾರ್ ರೈ ಅವರ ಗೆಲುವು ಬೇರೆಯಲ್ಲ, ಪಕ್ಷದ ಗೆಲುವು ಬೇರೆಯಲ್ಲ, ಪಕ್ಷದ ಎಲ್ಲ ಕಾರ್ಯಕರ್ತರ ಗೆಲುವು ಬೇರೆಯಲ್ಲ, ಇಡೀ ಪುತ್ತೂರಿನ ಜನಸಾಮಾನ್ಯರ ಗೆಲುವು ಬೇರೆಯಲ್ಲ. ಹಾಗಿದ್ರೆ ಯಾರಿಗೆ ಅಭಿನಂದನೆಯನ್ನು ಹೇಳಬೇಕು? ಅಶೋಕ್ ಕುಮಾರ್ ರೈ ಅವರಿಗೂ ಅಭಿನಂದನೆಯನ್ನು ಹೇಳಬೇಕು, ಪಕ್ಷಕ್ಕೂ ಅಭಿನಂದನೆಯನ್ನು ಹೇಳಬೇಕು, ಗೆಲ್ಲಿಸಿದಂತಹ ಸಮಸ್ತ ಕಾರ್ಯಕರ್ತರಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕು. ಇಡೀ ಪುತ್ತೂರಿಗೆ ಇಷ್ಟು ದೊಡ್ಡ ಒಬ್ಬ ಇಂತಹ ಉತ್ತಮ, ಇಂತಹ ಒಬ್ಬ ಪ್ರಜ್ಞಾವಂತ, ಪ್ರಗತಿಶೀಲ ಶಾಸಕರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಇಡೀ ಪುತ್ತೂರಿನ ಮಹಾಜನತೆಗೆ ಅಭಿನಂದನೆಯನ್ನು ನಾನು ಹೇಳಬೇಕಾಗಿದೆ. ಬಂಧುಗಳೇ, ಕೃತಜ್ಞತೆ ಯಾರಿಗೆ ಹೇಳಲಿ? ಪಕ್ಷದ ಕಾರ್ಯಕರ್ತರಿಗೆ ಯಾಕೆ ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಜಿಜ್ಞಾಸೆ. ಪಕ್ಷ ಬೇರೆಯಲ್ಲ, ಶಾಸಕರು ಬೇರೆಯಲ್ಲ. ಪಕ್ಷ ಮತ್ತು ಶಾಸಕರು ಒಂದೇ ರಥದ ಎರಡು ಚಕ್ರಗಳಿದ್ದಂತೆ. ರಥದ ಎರಡೂ ಚಕ್ರಗಳು ನೇರವಾಗಿ ಸಮವಾಗಿ ಒಂದೇ ದಾರಿಯಲ್ಲಿ ಹೋದಾಗ ಅದು ಯಶಸ್ಸಿನ ಕಡೆಗೆ ಹೋಗ್ತದೆ. ಪಕ್ಷ ಒಂದು ಕಡೆಗೆ, ಶಾಸಕರು ಒಂದು ಕಡೆಗೆ ಹೋದರೆ ಅಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಪಕ್ಷ ಮತ್ತು ಪಕ್ಷದ ಕಾರ್ಯಕರ್ತರು, ಪಕ್ಷ ಅಂದ್ರೆ ಪಕ್ಷದ ಕಾರ್ಯಕರ್ತರು, ಪಕ್ಷ ಮತ್ತು ಶಾಸಕರು ಒಂದೇ ರಥದ ಎರಡು ಗಾಲಿಗಳಿದ್ದ ಹಾಗೆ. ಹಾಗಿದ್ರೆ ಕೃತಜ್ಞತೆಯನ್ನು ಯಾರಿಗೆ ಹೇಳುವುದು? ಮೊನ್ನೆಯ ದಿವಸದ ಚುನಾವಣೆಯಲ್ಲಿ ಈ ರಥಕ್ಕೆ ಕೆಲವರು ಚಕ್ರಗಳಾದರು, ಕೆಲವರು ಕುದುರೆಗಳಾದರು, ಕೆಲವರು ಸಾರಥಿಗಳಾದರು, ಕೆಲವು ಚಕ್ರದ ಕೀಲುಗಳಾದರು. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಚುನಾವಣೆಯನ್ನು ನಾವು ಗೆದ್ದಿದ್ದಾವೆ. ಹಾಗಾಗಿ ಇದು ನಮಗೆ ನಾವೇ ಕೃತಜ್ಞತೆ ಹೇಳುವ, ಇದು ನಮಗೆ ನಾವೇ ಅಭಿನಂದನೆಯನ್ನು ಹೇಳುವ ಒಂದು ಕಾರ್ಯಕ್ರಮ. ಅಂದರೆ ಇದು ಕೇವಲ ಕೃತಜ್ಞತೆಯನ್ನು ಹೇಳುವ, ಕೇವಲ ಅಭಿನಂದನೆಯನ್ನು ಹೇಳುವ ಒಂದು ಕಾರ್ಯಕ್ರಮ ಅಲ್ಲ. ನಮ್ಮ
ಇತಿಹಾಸವನ್ನು ಒಂದಷ್ಟು ನೆನಪಿಸಿಕೊಂಡು ಭವಿಷ್ಯದಲ್ಲಿ ನಾವು ಏನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯಗಳೇನು, ಒಂದು ಆಡಳಿತ ಪಕ್ಷವಾಗಿ, ಒಂದು ಆಡಳಿತ ಪಕ್ಷದ ಶಾಸಕರಾಗಿ, ಒಂದು ಆಡಳಿತ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯಗಳೇನು, ಮುಂದಕ್ಕೆ ನಾವು ಏನು ಮಾಡಬೇಕಾಗಿದೆ ಅನ್ನುವುದೆಲ್ಲವನ್ನ ನೆನಪಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇದು. ನಾವು ಒಂದು ಸ್ವಲ್ಪ ಇತಿಹಾಸವನ್ನ ಗಮನಿಸಬೇಕು. ಕಳೆದ ಚುನಾವಣೆಯಲ್ಲಿ ನಾವು ಸೋತಿದ್ದೆವು. ಸೋತ ನಂತರ ಪುತ್ತೂರಿನಲ್ಲಿ ನೇತ್ರಾವತಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗಿದೆ. ಅದರ ನಂತರ ಆದ ಬೆಳವಣಿಗೆಗಳು, ನಾವು ಈ ಸಂದರ್ಭದಲ್ಲಿ ಪುತ್ತೂರಿನ ಮಾಜಿ ಶಾಸಕರು ಶ್ರೀಮತಿ ಶಕುಂತಲಾ ಶೆಟ್ಟಿಯವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿಗೆ ಅತ್ಯಂತ ಸಮರ್ಥವಾದಂತಹ, ಅತ್ಯಂತ ಕ್ರಿಯಾಶೀಲವಾದಂತಹ, ಇಡೀ ಪಕ್ಷವನ್ನು ಒಗ್ಗಟ್ಟಿನಲ್ಲಿ ಕರೆದುಕೊಂಡು ಹೋಗಬಲ್ಲಂತಹ MB ವಿಶ್ವನಾಥರಯ್ಯವರನ್ನು ಅಧ್ಯಕ್ಷರನ್ನಾಗಿ ನೀಡಿದರು. ಪುತ್ತೂರಿನಲ್ಲಿ MB ವಿಶ್ವನಾಥರಯ್ಯವರು ಅಧ್ಯಕ್ಷರಾದ ನಂತರ ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನಲ್ಲಿ ಡಾಕ್ಟರ್ ರಾಜಾರಾಮ್ ಅವರು ಅಧ್ಯಕ್ಷರಾದ ನಂತರ ಪುತ್ತೂರಿನಲ್ಲಿ ಸಂಘಟನೆಯ ಹೊಸ ಪರ್ವವೇ ಆರಂಭವಾಯಿತು. ಬೂತ್ಗಳಿಗೆ, ವಲಯಗಳಿಗೆ ಹೋಗಿ ಪಕ್ಷದ ಕಾರ್ಯಕರ್ತರನ್ನ ಪ್ರೀತಿಯಿಂದ ಮಾತನಾಡಿಸಿ ಪಕ್ಷದ ಸಂಘಟನೆಯನ್ನ ಮಾಡಿ ಒಂದು ಸದೃಢ ಪಕ್ಷವಾಗಿ ನಾವು ಈ ಚುನಾವಣೆಯನ್ನು ಎದುರಿಸಿದೆವು. ಪಕ್ಷ ಪ್ರತಿಭಟನೆಗಳನ್ನು ಸಾಕಷ್ಟು ಮಾಡಿತು, ಸಾಕಷ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿತು. ಎಲ್ಲದರ ಪರಿಣಾಮವಾಗಿ ಈ ಪುತ್ತೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸದೃಢ ವಿರೋಧ ಪಕ್ಷವಾಗಿ ಕಳೆದ 5 ವರ್ಷ ಕೆಲಸ ಮಾಡಿತು. ಇದರೆಲ್ಲದರ ಫಲವಾಗಿ ನಾವು ಜನರ ಪ್ರೀತಿಯನ್ನು ಗಳಿಸಿಕೊಂಡೆವು, ಜನರ ಮನ್ನಣೆಯನ್ನು ಗಳಿಸಿಕೊಂಡೆವು. ಸಹಜವಾಗಿ ಅದು ನಮಗೆ ಈ ಚುನಾವಣೆಯಲ್ಲಿ ಪ್ರತಿಫಲನ ಆಯಿತು. ಚುನಾವಣೆ ಘೋಷಣೆಯಾದಾಗ ಸುಮಾರು 14 ಜನ ಆಕಾಂಕ್ಷಿಗಳು, ಎಲ್ಲರೂ ನಮ್ಮನ್ನ ಬೆಳಗಿನಿಂದ ನೋಡಿದವರೇ. 14 ಜನ ಆಕಾಂಕ್ಷಿಗಳು ಹೇಗೆ ಒಗ್ಗಟ್ಟಿನಲ್ಲಿ ಹೋಗ್ತೀರಾ, ಗಲಾಟೆ ಮಾಡ್ಕೊಳ್ತೀರಾ? ನಾನು ಕೂಡ ಪ್ರೆಸ್ಸಿಗೆ ಹೋದಾಗ ಅನೇಕ ಜನ ಮಾಧ್ಯಮದ ಮಿತ್ರರು ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅವರಿಗೆ ಆಗ ನಾವು ಒಂದು ಮಾತು ಹೇಳಿದ್ದೆವು, ಈ ಚುನಾವಣೆಯಲ್ಲಿ ಎಲ್ಲ ಆಕಾಂಕ್ಷಿಗಳು ಅತ್ಯಂತ ಒಗ್ಗಟ್ಟಿನಿಂದ ತಾವೆಲ್ಲರೂ ಒಂದೇ ಅನ್ನುವ ಭಾವದಿಂದ ಈ ಚುನಾವಣೆಗೆ ಕೆಲಸವನ್ನ ಮಾಡ್ತೇವೆ. ನುಡಿದಂತೆ ನಡೆದಿದ್ದಾರೆ ಎಲ್ಲ ಆಕಾಂಕ್ಷಿಗಳು. ಅದರಲ್ಲಿ ಒಬ್ಬರು ಆಕಾಂಕ್ಷಿ ಮಾತ್ರ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಆದರೆ ಉಳಿದ 13 ಆಕಾಂಕ್ಷಿಗಳಲ್ಲಿ 12 ಜನ ಆಕಾಂಕ್ಷಿಗಳು ನಮ್ಮ ಅಭ್ಯರ್ಥಿಯಾದಂತಹ ಅಶೋಕ್ ಕುಮಾರ್ ರೈಯವರ ಪರವಾಗಿ ಹಗಲು ರಾತ್ರಿ ಕೆಲಸ ಮಾಡಿ ಅವರು ಈ ಜಯವನ್ನು ತಂದುಕೊಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಕಾರಣಕರ್ತರು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ MB ವಿಶ್ವನಾಥರಯ್ಯವರು. ಅವರ ನಾಯಕತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಇಡೀ ಪುತ್ತೂರಿನಲ್ಲಿ ಇವತ್ತು ಪಕ್ಷವನ್ನು ನಮಗೆ ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋಗಲಾಗಿದೆ. ಈ ಚುನಾವಣೆಯಲ್ಲಿ ನಮಗೆ 4149 ಮತಗಳ ಅಂತರದ ಗೆಲುವಾಗಿದೆ. 2 ಲಕ್ಷದ ಹತ್ತಿರ ಓಟು ಇದ್ದಂತಹ ಈ ಚುನಾವಣೆಯಲ್ಲಿ ನಾವು ಈ ಚುನಾವಣೆಯನ್ನ ಸೈದ್ಧಾಂತಿಕವಾಗಿ ಕೂಡ ಗೆದ್ದಿದ್ದೇವೆ ಅನ್ನುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಸ್ಥಾನಕ್ಕೆ ಕುಸಿದು ನಮಗೆ ಪಕ್ಷೇತರ ಅಭ್ಯರ್ಥಿ ನಮ್ಮ ಜೊತೆಗೆ ಸ್ಪರ್ಧೆಯನ್ನು ಒಡ್ಡಿದ್ರು. ನಾವು ಕಳೆದ ಅನೇಕ ವರ್ಷಗಳಿಂದ ಪುತ್ತೂರಿನಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವುದೇನೆಂದರೆ, ಅದು ಪುತ್ತೂರು ಇಡೀ ಭಾರತೀಯ ಜನತಾ ಪಕ್ಷ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ, ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆಯೋ, ಅದು ನೈಜ ಹಿಂದುತ್ವ ಅಲ್ಲ, ಅದು ಡೋಂಗೆ ಹಿಂದುತ್ವ ಅನ್ನುವ ಪ್ರತಿಪಾದನೆಯನ್ನ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಪ್ರತಿಪಾದನೆಯನ್ನು ಮಾಡ್ತಾ ಬಂದೆವು. ಇವತ್ತು ಸುಮಾರು 1,29,65 ಜನ ಮತದಾರರು ಬಿಜೆಪಿಯ ವಿರುದ್ಧ ವೋಟ್ ಹಾಕಿ ಬಿಜೆಪಿಯದ್ದು ಡೋಂಗಿ ಹಿಂದುತ್ವ ಅನ್ನುವುದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಇದು ನಮ್ಮ ಸೈದ್ಧಾಂತಿಕ ಗೆಲುವು. ನಾವು ಈ ರೀತಿಯಾಗಿ ಗೆಲುವನ್ನು ದಾಖಲಿಸಿದ್ದೇವೆ. ಮುಂದಕ್ಕೆ ಸವಾಲುಗಳು ಬಹಳ ಇದೆ. ಇವತ್ತು ಇದು ಕೃತಜ್ಞತಾ ಮತ್ತು ಅಭಿನಂದನೆಯನ್ನು ಹೇಳುವಂತಹ ಸಮಾರಂಭ.
ಕೃತಜ್ಞತೆಯಾಗಲಿ ಅಭಿನಂದನೆಯಾಗಲಿ ಅದು ಕೇವಲ ಬಾಯಿ ಮಾತಿನಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ. ಮುಂದಿನ 5 ವರ್ಷಗಳ ಕಾಲ ನಾವು ಏನನ್ನು ಹೇಳಿದ್ದೇವೋ ಅದರಂತೆ ನಡೆದುಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದಿನ 25 ವರ್ಷಗಳ ಕಾಲ ಈ ಪರಂಪರೆಯನ್ನು ನಾವು ಮುಂದುವರಿಸಬೇಕು, ಜಯದ ಪರಂಪರೆ ಮುಂದುವರಿಯಬೇಕು ಅನ್ನುವ ಅಭಿಲಾಷೆಯನ್ನ ಮಾನ್ಯ ಶಾಸಕರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಂಧುಗಳೇ, ನುಡಿದಂತೆ ನಡೆದಿದ್ದೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮಂತ್ರಿಮಂಡಲವನ್ನು ರಚಿಸಿಕೊಂಡು ಕೇವಲ 19 ದಿವಸಗಳಲ್ಲಿ ಏನು ಚುನಾವಣಾ ಗ್ಯಾರಂಟಿಗಳನ್ನು ನಾವು ನೀಡಿದ್ದೆವು ಅವುಗಳೆಲ್ಲವನ್ನ ನಿನ್ನೆ ದಿವಸ ಚಾಚೂ ತಪ್ಪದೆ, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಮಾನದಂಡಗಳಿಲ್ಲದೆ 100ಕ್ಕೆ 100 ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ನಾವು ಕೂಡ ಅಂತೆಯೇ ನಡೆದುಕೊಳ್ಳಬೇಕಾಗಿದೆ. ಅದು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬ್ಲಾಕ್ಗಳ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ನಮ್ಮ ಶಾಸಕರುಗಳಿಗೆ ಎಲ್ಲರಿಗೂ ಆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನೆರವೇರಿಸುವ ಸೂಚನೆಯನ್ನ ಮಾನ್ಯ ಶಾಸಕರು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ತಾಲೂಕು ಕಚೇರಿಗೆ ಭೇಟಿಯಾಗಿದ್ದಾರೆ. ವಾರೆ ಕೋರೆಗಳನ್ನು ಸರಿಪಡಿಸುವುದಕ್ಕೆ ಕೈ ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಜನರನ್ನ ಭೇಟಿಯಾಗಿದ್ದಾರೆ. ಎಲ್ಲೆಲ್ಲ ಸಮಸ್ಯೆಗಳಿದೆ ಅವೆಲ್ಲವನ್ನ ಪೂರೈಸುವ, ಅವೆಲ್ಲವನ್ನ ಪರಿಹರಿಸುವ ಕಟಿಬದ್ಧತೆಯನ್ನ ನಮ್ಮ ಶಾಸಕರು ಈಗಾಗಲೇ ತೋರಿಸಿದ್ದಾರೆ. ಮುಂದಿನದು ಸವಾಲಿನ ದಿನಗಳು. ಇವುಗಳಿಗೆ ನಾವು ಎದೆಯೊಡ್ಡಬೇಕು, ಇವುಗಳನ್ನು ಎದುರಿಸಬೇಕು. ಒಂದು ಪಕ್ಷವಾಗಿ ಯಾವ ಒಗ್ಗಟ್ಟನ್ನು ನಾವು ಮುಂದಿನ ಚುನಾವಣೆಯಲ್ಲಿ ತೋರಿಸಿದ್ದೇವೆಯೋ ಅದನ್ನೇ ಮುಂದಿನ 25 ವರ್ಷಗಳ ಕಾಲ ಯಾವುದೇ ಅಡೆತಡೆಗಳಿಲ್ಲದೆ ಒಗ್ಗಟ್ಟನ್ನು ತೋರಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಜನರು ನಮ್ಮ ಹತ್ತಿರ ಬಂದಾಗ, ಜನರ ಕೆಲಸಗಳನ್ನು ಮಾಡಬೇಕಾಗಿ ಬಂದಾಗ, ತಾಲೂಕು ಕಚೇರಿಯಲ್ಲಿಯೋ ಬೇರೆ ಇತರ ಸರ್ಕಾರಿ ಕಚೇರಿಗಳಲ್ಲಿ ಜನರಿಗೆ ಸಮಸ್ಯೆಗಳು ಉಂಟಾದಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ನಾವು ಪ್ರಯತ್ನಿಸಬೇಕಾಗಿದೆ. ಸಹಜವಾಗಿ ಬೇರೆ ಇತರ ಬೇಡಿಕೆಗಳು ಇದೆ, ಅದೆಲ್ಲವನ್ನು ಮಾನ್ಯ ಶಾಸಕರು ಹೇಳ್ತಾರೆ. ಹೀಗೆ ಇವೆಲ್ಲವನ್ನು ನೆನಪಿಸುವುದಕ್ಕಾಗಿ, ಇವೆಲ್ಲ ಈ ಜವಾಬ್ದಾರಿಯನ್ನ ನಾವು ಮತ್ತೆ ನೆನಪಿಸಿಕೊಂಡು ಕಾರ್ಯೋನ್ಮುಖರಾಗುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನೀವೆಲ್ಲ ಬಂದಿದ್ದೀರಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಪುತ್ತೂರಿನ ಕಾಂಗ್ರೆಸ್ ನಡೆದು ಬಂದ ಹಾದಿಯನ್ನು ಸವಿಸ್ತಾರವಾಗಿ ವಿವರಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಆಮಲ ರಾಮಚಂದ್ರ ಅವರಿಗೆ ಧನ್ಯವಾದಗಳು. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಸದಸ್ಯರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇನ್ನು ಮುಂದಕ್ಕೆ ಅಭಿನಂದನಾ ಭಾಷಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಮೊಹಮ್ಮದ್ ಬಡಗನೂರ್ ಅವರನ್ನ ಪೋಡಿಯಂಗೆ ಸ್ವಾಗತಿಸ್ತಾ ಇದೆ. ಆದರಣೀಯರೇ, ಈ ಒಂದು ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಜನಮಾನಸದಲ್ಲಿ ಆಯ್ಕೆಯಾದಂತಹ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಅದೇ ರೀತಿಯಲ್ಲಿ ಅವರನ್ನು ಗೆಲ್ಲಿಸುವಲ್ಲಿ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಈ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ, ನಮ್ಮ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಅಭಿನಂದನಾ. ಈ ಒಂದು ಸಮಾರಂಭದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಗೌರವಾನ್ವಿತರಾದಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ MB ವಿಶ್ವನಾಥ್ ರೈ ಅವರೇ, ಪಕ್ಷದ ಹಿರಿಯ ನಾಯಕರು ಆದರಣೀಯವಾದಂಥ N ಸುಧಾಕರ್ ಶೆಟ್ಟಿ ಅವರೇ, ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರೇ, ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಅವರೇ, MS ಮೊಹಮ್ಮದ್ ಅಲಿ ಅವರೇ, ಡಾಕ್ಟರ್ ರಾಜಾರಾಮ್ ರೇ,
ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಇಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲ ಪಕ್ಷದ ಗೌರವಾನ್ವಿತ ನಾಯಕರುಗಳೇ, ಬಂಧುಗಳೇ, ಕಾರ್ಯಕರ್ತರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಹೆಚ್ಚು ಮಾತಾಡುವ ವಿಚಾರಗಳಲ್ಲ, ಒಂದು ಶಿಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಭಿನಂದನೆ ಅಂತ. ನನ್ನ ಕವಿ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಭಟ್ ಒಂದು ಕಡೆ ಹೇಳ್ತಾರೆ, ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು. ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ ಅಂತ. ಒಂದು ನೆನಪಾಗ್ತಾ ಇದೆ ನಮಗೆ ಇತಿಹಾಸದ ಬಗ್ಗೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಅದರ ಬಗ್ಗೆ, ಅಮಲರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಆದರೆ ಪುತ್ತೂರು ಕ್ಷೇತ್ರ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಯಾವತ್ತೂ ಸದಾ ಸುದ್ದಿಯದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಾರದು. ನಮಗೆ ಒಂದು ಶಾಸಕತ್ವದ ಬರ ಇತ್ತು. ನಮಗೆ ಈ ಕ್ಷೇತ್ರದಲ್ಲಿ ಜೀವನ ಮಾಡತಕ್ಕಂಥ ಎಲ್ಲರಿಗೆ ಒಂದು ರೀತಿಯ ಶಾಂತಿ ಮತ್ತು ಸೌಹಾರ್ದತೆಯಲ್ಲಿ ಬದುಕಲಿಕ್ಕೆ ಇವತ್ತು ಆಶೆ ಮತ್ತು ಆಕಾಂಕ್ಷೆಗಳನ್ನು ಇಟ್ಟುಕೊಂಡವರೆಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರಬೇಕು ಎನ್ನುವಂಥ ಒಂದು ಇಚ್ಛೆ ಇತ್ತು. ಅದು ಇವತ್ತಿನದ್ದಲ್ಲ, ಇವತ್ತು ಪ್ರಸಕ್ತ ನಾವಿದ್ದೇವೆ. ಇದರ ಹಿಂದಿನ ಒಂದು ತಲೆಮಾರುಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ನನಗೆ ನೆನಪಾಗ್ತಕ್ಕಂಥದ್ದು ಸೊರಕೆ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಅಂತ. ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಒಂದು ಆಕಸ್ಮಿಕವಾಗಿ ಈ ಕ್ಷೇತ್ರಕ್ಕೆ ಬಂದರು, ಒಬ್ಬ ಧ್ರುವತಾರೆಯಾಗಿ ಮೂಡಿ ಬಂದರು. 2 ಅವಧಿಗಳಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿದರು. 3ನೇ ಅವಧಿಗೆ ಅವರನ್ನು ಈ ಕ್ಷೇತ್ರದಲ್ಲಿ ನಮಗೆ ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಆನಂತರದ ಒಂದು ದಿನಗಳು ಅದೆಲ್ಲವೂ ಕೂಡ ಒಂದು ನೋವಿನ ಒಂದು ಕಹಿ ಘಟನೆಗಳು ಅಂತ ನಾನು ಭಾವಿಸ್ತೇನೆ. ಯಾವ ಬಸವಣ್ಣನ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಈ ಪುತ್ತೂರು ಕ್ಷೇತ್ರ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಈ ಪುತ್ತೂರು ಕ್ಷೇತ್ರ, ಪೆರಿಯಾರರ ಜೀವನವನ್ನು, ಪೈಗಂಬರ, ಯೇಸುಸ್ವಾಮಿಯ, ಮಹಾವೀರ ಇವರೆಲ್ಲರ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಪುತ್ತೂರು ಕ್ಷೇತ್ರ ಒಂದು 25 ವರ್ಷಗಳ ಒಂದು ದೀರ್ಘ ಇತಿಹಾಸದಲ್ಲಿ ಬರೀ ಶೂನ್ಯವಾಗಿ ಹೋಯಿತು ಅಂತ ನಾವು ಭಾವಿಸ್ಬೋದು. ನಮಗೆ ಯಾವುದೇ ಶಾಸಕರ ಒಂದು ಸಂದರ್ಭಗಳನ್ನು ನಮಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆನಂತರ 2 ಅವಧಿಗಳಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸುಧಾಕರ್ ಶೆಟ್ಟಿ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. 1 ಅವಧಿಯಲ್ಲಿ ಸನ್ಮಾನ್ಯ ಬೊಂಡಾಲ ಜಗನ್ನಾಥ್ ಶೆಟ್ಟರು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಆದರೆ ಈ ಎಲ್ಲ ಇತಿಹಾಸಗಳಿಗೆ ಒಂದು ತಿಲಾಂಜಲಿಯನ್ನು ಇಡ್ತಕ್ಕಂಥ ಒಂದು ಕೆಲಸ 2013ರಲ್ಲಿ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾದರು. ಸುಮಾರು 25 ವರ್ಷಗಳ ಶಾಸಕತ್ವದ ಬರವನ್ನು ಅವರು ನೀಗಿಸಿದರು. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಧ್ವನಿಯಾಗಿದ್ದರು. ಆದರೆ 2018ರ ಚುನಾವಣೆ ಅದು ಮತ್ತೆ ನಮಗೆ ಹಿನ್ನಡೆಯನ್ನು ತಂದುಕೊಟ್ಟಿತು. ಈ ಕ್ಷೇತ್ರವನ್ನು ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಒಂದು ಖುಷಿ ಪಡ್ತಕ್ಕಂಥದ್ದು, ಇವತ್ತು ನಮ್ಮ ಶಾಸಕರು ಇಲ್ಲಿ ಹೋದ್ರು. ನಾವು ಶಾಸಕರಿಗೆ ಮತ್ತೆ ಎಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಾವು, ಅಲ್ವಾ? ನಾವು ಸುಮ್ಮನೆ ಇದು ಕಾಟಾಚಾರ ಆಗಬಾರ್ದಲ್ಲ. 2013ರ ನನಗೆ ಒಂದು ನನ್ನ ಬೆನ್ನನ್ನು ನಾನು ಯಾಕೆ ತಟ್ಟಿಕೊಳ್ತೇನೆ ಅಂದರೆ, 2013ರಲ್ಲಿ ಆಯ್ಕೆಯಾದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರ ಒಂದು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮಗೆ ಆಗಿನ ನಮ್ಮ ನಾಯಕರು ಏನು ಕೊಟ್ಟಿದ್ರು. ಇವತ್ತು 2023ರಲ್ಲಿ ಆಯ್ಕೆಯಾದಂಥ ಅಶೋಕ್ ಕುಮಾರ್ ರೈ ಅವರ ಒಂದು ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಕೂಡ ಆ ಯೋಗ ಸಿಕ್ಕಿದ್ದಕ್ಕೆ ನಾನು ಸರ್ವಶಕ್ತನನ್ನು ಸ್ಮರಿಸಿಕೊಳ್ತಾ ಇದ್ದೇನೆ. 10 ವರ್ಷಗಳ ದೀರ್ಘ ಒಂದು ಇತಿಹಾಸ. ಇವತ್ತು ಬ್ಲಾಕಿಗೆ ಸಂಬಂಧಪಟ್ಟಾಗೆ ನಾನು ಮಾತಾಡಿದಾಗ ಪ್ರಸಕ್ತ ನಮ್ಮ ನೆಚ್ಚಿನ ನಾಯಕರಾದಂಥ ಎಂ ಬಿ ವಿಶ್ವನಾಥ ರೈ ಅವರು ಈ ಕ್ಷೇತ್ರದಲ್ಲಿದ್ದಾರೆ, ಈ ಬ್ಲಾಕಲ್ಲಿದ್ದಾರೆ. ವಿಟ್ಲ ಉಪ್ಪಿನಂಗಡಿ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜಾರಾಮ್ ಇದ್ದಾರೆ. ಯಾವ ವ್ಯವಸ್ಥೆ ಕೂಡ ಅದು ತನ್ನಂತಾನೆ ಬರುವುದಿಲ್ಲ ಅಂತ. ಇವತ್ತು ಕಾಂಗ್ರೆಸ್ ಅಂದರೆ ಏನು? ಅದು ದೇವರ ಹಾಗೆ ಅಂತ ನಾನು ಭಾವಿಸುವ. ದೇವರನ್ನು ನನಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿದ್ರು ಪ್ರಹ್ಲಾದ್. ಆದರೆ ದೇವರು ಆ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಒಂದು ವೈಶಿಷ್ಟ್ಯವಾದಂತಹ ರೇಖೆಗಳಿಲ್ಲ. ನಾವೆಲ್ಲ ಒಟ್ಟು ಸೇರಿದ್ರೆ, ನಾವೆಲ್ಲ ಒಟ್ಟಾಗಿದ್ರೆ ಅದು ಕಾಂಗ್ರೆಸ್.
ಆ ಕಾಂಗ್ರೆಸ್ಸಿಗೆ ಗೌರವ ಹೇಗೆ ಬರ್ತದೆ? ಆ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ನಾಯಕರುಗಳು, ನಮ್ಮ ಬೂತ್ ಅಧ್ಯಕ್ಷರುಗಳು, ನಮ್ಮ ವಲಯ ಅಧ್ಯಕ್ಷರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ನಾಯಕರುಗಳೆಲ್ಲವೂ ಹೇಗಿರ್ತಾರೆ ಹಾಗೆ ಕಾಂಗ್ರೆಸ್ ಇರ್ತದೆ ಅಂತ. ಕಾಂಗ್ರೆಸ್ಸಿಗೆ ಪ್ರತ್ಯೇಕವಾದ ಆಯಾಮಗಳಿಲ್ಲ. ನಾನಿವತ್ತು ಉಲ್ಲೇಖ ಮಾಡ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ನನಗೆ ನೆನಪಿದ್ದಾಗ, ನಾವೆಲ್ಲ ಸಣ್ಣವರು, ಸನ್ಮಾನ್ಯ KP ಅಬ್ದುಲ್ಲಾ ಅವರು ಈ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ನಾವು ಬಹಳ ಸಣ್ಣವರಾಗಿದ್ದು. ಆವಾಗ ಒಂದು ಟೀಮ್ ಬರ್ತಾ ಇತ್ತು, ಅವರಿಗೇನು ಹೆಚ್ಚು ಕೆಲಸಗಳಿರಲಿಲ್ಲ ಅಂತ. KP ಅಬ್ದುಲ್ಲಾ, ಬೈಲಾಡಿ ಬಾಬುಗೌಡ, ನಿನ್ನೆ ತೀರಿ ಹೋದಂಥ ಅರ್ತಿಕೆರೆ ಅಬ್ದುಲ್ ರೆಹಮಾನ್ ಹಾಜಿ ಅವರನ್ನು ನೆನಪಿಸಿಕೊಳ್ಬೇಕು ನಾವು ಮತ್ತೆ. ಅಬ್ದುಲ್ ರೆಹಮಾನ್ ಹಾಜಿ, ಹಾಗೇನೆ CP ಜಯರಾಮ್ ಗೌಡ, ಜೀವನ್ ಭಂಡಾರಿ, ಇನ್ನಿತರ ಒಂದು ತಂಡ, ಬಹಳ ಹಿರಿಯ ತಂಡಗಳು ಆವಾಗ ಇತ್ತು. ಆ ನಂತರದ ಒಂದು ಸಂದರ್ಭಗಳಲ್ಲಿ ಸನ್ಮಾನ್ಯ ಸುಧಾಕರ್ ಶೆಟ್ಟಿ ಅವರು ಒಂದು ಅನೇಕ ವರ್ಷಗಳ ಕಾಲ ಈ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಆ ನಂತರ ಫಜಲ್ ರಹೀಮ್ರವರು ಈ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ಸನ್ಮಾನ್ಯ ಹೇಮನಾಥ್ ಶೆಟ್ರು ಮೊದಲು 10 ವರ್ಷಗಳ ಕಾಲ, 9 ವರ್ಷಗಳ ಕಾಲ ಸನ್ಮಾನ್ಯ ಹೇಮನಾಥ್ ಶೆಟ್ರು ಈ ಬ್ಲಾಕಿನ ಒಂದು ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ನಂತರ ಫಜಲ್ ರಹೀಮ್ ಆದರು. ಕಳೆದ ಒಂದು ಅವಧಿಯಲ್ಲಿ ಒಂದು 3 ವರ್ಷಗಳ ನನಗೂ ಕೂಡ ಒಂದು ಅವಕಾಶಗಳು ಬಂದಿತ್ತು. ಈಗ ಸನ್ಮಾನ್ಯ MB ವಿಶ್ವನಾಥ ರೈ ಇವರು ಈ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿಗೂ ನೋಡಿದಾಗ ನನಗೆ ನೆನಪಾಗ್ತಕ್ಕಂಥದ್ದು MS ಮೊಹಮ್ಮದ್ರು ಇರ್ಬೋದು, ಪ್ರವೀಣ್ ಚಂದ್ರ ಆಳ್ವರು ಇರ್ಬೋದು, ಮುರಳೀಧರ್ ರೈ ಮಠಂದ ಬೆಟ್ಟಿ ಇರ್ಬೋದು, ಇವತ್ತು ಡಾಕ್ಟರ್ ಇರ್ಬೋದು. ಇವೆಲ್ಲ ಈ ಒಂದು ಶೃಂಖಲೆಗಳ ಸಾಲಲ್ಲಿ ಇವತ್ತು ತಂದು ನಿಲ್ಲಿಸಿದ್ದಾರೆ ಈ ಕಾಂಗ್ರೆಸ್ ಅನ್ನ, ಈ ಬ್ಲಾಕ್ ಅನ್ನ. ವಿಶೇಷವಾಗಿ ನಮಗೆ ಗೆಲ್ಲುವ ಒಂದು ದೊಡ್ಡ ಉತ್ಸಾಹಗಳು ಈ ಕ್ಷೇತ್ರದಲ್ಲಿ. ಇವತ್ತು ಜನ ಅಷ್ಟು ಬೇಸತ್ತಿದ್ರು. ಜನ 5 ವರ್ಷಗಳ 2018ರಿಂದ 13ರಿಂದ 18ರವರೆಗೆ ಏನು ಸನ್ಮಾನ್ಯ ಶಕುಂತಲಾ ಶೆಟ್ಟಿ ಅವರು ಶಾಸಕರಾಗಿದ್ರ, ಆ ನಂತರ 5 ವರ್ಷಗಳಲ್ಲಿ ನಮಗೆ ಶಾಸಕತ್ವದ ಒಂದು ವಿಚಾರಗಳು ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಕ್ಷೇತ್ರದಲ್ಲಿ ಶಾಸಕರಿಲ್ಲ. ರಾಜ್ಯ ಸರ್ಕಾರ ಒಂದ್ಸಲ ಬಂದಿದ್ರೂ ಕೂಡ ಮತ್ತೆ ಅದು BJP ತೆಕ್ಕೆಗೆ ಹೋಯಿತು. ಈ ಎಲ್ಲ ನೋವುಗಳನ್ನು ನಮಗೆ ಒಂದು ಸಂತಸವನ್ನು ತಂದುಕೊಟ್ಟಂಥ ಒಂದು ದಿನ ಅಂತ ಹೇಳಿದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಅವರಿಗೆ ಅವಕಾಶವನ್ನು ಕೊಟ್ಟಿತು. ಈಗಾಗಲೇ ಸುಮಾರು ಜನ ಆಕಾಂಕ್ಷಿಗಳ ಬಗ್ಗೆ ಹೇಳಿದರು. ಯಾರಿಗೂ ಏಕಕಾಲದಲ್ಲಿ ಎಲ್ರಿಗೂ ಆಗುವುದಿಲ್ಲ. ಆದರೆ ಒಬ್ಬ ಅಶೋಕ್ ಕುಮಾರ್ ರೈ ಅಂತಹ ಒಬ್ಬ ದೂರದರ್ಶಿತ್ವದ ಒಬ್ಬ ಚಿಂತನೆಯ ಒಬ್ಬ ನಾಯಕ ಈ ಕ್ಷೇತ್ರಕ್ಕೆ ಏನು ಎಂಟ್ರಿ ಆದ್ರ, ಆ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಎಂಟ್ರಿ ಆದ್ರ, ಆ ನಂತರ ಇವತ್ತು ಜನಮಾನಸದಲ್ಲಿ ಅವರು ಹಚ್ಚ ಹಸಿರಾಗಿ ಹೋದರು. ಇವತ್ತು ಆಯ್ಕೆ ಆದರು, ಗೆದ್ದ ಮೇಲೆ ಇವತ್ತು ಅನೇಕ ರೀತಿಯ ಒಂದು ಭರವಸೆಗಳು ಮತ್ತು ಒತ್ತಡಗಳಿದೆ. ಅಷ್ಟು ಸುಲಭದ್ದಲ್ಲ. ಇವತ್ತು ನಮಗೆಲ್ಲ ಒಂದು ಸಲ ನಮಗೆ ಬೇರೇನು ಬೇಡ, ನಮಗೆ ಅಶೋಕಣ್ಣನೊಟ್ಟಿಗೆ ಇದ್ದು ಒಂದು ಫೋಟೋ ತೆಗೆಯೋಣ ಅಂತ ಹೇಳುವಂಥ ಒಂದು ಆಶೆಗಳಾಗ್ತದೆ. ಆದರೆ ಅವಕಾಶಗಳು ಆಗ್ತಾ ಇಲ್ಲ. ಯಾಕಂದರೆ ಆ ಜನರ ಒತ್ತಡ, ಜನರ ಆ ಒಂದು ಆಶೆ ಆಕಾಂಕ್ಷೆ ಭಾವನೆಗಳನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾದ್ದು 2013ನೇ ತಾರೀಕಿನಿಂದ ಸುಮಾರು 18-21 ದಿನದ ಒಂದು ಅವಧಿಗಳು ಮಾತ್ರ ಆಗಿದೆ. ಈಗ ಬರುವ ನಾಳೆಗಳು 5 ವರ್ಷಗಳ ಕಡೆ ನಾವು ಪಾದಾರ್ಪಣೆ ಮಾಡಬೇಕಾಗಿದೆ. ಒಂದು ಸ್ಪಷ್ಟವಾಗಿ ಈ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಸಂದೇಶಗಳು ಹೋಗಿದೆ. ಯಾವ ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತಕ್ಕಂಥ ಒಂದು ಕನಸುಗಳು ಏನಿತ್ತು BJPಯವರದ್ದು, ಅದಕ್ಕೆ ತಿಲಾಂಜಲಿಯನ್ನು ನೀಡುವುದರ ಮೂಲಕ ಈ ಕ್ಷೇತ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವತ್ತೂ ಜೀವಂತ ಇರ್ತದೆ. ಅಂದರೆ ನಾವು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆವು, ಏನಂದರೆ ಕಾಂಗ್ರೆಸ್ಸನ್ನು ಮುಕ್ತ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಒಂದು ವೇಳೆ ನೀವು ಕಾಂಗ್ರೆಸ್ಸನ್ನು ಮುಕ್ತ ಮಾಡಿದರೆ ಈ ಭಾರತವನ್ನು ಮುಕ್ತ ಮಾಡಿದಾಗೆ, ಭಾರತಾಂಬೆಯನ್ನು ಮುಕ್ತ ಮಾಡಿದಾಗೆ. ಒಂದು ಸಲ ಏಳು ಬೀಳುಗಳು ಇರ್ತದೆ, ಆದರೆ ಅದನ್ನು ಮುಕ್ತವಾಗಿ ಅದನ್ನು ಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಒಂದು ಬಲ್ಲವರು ಹೇಳ್ತಾರೆ, ಕಾಲ ಕಾಲಕ್ಕೆ ಒಬ್ಬ ಆಪತ್ ಬಾಂಧವ ಹುಟ್ಟಿಕೊಳ್ತಾನೆ ಅಂತೇಳಿ. ಆದರೆ ನಮಗೆ ಇವತ್ತು ಆಪತ್ ಬಾಂಧವನಾಗಿ ಮೂಡಿ ಬಂದದ್ದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅಂತ ಒಬ್ಬ ಯುವಕ. ಇವತ್ತು ನೇರವಾಗಿ ಹೇಳ್ಬೋದು, 25 ವರ್ಷಗಳ ದೀರ್ಘ ಇತಿಹಾಸಗಳಲ್ಲಿ ಪುತ್ತೂರು ಕ್ಷೇತ್ರವನ್ನ ಕಾಂಗ್ರೆಸ್ಸಿನಿಂದ ಬಿಟ್ಟು ಕೊಡುವಂತಹ ಪ್ರಶ್ನೆಗಳಿಲ್ಲ. ಅದಕ್ಕೆ ನೀವು ಅಶೋಕ್ ಕುಮಾರ್ ರೈ ಅವರ ನಾಯಕತ್ವವನ್ನು ತಗೊಳ್ಬೇಕು. ಏನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು. 25 ವರ್ಷಗಳ ದೀರ್ಘ ಪಯಣಕ್ಕೆ ಇವತ್ತು ನೀವು ಫೌಂಡೇಶನ್ ಅನ್ನು ಹಾಕ್ತೀರಿ, ಹಾಕಬೇಕು ಅಂತ ಹೇಳುತ್ತಾ
ಇವತ್ತು ಅನೇಕ ರೀತಿಯ ನಾಯಕರುಗಳು ಇವತ್ತು ವಿಶೇಷವಾಗಿ ಪಕ್ಷದ ಇದರಲ್ಲಿ 13 ಜನ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಶಕುಂತಲಾ ಶೆಟ್ಟಿ ಇರ್ಬೋದು, ಹೇಮನಾಥ್ ಶೆಟ್ಟಿ ಅವರು ಇರ್ಬೋದು, MS ಮೊಹಮ್ಮದ್ ಇರ್ಬೋದು, ಬ್ಲಾಕುಗಳು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ರಾಜ್ಯ ಕಾಂಗ್ರೆಸ್ಸಿನ ಹಾಗೇನೆ ಬ್ಲಾಕ್ ಕಾಂಗ್ರೆಸ್, ಬೇರೆ ಬೇರೆ ವಿವಿಧ ಘಟಕಗಳ ಇವತ್ತು ಸುಮಾರು 13 ಘಟಕಗಳ ಅಧ್ಯಕ್ಷರುಗಳಿದ್ದಾರೆ. ಕೆಲವರು ಮಾತ್ರ ನಮ್ಮಲ್ಲಿದ್ದಾರೆ. ಮತ್ತು ನಗರ ಕಾಂಗ್ರೆಸ್ ಎಲ್ಲ ಸಂಬಂಧಪಟ್ಟಾಗೆ ಈ ಗೆಲುವಿಗೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದಲ್ಲಿ ಒಬ್ಬ ಮೂಡಿ ಬಂದ ಧ್ರುವ ತಾರೆ, ಸಾಧ್ಯ ಇಲ್ಲ ಇದನ್ನು ನಡೆಸಲಿಕ್ಕೆ ಎನ್ನುವ ಮಟ್ಟಕ್ಕೆ ಇವತ್ತು ಬಂದರು, ಸ್ಥಾನ ತಗೊಂಡ್ರು, ಇವತ್ತು ಗೆದ್ರು. ಇದು ಇತಿಹಾಸ ಅಂತ. 4500-600 ವಿಚಾರಗಳಲ್ಲ, ಇದು ಅದರ ಭಾವನೆಗಳಿಗೆ ಲೆಕ್ಕಾಚಾರಗಳು ಹಾಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮತ ಗೆದ್ದರೂ ಅದು ಗೆಲುವೆ, ಅದರಲ್ಲಿ ವಿಚಾರಗಳಲ್ಲ. ಆದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭದಲ್ಲಿ, ಮುಂದಿನ 5 ವರ್ಷದ ಈ ಕನಸುಗಳು ನನಸುಗಳು ಮತ್ತು 25 ವರ್ಷಗಳ ಆಲೋಚನೆಗಳು ಏನಿದೆ ಈ ಕ್ಷೇತ್ರದಲ್ಲಿ ಮತ್ತೆ ಇವತ್ತು 2028ರಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ 28,000 ಮತಗಳನ್ನು ಕಾಂಗ್ರೆಸ್ ಲೀಡ್ ತರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇದೆ ಮತ್ತೆ ನಿಮಗೆ ಇದೆ ಎನ್ನುವುದನ್ನು ಹೇಳುತ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಕಡಿನಾಡಿನ ಕವಿ ಕಯ್ಯಾರ ಕಿಂಜಣ್ರೈ ಇವರು ಒಂದು ಮಾತು ಹೇಳ್ತಾರೆ, ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೆ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ನಮ್ಮೆಲ್ಲರನ್ನ ಒಟ್ಟಿಗೆ ಕೊಂಡು ಹೋಗಿ ನೀವು ಒಟ್ಟಾಗಿ ಈ ಪಕ್ಷವನ್ನ ಇಲ್ಲಿ ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ. ಇವತ್ತು ಡೆವಲಪ್ಮೆಂಟ್ ಒಂದು ಸೈಡ್ ಮತ್ತು ಪಕ್ಷದ ಒಂದು ನಿಲ್ಲುವಂಥ ಕೆಲಸವನ್ನು ತಾವು ಮಾಡಬೇಕು. ಐಕ್ಯದ ಅಮೃತ ರಸಕ್ಕೆ ಜೀವದ ಬೆಸುಗೆ ಕೂಡಿ ಬರೆ ಭೀಮಬಲ ನಮ್ಮಳುಂಟು, 14 ಲೋಕವನ್ನು ಸಪ್ತಸಾಗರವನ್ನ ಗೆದ್ದು ದಾಟುವ ಶಕ್ತಿ ವೇಗ ಉಂಟು. ಕಯ್ಯಾರು ಹೇಳ್ತಾರೆ, ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಜೈನರೇ, ಬೌದ್ಧರೇ, ಪಾರ್ಸಿಗಳೇ, ಸಿಖ್ಖರೇ, ಎಲ್ಲರೂ ನಮ್ಮವರೇ ಎದೆಯರಳಲಿ ಅಶೋಕಣ್ಣ, ಎಲ್ಲರೂ ನಮ್ಮವರೇ. ಅಭಿವೃದ್ಧಿಯ ಪಥದ ಚುಕ್ಕಾಣಿಯನ್ನ ಹಿಡಿದು ಮುಂದೆ ಸಾಗಿ. ವಿಶೇಷವಾಗಿ ನಿಮಗೆ ಆತ್ಮೀಯವಾದಂತಹ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಧನ್ಯವಾದಗಳು ಸರ್ ಮೊಹಮ್ಮದ್ ಬಡಗಣ್ಣವರವರಿಗೆ. ಇನ್ನು ಮುಂದೆ ಅತಿಥಿಗಳ ಭಾಷಣ ಇದೆ. ಅತಿಥಿಗಳು ಗಮನವಿಟ್ಟು ಭಾಷಣವನ್ನು ಚುಟುಕುಗೊಳಿಸಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗುತ್ತಾ ಶ್ರೀ ಕಾವು ಹೇಮನಾಥ್ ಶೆಟ್ಟಿ ಅವರು ಸಭೆಯನ್ನು ಉದ್ದೇಶಿಸಿ ಅತಿಥಿಗಳ ಭಾಷಣವನ್ನು ಮಾಡ್ತಾರೆ. ಪುತ್ತೂರಿನಿಂದ ನೂತನವಾಗಿ ಶಾಸಕರಾಗಿ ಆಯ್ಕೆಗೊಂಡಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ಅಭಿನಂದನಾ ಕಾರ್ಯಕ್ರಮದ ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ 2 ಜಿಲ್ಲೆಗಳಲ್ಲಿ ಕೇವಲ 2 ಶಾಸಕರು ಮಾತ್ರ ಕಾಂಗ್ರೆಸ್ಸಲ್ಲಿ ಜಯಿಸುವಂಥ ಸಂದರ್ಭದಲ್ಲಿ RSSನ ಭದ್ರಕೋಟೆ, BJPಯ ಭದ್ರಕೋಟೆ, ಇಡೀ ರಾಷ್ಟ್ರದಲ್ಲೇ ಹೆಸರಿರುವಂಥ ಪುತ್ತೂರಿನಂಥ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಜಯಬೇರಿ ಆಗಿದೆ ಅಂತೇಳುವಂಥ ಸಂಭ್ರಮದಲ್ಲಿ ಸೇರಿಸಲ್ಪಟ್ಟಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಗೌರವಾನ್ವಿತರಾದಂಥ MB ವಿಶ್ವನಾಥ್ ರೈ ಅವರೇ, ಈಗಾಗಲೇ ಉಲ್ಲೇಖ ಮಾಡಿದಂತೆ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ 2 ಜನ ಶಾಸಕರುಗಳಲ್ಲಿ ಒಂದು ಉಳ್ಳಾಳ UT ಖಾದರ್ ಅವರು, ಎರಡನೆಯದು ಪುತ್ತೂರಿನ ಅಶೋಕ್ ಕುಮಾರ್ ರೈ ಅವರು. ಈ 2 ಜಿಲ್ಲೆಗಳಲ್ಲಿ ಈ ಒಂದು ರಾಜ್ಯದಲ್ಲಿ ಸುಮಾರು 135 ಸ್ಥಾನಗಳನ್ನು ಗೆಲ್ಲುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನರಿಗೆ ಇನ್ನೂ ಅರ್ಥವಾಗದಿದ್ದರೂ ಪುತ್ತೂರಿನ ಜನ ನಮ್ಮ ಅಶೋಕ್ ಕುಮಾರ್ ರೈ ಅವರನ್ನು ಅಭೂತಪೂರ್ವಕವಾಗಿ ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಗೌರವಾನ್ವಿತರಾದಂಥ ಡಾಕ್ಟರ್ ರಾಜಾರಾಮರವರೇ, ವೇದಿಕೆಯಲ್ಲಿರುವಂಥ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ, ಬಂದಿರುವಂಥ ಪಕ್ಷದ ಎಲ್ಲ ಆಧಾರ ಸ್ತಂಭಗಳಾದಂಥ ಕಾರ್ಯಕರ್ತರೇ, ಮುಖಂಡರುಗಳೇ, ಬಂಧುಗಳೇ, ಭಗಿನಿಯರೇ, ನಮಗೆಲ್ಲ ಇವತ್ತು 2 ಜಿಲ್ಲೆಗಳಲ್ಲಿ ಪುತ್ತೂರು ಅಂತೇಳಿದರೆ ಈಗ ಬಹಳಷ್ಟು ವಿಶೇಷವಾದ ಸ್ಥಾನಮಾನ ಇಡೀ ರಾಜ್ಯ ಮಟ್ಟದಲ್ಲಿ ಇದೆ. ಯಾಕೆ ಅಂತೇಳಿದರೆ
ಇವತ್ತು 2 ಜನ ಶಾಸಕರು ಗೆದ್ದಿರುವಂಥ ಒಂದು ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾರೂ ಗೆಲ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯು ಟಿ ಖಾದರ್ ಮತ್ತು ಅಶೋಕ್ ಕುಮಾರಯ್ಯವರು ಗೆದ್ದಿದ್ದರೆ ಇವತ್ತು ಯು ಟಿ ಖಾದರ್ ಅವರ ಪಾಲಿಗೆ ಇಡೀ ವಿಧಾನಸಭೆಯನ್ನು ನಿಯಂತ್ರಿಸುವ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನೂ ಸಹ ಬೇಕಾದ ಹಾಗೆ ಆ ವಿಧಾನಸಭೆಯಲ್ಲಿ ಕೇಳಿಸುವಂಥ ಒಂದು ಜವಾಬ್ದಾರಿತವಾದ ಸ್ಥಾನವನ್ನು ವಹಿಸಿಕೊಂಡಂಥ ಯು ಟಿ ಖಾದರ್ ಆದ ನಂತರದ ವಿಚಾರಕ್ಕೆ ನಾನು ಸಂಬಂಧಪಟ್ಟರೆ 2 ಜಿಲ್ಲೆಗಳಲ್ಲಿ ಇವತ್ತು ಯು ಟಿ ಖಾದರ್ ಅವರು ಒಂದು ರೀತಿಯ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ 2 ಜಿಲ್ಲೆಗಳಿಂದ ಇವತ್ತು ಏಕೈಕ ಕಾಂಗ್ರೆಸ್ ಶಾಸಕರಾಗಿರುವಂಥವರು ಶ್ರೀಯುತ ಅಶೋಕ್ ಕುಮಾರಯ್ಯವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಮಾಲಿಂಗೇಶ್ವರ ಮತ್ತು ನಾವು ನಂಬುವಂಥ ಎಲ್ಲ ಸತ್ಯಗಳು ಅನುಗ್ರಹ ಮಾಡಿದರೆ ಏನು ಬೇಕಾದರೂ ಆದೀತು ಎನ್ನುವಂಥದ್ದು ಪುತ್ತೂರಿನಲ್ಲಿ ಸಾಬೀತಾಗಿದೆ. ಭಾಸ್ಕರ್ ಕೋಡೆಂಬಳರವರು ಹೇಳಿದರು, ಕಾಂಗ್ರೆಸ್ಸಿನ ಒಂದು ಸಭೆಯಲ್ಲಿ ಅಶೋಕ್ ಕುಮಾರಯ್ಯವರು ಅಲ್ಲಿ ಕೂತಿದ್ರು ಅಂತ, ಬಂದು ಮುಂದೆ ಕೂತ್ಕೊಳ್ಳಿಲ್ಲ, ಅಲ್ಲಿ ಕೂತಿದ್ರು ಅಂತ. ಈಗ ಎಲ್ಲಿ ಕೂತಿದ್ದಾರೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಇಡೀ ಸಭೆಯ ಕೇಂದ್ರ ಸ್ಥಾನದ ಪುತ್ತೂರಿನ ಶಾಸಕರಾಗಿ ಇವತ್ತು ಮಧ್ಯದಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಇದಕ್ಕೆಲ್ಲ ದೇವರ ಅನುಗ್ರಹದ ಜೊತೆಯಲ್ಲಿ ಈ ಕ್ಷೇತ್ರದ ಜನರ, ಮತದಾರರ, ಕಾರ್ಯಕರ್ತರ, ನಾಯಕರ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಂ ಬಿ ವಿಶ್ವನಾಥ ರೈ ಅವರು, ಅದೇ ರೀತಿ ಡಾಕ್ಟರ್ ರಾಜಾರಾಮರವರು ಕಳೆದ ನಾವು ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯನ್ನು ತಮಗೆ ಶಕ್ತಿ ಮೀರಿ ಈ ಒಂದು ಭಾಗದಲ್ಲಿ ಮಾಡಿರುವಂಥ ವಿಚಾರವನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳುವ ಪ್ರಯತ್ನಗಳು ನಮ್ಮಿಂದ ಆಗಿತ್ತು. ನಂತರದ ದಿನಗಳಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ, ನಾನು ನೆನಪು ಮಾಡ್ತೇನೆ ಅಷ್ಟೇ. ಸುಮಾರು 14 ಜನ ನಾವು ನಾಮಪತ್ರ ಸಲ್ಲಿಸುವಂಥ ಸಂದರ್ಭಗಳಾಯಿತು. ಒಂದು ಸ್ಥಾನಕ್ಕೆ 14 ಜನ ಸಲ್ಲಿಸುವಂಥ ಸಂದರ್ಭ. ಆ ಸಂದರ್ಭದಲ್ಲೂ ಇವತ್ತು ವಿಶೇಷವಾಗಿ ಎಂ ಬಿ ವಿಶ್ವನಾಥ ರೈ ಅವರನ್ನು ನಾನು ಅಭಿನಂದಿಸಬೇಕು. ಯಾಕೆಂತ ಹೇಳಿದರೆ, ಯಾರೇ ಅಭ್ಯರ್ಥಿಯಾಗಿದ್ದರೂ ಅವರನ್ನು ನಾವೆಲ್ಲ ಒಟ್ಟಾಗಿ ಸೇರಿಸಿ ಗೆಲ್ಲಿಸಬೇಕು, ಪುತ್ತೂರಿಗೆ ಕಾಂಗ್ರೆಸ್ಸಿನ ಶಾಸಕರಾಗಬೇಕು ಅಂತ ಹೇಳುವ ಒಂದು ಏಕೈಕ ಚಿಂತನೆಯನ್ನು ಅವರು ಮಾಡಿದ್ದಕ್ಕಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮಾಡ್ತೇನೆ. ಯಾಕೆ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗಿದು ಸಾಧ್ಯವಾಗಲಿಲ್ಲ. ಅಂದರೆ ಯಾರೆಲ್ಲ ನಾವು ಅರ್ಜಿ ಸಲ್ಲಿಸಿದ್ದಾರೆ ಅವರನ್ನೆಲ್ಲ ಒಟ್ಟಿಗೆ ಕೊಂಡೋಗಿ ನಮ್ಮಲ್ಲಿ ಯಾರಿಗಾದರೂ ಆಗ್ಬೋದು, ಕೊಟ್ಟವರಿಗೆ ನಾನು ಗೆಲ್ಲಿಸ್ತೇನೆ ಅಂತ ಹೇಳುವ ಮಾತನ್ನು ಯಾರಿಗೂ ಮಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ವಿಶೇಷವಾಗಿ ಎಂ ಬಿ ವಿಶ್ವನಾಥ ರೈ ಅವರಿಗೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅದರ ಪ್ರತಿಫಲ ಇವತ್ತು ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆದ್ದು ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು ಅಂತ ಹೇಳಲಿಕ್ಕೆ ನಾನು ಅಭಿಮಾನದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ. ಒಂದು ಕಡೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ, ನಾನು 4-5 ಬಾರಿ ನಾನೂ ಆಕಾಂಕ್ಷಿಯಾಗಿದ್ದೆ. ಎಂ ಬಿ ವಿಶ್ವನಾಥ ರೈ ಅವರು ಆಕಾಂಕ್ಷಿಯಾಗಿದ್ದರು. ಇವತ್ತು ಡಾಕ್ಟರ್ ರಾಜಾರಾಮರವರು ಆಕಾಂಕ್ಷಿಯಾಗಿದ್ದರು. ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಆಕಾಂಕ್ಷಿಗಳಾಗಿದ್ದರು. ಎಂ ಎಸ್ ಮೊಹಮ್ಮದ್ರವರು ಆಕಾಂಕ್ಷಿಗಳಾಗಿದ್ದರು. ಉಳಿದಂತೆ ಬೇರೆ ಬೇರೆ ಸುಮಾರು 14 ಜನ ಆಕಾಂಕ್ಷಿಗಳಾಗಿ ಈ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತ ಇತ್ತು. ಆದರೆ ಎಲ್ಲ ಕೊನೆಗೆ ನಮ್ಮಲ್ಲಿ ಒಂದು ಮಾತಿತ್ತು, ಅದನ್ನು ನಾವು ಸಭೆಯಲ್ಲೇ ನಿರ್ಣಯ ಮಾಡಿದೆವು. ಅದು ನಾನು ಹೇಳಿದ್ದೆ, ಶಕುಂತಲಾ ಶೆಟ್ಟರು ಹೇಳಿದರು, ಎಂ ಎಸ್ ಮೊಹಮ್ಮದ್ ಹೇಳಿದರು, ಎಂ ಬಿ ವಿಶ್ವನಾಥ ರೈ ಅವರು ಹೇಳಿದರು, ಡಾಕ್ಟರ್ ರಾಜಾರಾಮ್ ಹೇಳಿದರು, ಉಳಿದವರು ಸಹ ಹೇಳಿದರು. ಯಾರಾದರೂ ನಾವು ಅವರನ್ನು ಗೆಲ್ಲಿಸ್ತೇವೆ, ಇದು ನಮ್ಮ ಪ್ರತಿಜ್ಞೆ, ನಮ್ಮ ಕಾರ್ಯಕರ್ತರ ಮುಂದೆ ಹೇಳುವಂಥ ಪ್ರತಿಜ್ಞೆ ಅಂತ. ಆ ಪ್ರತಿಜ್ಞೆಗೆ ಪೂರಕವಾಗಿ ಇವತ್ತು ನಮಗೆ ಅತ್ಯಂತ ಸಂತಸ ಇದೆ. ನಾನೂ ತೀರ್ಮಾನ ಮಾಡಿದೆ, ಯಾವಾಗ ಅಭ್ಯರ್ಥಿತನ ಯಾರಿಗಾಗ್ತದೆ ಅಲ್ಲಿ ತನಕ ನಮ್ಮ ಹೋರಾಟ, ಅಲ್ಲಿ ತನಕ ನಮ್ಮ ಎಲ್ಲ ರೀತಿಯ ಎಲ್ಲಿಗೆಲ್ಲ ಹೋಗುವಂಥದ್ದಿದೆ ಅಲ್ಲಿಗೆಲ್ಲ ಹೋಗುವಂಥದ್ದು, ಎಲ್ಲ ಪ್ರಯತ್ನ, ಎಲ್ಲ ನಾಯಕರನ್ನು ಭೇಟಿಯಾಗುವಂಥದ್ದು. ಯಾವಾಗ ಅಶೋಕ್ ಕುಮಾರ್ ರೈ ಅವರಿಗೆ ಅಭ್ಯರ್ಥಿತನ ಸಿಕ್ಕಿತ ಅಲ್ಲಿಗೆ ನಮ್ಮೆಲ್ಲ ಪ್ರಯತ್ನಗಳನ್ನು ಬಿಟ್ಟು ನಮ್ಮ ಪ್ರತಿಜ್ಞೆ ಏನಿದೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿಚಾರ ಏನಿದೆ, ಏನೇ ಕಾರಣಗಳಿದ್ರೂ ಪುತ್ತೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಬರಬೇಕು, ಜನಸಾಮಾನ್ಯರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವ ಯೋಜನೆಗಳ ಮೂಲಕ ಇವತ್ತು ಒಗ್ಗಟ್ಟಾಗಿ ಇವತ್ತು ನಾವು ಅಶೋಕ್ ಕುಮಾರ್ ರೈ ಅವರ ಶಕ್ತಿಯಾಗಿ ನಿಂತು ಇಡೀ ಕ್ಷೇತ್ರಕ್ಕೆ ನಾವೆಲ್ಲ
ಓಡಾಡಿ ಅವರ ಗೆಲುವಿನಲ್ಲಿ ಒಂದು ರೀತಿಯ ಪ್ರಾಮಾಣಿಕವಾಗಿ ನಾವು ತೊಡಗಿಸಿಕೊಂಡು ಕಾರ್ಯಕರ್ತರು, ಮತದಾರರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಅಶೋಕ್ ಕುಮಾರ್ ರೈ ಅವರಿಗೆ ಆ ಒಂದು ಸ್ಥಾನ ಭದ್ರವಾಗಿ ಆ ದೊಡ್ಡ ಅಂತರದ ಗೆಲುವಿನ ಮೂಲಕ ಸಿಗುವಂತಾಗಿದೆ ಅಂತ ಹೇಳಲಿಕ್ಕೆ ನಾವೆಲ್ಲ ಇವತ್ತು ಸಂತಸ ಪಡಬೇಕಾಗಿದೆ. ನಾನಿಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು ಅಶೋಕ್ ಕುಮಾರ್ ರೈ ಅವರು ಶಾಸಕರಾದರು. ಅವರ ಬಗ್ಗೆ ಅನೇಕ ಅಪಪ್ರಚಾರಗಳು ಒಂದು ಕಾಲದಲ್ಲಿ ಆಯಿತು. ಅಭ್ಯರ್ಥಿ ಆಗುವ ತನಕ, ಅಭ್ಯರ್ಥಿ ಆದ ನಂತರ ಏನೇನೋ ಅಪಪ್ರಚಾರಗಳು ಬರುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೆವು. ಆಗ ಒಂದು ಕಡೆ ನಮಗೂ ಮತದಾರರಿಗೆ, ಒಂದು ರೀತಿಯ ಸಾರ್ವಜನಿಕರಿಗೆ ಒಂದು ರೀತಿಯ ಪ್ರಶ್ನೆಗಳಿತ್ತು. ಅಶೋಕ್ ಕುಮಾರ್ ರೈಗಳು ಹೇಗಪ್ಪ, ಈ ಎಲ್ಲ ಅಪಪ್ರಚಾರಗಳು ಇರಬೇಕು ಅಂದಿದ್ರೆ ಅಶೋಕ್ ಕುಮಾರ್ ರೈ ಅವರು ಹೇಗಿರ್ಬೋದು ಅಂತೇಳಿ. ಆದರೆ ಅದೆಲ್ಲವನ್ನು ನಾವು ಚುನಾವಣೆಯ ಸಂದರ್ಭದಲ್ಲಿ ಅವರ ಜೊತೆಗೆ ಹೋದಾಗ ಅವರ ಮಾತುಗಳು ಎಲ್ಲವನ್ನು ಗಮನಿಸಿದಾಗ ಅಶೋಕ್ ಕುಮಾರ್ ರೈ ಅವರು ಬಹಳ ಒಂದು ರೀತಿಯ ಚಾಣಾಕ್ಷತನದ ಅಂತಂದರೆ ಒಂದು ರೀತಿಯ ಒಳ್ಳೆಯ ನಡತೆಯ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಗೆದ್ದು ಬಂದು ಒಳ್ಳೆಯ ಆಡಳಿತವನ್ನು ಕೊಡಬಲ್ಲರು ಅಂತ ಹೇಳುವ ವಿಶ್ವಾಸ ನಮಗೆ ಎಲ್ಲ ಕಡೆಗಳಲ್ಲಿ ಮೂಡಿ ಬಂದಿತ್ತು. ದೇವರ ಅನುಗ್ರಹದಲ್ಲಿ ಚುನಾಯಿತರಾಗಿ ಶಾಸಕರಾದ ನಂತರದ ದಿನಗಳು ಕೇವಲ ಹೀಗೆ ಆಗಿರುವಂಥದ್ದು ಕೇವಲ 20 ದಿವಸ. 13ನೇ ತಾರೀಕಿಗೆ ಕೌಂಟಿಂಗ್ ಆಗಿ ಇವತ್ತು 3ನೇ ತಾರೀಕಿನಲ್ಲಿದ್ದೇವೆ. ಕೇವಲ 20 ದಿವಸಗಳಲ್ಲಿ ನಾವು ಗಮನಿಸಿದಾಗ ಅಶೋಕ್ ಕುಮಾರ್ ರೈ ಅವರು ಈ ಕ್ಷೇತ್ರದ ಜನರ ಮನಸ್ಸನ್ನು ಮತ್ತಷ್ಟು ಗೆದ್ದುಕೊಂಡಿದ್ದಾರೆ. ನಾನು ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದು, ನಾವೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಭಾಳಷ್ಟು ಭರವಸೆಗಳನ್ನು ಕೊಡ್ತೇವೆ. BJPಯವರು ಭಾಳ ಭರವಸೆಯನ್ನು ಕೊಡ್ತಾರೆ, ಯಾವುದನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ಸಿನವರು ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂಥ ಒಂದು ಪ್ರಯತ್ನದೊಂದಿಗೆ ಅಶೋಕ್ ಕುಮಾರ್ ರೈ ಅವರು ಮಾತಾಡುವಾಗ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ನನಗೊಂದು ಅವಕಾಶ ಆದರೆ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಚಿಂತನೆಯನ್ನೇ ಅವರು ಮಾಡ್ತಾ ಇದ್ರು. ಭಾಳ ಪ್ರಾಮುಖ್ಯವಾಗಿ ಅವರು ಉಲ್ಲೇಖ ಮಾಡಿರುವಂಥದ್ದು, ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತರಿಸ್ತೇನೆ, ಅದು ಏನೇ ಕಷ್ಟ ಆದರೂ ಅದರ ಬಗ್ಗೆ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ಅಂತ ಹೇಳುವ ಮಾತನ್ನು ಅವರು ಹೇಳಿದರು. ನನಗೆ ಬಹಳ ಅಚ್ಚರಿಯಾದ್ದು, ಅವರು ಗೆದ್ದು 1-2 ದಿವಸ ಆಗಲಿಲ್ಲ, ಪ್ರಾರಂಭದ ದಿನದಿಂದಲೇ ಅವರ ಯೋಚನೆ ಯಾವುದು ಅಂತ ಹೇಳಿದರೆ, ನಾನು ಕೊಟ್ಟ ಮಾತನ್ನು ಉಳಿಸುವ ಪ್ರಯತ್ನದೊಂದಿಗೆ ಮೆಡಿಕಲ್ ಕಾಲೇಜಿಗೆ ಬೇಕಾದಂಥ ಎಲ್ಲ ಚಟುವಟಿಕೆಗಳನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಅವರಲ್ಲಿ ಹೇಳ್ತಾರೆ ನನಗೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ಪುತ್ತೂರಿಗೆ ಅಂತೇಳಿ. ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ಆ ಮಾತನ್ನು ಹೇಳ್ತಾರೆ. ಅದರ ನಂತರ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅಲ್ಲಿ ಫೈಲೇ ಇಲ್ಲ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಯಾರಿಸಿ ಪುತ್ತೂರಿಗೆ ಯಾವುದೇ ಕಾರಣಕ್ಕೂ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳುವ ಪ್ರಯತ್ನವನ್ನು ಇವತ್ತು ಮಾಡುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಮಾದರಿ ಶಾಸಕರು ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಬೆಳೆದು ಬರ್ತಾರೆ ಅಂತ ಹೇಳುವಾಗ ನಮಗೆಲ್ಲೊಂದು ರೀತಿಯ ರೋಮಾಂಚನ. ಯಾಕಂತ ಹೇಳಿದರೆ ನಮ್ಮ ಭರವಸೆ ಹುಸಿಯಾಗಲಿಲ್ಲ, ಅಶೋಕ್ ಕುಮಾರ್ ರೈ ಅವರು ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತೇಳಿ. ಅದೊಂದನ್ನು ಮಾತ್ರ ಅಲ್ಲ, ಅದರ ನಂತರದ ಪುತ್ತೂರಿನ ಅಭಿವೃದ್ಧಿಯ ವಿಚಾರಕ್ಕೆ ಪೂರಕವಾಗಿ ಅವರನ್ನು ಪರಿಗಣಿಸಿದಾಗ ಇವತ್ತು ಡ್ರೈನೇಜಿನ ಬಗ್ಗೆ ಇರ್ಬೋದು, ಪುತ್ತೂರಿನ ಮಾಣಿಯಿಂದ ಪುತ್ತೂರು ತನಕದ 4 ರಸ್ತೆಗಳ ಒಂದು ರಸ್ತೆಯ ಕಲ್ಪನೆ ಇರ್ಬೋದು. ಇವತ್ತು ಪುತ್ತೂರಿಗೆ ಅವಶ್ಯಕವಾಗಿ ಏನಾಗಬೇಕಾಗಿದೆ, ಭಾಳ ಮುಖ್ಯವಾಗಿ ಅವರು ಎಲ್ಲ ಕಡೆಗಳಲ್ಲಿ ನಾವು ಹೇಳ್ತಾ ಬಂದಿದ್ದೆವು, ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ತರ್ತೇನೆ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ರು. 94C ಕಡಿವಾಣವನ್ನು ತರ್ತೇನೆ ಅಂತ ಹೇಳ್ತಾ ಇದ್ದೇನೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಜಾಗೃತರಾಗುವಂಥ ಎಲ್ಲ ಅಧಿಕಾರಿಗಳು, ಇವತ್ತು ನಮ್ಮ ಅಶೋಕ್ ಕುಮಾರ್ ರೈ ಅವರಿಂದ ಎಲ್ಲ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರವನ್ನು ಬಿಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಪುತ್ತೂರು ಮಾದರಿಯಾದ ಕಾರಣ. ಪುತ್ತೂರಿನಲ್ಲಿ ಇವತ್ತು ಮೊನ್ನೆ ಒಂದು ಸಂದರ್ಭ ಅವರು ಹೇಳ್ತಾ ಇದ್ದಾರೆ, ನನಗೆ ಒಬ್ಬರು ತಹಶೀಲ್ದಾರ್ ಸಿಗ್ತಾ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಆಗೋದಿಲ್ಲ, ಭ್ರಷ್ಟಾಚಾರವನ್ನು ಮಾಡುವ ಚಿಂತನೆಯನ್ನೇ ಬಿಟ್ಟು ಬರುವುದಿದ್ರೆ ಪುತ್ತೂರಿಗೆ ಬರ್ಬೋದು. ಇವತ್ತು ಅಕ್ರಮ ಸಕ್ರಮ ಇರ್ಬೋದು, 94C ಇರ್ಬೋದು, ಇಂಥ ಕೆಲಸಗಳಿರುವ ಜೊತೆಗೆ ಕಂದಾಯ ಇಲಾಖೆಯ ಅಥವಾ ಯಾವುದೇ ಇತರ ಇಲಾಖೆಯಲ್ಲಿ ಯಾವುದಾದರೂ ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಪುತ್ತೂರಿಗೆ ಬರುವುದಿದ್ರೆ ಅದನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥ ಆದೇಶವನ್ನು ಅವರು ಸ್ಪಷ್ಟವಾಗಿ ಕೊಡ್ತಾರೆ ಅಂತ ಹೇಳುವಾಗ ಇವತ್ತು ಕಂದಾಯ ಇಲಾಖೆ ಬಹಳ ಚುರುಕಾಗಿದೆ ಅಂತ ಹೇಳುವ ಮಾಹಿತಿಗಳು ಆಗಾಗ ಬರ್ತಾ ಇದೆ. ಏನು ಕೆಲಸ ಆಗಬೇಕು ಅಂತಿದ್ರೂ ಸಹ ಕರೆದು ಕೇಳಿ ಹೇಳಿ ಮಾಡಿಸುವಂಥ
ಕೆಲಸ ಆಗ್ತಾ ಇದೆ ಅಂತ ಹೇಳಿದರೆ ಅದು ಅದಕ್ಕೆ ಅಶೋಕ್ ಕುಮಾರ್ ರೈ ಅವರು ಕಾರಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಇತರ ಇಲಾಖೆಗಳಿರ್ಬೋದು, ಎಲ್ಲ ಕಡೆಗಳಲ್ಲಿ ಇವತ್ತು ಅಧಿಕಾರಿಗಳು ಜಾಗೃತರಾಗಿದ್ದಾರೆ. ಅದು ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ಇನ್ನು ಉಳಿದವರಿಗೆ ಇದು ಮಾನದಂಡವಾಗಲಿಕ್ಕಿದೆ. ಪುತ್ತೂರು ಒಂದು ರೀತಿಯ ಮಾದರಿ ಆಗಲಿಕ್ಕೆ ಇದೆ. ಈ ಜಿಲ್ಲೆಯ, ಈ ರಾಜ್ಯದ ಜನರಿಗೆ ಮಾದರಿಯಾಗುವಂಥ ಕ್ಷೇತ್ರ ಇವತ್ತು ಅಶೋಕ್ ಕುಮಾರ್ ರೈ ಅವರ ಮೂಲಕ ಆಗ್ತದೆ ಅಂತ ಹೇಳಿದರೆ ನಾವೆಲ್ಲ ಅಭಿಮಾನ ಪಡಲೇಬೇಕಲ್ವಾ, ನಾವೆಲ್ಲ ಸಂತಸ ಪಡಬೇಕಲ್ವಾ? ಇದನ್ನು ನಾನು ಹೇಳ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ ಅವರು ಕೊಟ್ಟ ಮಾತಿಗೆ ತಪ್ಪದೆ ಮುಂದಿನ ಯೋಜನೆಗಳನ್ನು ಇವತ್ತು ಜನಸಾಮಾನ್ಯರಿಗೂ ನೇರವಾಗಿ ಅವರನ್ನು ಬಂದು ಸಂಪರ್ಕಿಸುವಂಥ ಅವಕಾಶದೊಂದಿಗೆ ಕಷ್ಟ ಕಾರ್ಪಣ್ಯದವರಿಗೆ ಬಹಳಷ್ಟು ಸಹಾಯವನ್ನು ಮಾಡಿ ಮುಂದೆ ಅನುಭವ ಇದ್ದು ಮುಂದಿನ ದಿನಗಳಲ್ಲಿ ಅದನ್ನು ರೂಢಿಸುವುದರ ಜೊತೆಗೆ ಒಂದು ಮಾತನ್ನು ಹೇಳಿದರು, ನನ್ನ ಸಂಭಾವನೆ ಏನಿದೆ ಅದು ಎಷ್ಟು ಬೇಕಿದ್ರೂ ಇರಲಿ, ಅದನ್ನು ಸಂಪೂರ್ಣವಾಗಿ ಸಮಾಜ ಸೇವೆಗೆ ನನ್ನ ಅವಧಿಯಲ್ಲಿ ಮುಡಿಪಾಗಿಡುತ್ತೇನೆ ಅಂತ ಹೇಳುವಂಥ ಶಾಸಕ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಅಶೋಕ್ ಕುಮಾರ್ ರೈ ಅವರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತೇನೆ. ಯಾರು ಅದನ್ನು ಬಿಟ್ಟು ಕೊಡಲಿಕ್ಕೆ ತಯಾರಿರೋದಿಲ್ಲ. ಆದರೆ ಅದೆಲ್ಲವನ್ನು ಸಮಾಜ ಸೇವೆಗಾಗಿ ನಾನು ಮುಡಿಪಾಗಿ ಇಡ್ತೇನೆ ಅಂತ ಹೇಳುವ ಮಾತನ್ನು ಹೇಳುವುದಲ್ಲದೆ ರಾಜ್ಯದ ಎಲ್ಲ ಶಾಸಕರಿಗೆ ಅವರೊಂದು ರೀತಿಯ ಸಂದೇಶವನ್ನು ಕೊಡ್ತಾರೆ. ಎಲ್ಲರೂ ಮಾಡಿದರೆ ಈ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯ ಸಮಾಜ ಸೇವೆ ಒಬ್ಬ ಶಾಸಕರ ಮೂಲಕ ಆಗ್ತದೆ ಅಂತ ಹೇಳುವ ಮಾತನ್ನು ಸಮೇತ ಉಲ್ಲೇಖ ಮಾಡುವಂಥ ಯೋಚನೆ ಅವರದ್ದಾಗಿದ್ದರೆ ಬಡವರ ಪಾಲಿಗೆ, ಜನಸಾಮಾನ್ಯರ ಪಾಲಿಗೆ ಅವರ ಚಿಂತನೆ ದೊಡ್ಡ ಮಟ್ಟಿಗಿದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡಂಥ ಪುತ್ತೂರು ಕ್ಷೇತ್ರದ ಜನ ಇವತ್ತು ಧನ್ಯತಾ ಭಾವದಿಂದ ಅವರನ್ನು ಅಭಿನಂದಿಸಬೇಕಾಗಿದೆ. ನಾವು ನಿಜವಾಗಿ ಇವತ್ತು ಯಾರೆಲ್ಲ ಮೊನ್ನೆ ಬ್ಯಾಟ್ ಬೀಸಿದ್ದಾರೆ, ಯಾರೆಲ್ಲ ತಾವರೆ ಬಿಡಿಸಿದ್ದಾರೆ, ಅದು ನಮಗೆ ಅಗತ್ಯ ಇಲ್ಲ. ಏನು ಮಾಡಿದ್ರು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ರೈ ಅವರನ್ನು ಶಾಸಕರನ್ನಾಗಿ ದೇವರ ಅನುಗ್ರಹದಿಂದ ನಿಮ್ಮೆಲ್ಲರ ಸಹಕಾರದಿಂದ ಮಾಡಲಾಗಿದೆ ಅಂತ ಹೇಳುವ ಮಾತು ಇಲ್ಲಿ ಬಹಳ ಪ್ರಾಮುಖ್ಯ. ನಮ್ಮ ನಿರೀಕ್ಷೆ ಹೆಚ್ಚು ಮತಗಳಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಮತಗಳು ಬರಲಿಲ್ಲ ಅಂತ ಆದರೂ ಸಹ ನಮಗೆ ಇಲ್ಲಿ ಗೆಲುವು ಬಹಳ ಪ್ರಾಮುಖ್ಯ. ಅಶೋಕ್ ಕುಮಾರ್ ರೈ ಅವರಿಗೂ ಅನುಭವಕ್ಕೆ ಬಂತು ಅಂತ ಹೇಳುವಂಥ ವಿಚಾರಗಳು ಅನೇಕ ಇದೆ. ಏನಿದ್ರೂ ಸಹ ಕಾರ್ಯಕರ್ತರಾಗಿ ದುಡಿದಂಥ, ನಾಯಕರಾಗಿ ದುಡಿದಂಥ, ಜನಸಾಮಾನ್ಯರಾಗಿ ಅಶೋಕ್ ಕುಮಾರ್ ರೈ ಅವರ ಗೆಲುವಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರನ್ನು ಯಾವಾಗಲೂ ಅವರು ಬಿಡುವವರಲ್ಲ, ಅವರ ಜೊತೆಗೆ ಯಾವಾಗಲೂ ನಿಲ್ತಾರೆ. ಇದನ್ನು ನಾವು ಈ ಕಳೆದ ಕೆಲವು ದಿನಗಳಿಂದ ಗಮನಿಸಿದಾಗ ಕಂಡೆವು. ಒಂದು ಮಾತನ್ನು ಹೇಳಿದರು ಅವರು, ಯಾರು ವಲಯಾಧ್ಯಕ್ಷರಿದ್ದಾರೆ, ಯಾರು ಬೂತಾಧ್ಯಕ್ಷರಿದ್ದಾರೆ ಅವರ ಮೂಲಕ ಬನ್ನಿ, ಯಾರಾದರೂ ನೀವು ನಿಮ್ಮಷ್ಟಕ್ಕೆ ಬಂದರೆ ಯಾವುದೇ ಕೆಲಸದ ಬಗ್ಗೆ ನಾನು ಮಾಡಿಕೊಡ್ಲಿಕ್ಕಾಗೋದಿಲ್ಲ. ಇದು ನಮ್ಮ ಪಕ್ಷಕ್ಕೆ ತುಂಬುವಂಥ ಶಕ್ತಿ. ಇಲ್ಲದಿದ್ದರೆ ಯಾರಾದರೂ ಒಬ್ಬೊಬ್ಬರು ಅವರಷ್ಟಕ್ಕೆ ಹೋಗಿ ಏನೋ ಒಂದು ಅರ್ಜಿ ಕೊಟ್ಟು ಮಾಡಿಕೊಂಡು ಬಂದರೆ ಅದು ಕಾರ್ಯಕರ್ತರಿಗೆ ನೋವಾಗ್ತದೆ, ದುಡಿದವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಆಗ್ತದೆ. ಇದು ಬಹಳ ಒಳ್ಳೆಯ ವಿಚಾರ. ಆ ವಲಯದಲ್ಲಿ ಕೆಲಸ ಮಾಡಿದಂಥ ವಲಯ ಅಧ್ಯಕ್ಷರಿರ್ಬೋದು, ಬೂತಾಧ್ಯಕ್ಷರಿರ್ಬೋದು, ಪ್ರಾಮಾಣಿಕ ಕಾರ್ಯಕರ್ತರಿರ್ಬೋದು, ಅವರನ್ನು ಗುರುತಿಸಿ ಅವರ ಮೂಲಕ ಏನು ಕೆಲಸ ಆಗಬೇಕಿದ್ರು ಮಾಡ್ತೇನೆ ಅಂತ ಹೇಳುವ ಪದ್ಧತಿ ನಮ್ಮ ಹಿಂದೆ ಇರಲಿಲ್ಲ ಕಾಂಗ್ರೆಸ್ಸಲ್ಲಿ. ಇದು ಪ್ರಾರಂಭ. ಬೇರೆ ಪಕ್ಷದಲ್ಲಿ ಇತ್ತು ಅಂತ ಹೇಳಿ ಗೊತ್ತಿಲ್ಲ, ಅದು ಇರ್ಬೋದು, ಅದು ನನಗೆ ಅಗತ್ಯ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ಸಿನಲ್ಲಿ ಪ್ರತಿಯೊಬ್ಬ ವಲಯ ಅಧ್ಯಕ್ಷ, ಬೂತ್ ಅಧ್ಯಕ್ಷ, ಕಾರ್ಯಕರ್ತನಿಗೆ, ನಾಯಕರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದವರಿದ್ದರೆ ಅದು ಅಶೋಕ್ ಕುಮಾರ್ ರೈ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತಸವನ್ನು ಪಡ್ತಾ ಇದ್ದೇನೆ. ಈ ಪದ್ಧತಿ ಮುಂದುವರಿದ ಹೋದರೆ ಕಾಂಗ್ರೆಸ್, ಈಗ ಅವರು ಹೇಳಿದರು 25 ವರ್ಷಕ್ಕೆ ನಮ್ಮನ್ನು ಯಾರು ಮುಟ್ಲಿಕ್ಕಾಗೋದಿಲ್ಲ ಅಂತೇಳಿ. ಅಶೋಕ್ ಕುಮಾರ್ ರೈ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಡಲಿ, ಇವರ ಒಳ್ಳೆಯ ಚಿಂತನೆಗಳು ಈ ಕ್ಷೇತ್ರಕ್ಕೆ ಪೂರಕವಾಗಿ ಬರಲಿ. ಮಹಾಲಿಂಗೇಶ್ವರ ದೇವರ ಸೇವೆಯಿಂದ ಹಿಡಿದು ಎಲ್ಲ ಧರ್ಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಸಹಿತ ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರಿಯ ಶಾಸಕರಾಗಿ ನಮಗೆಲ್ಲ ಒಂದು ಆಸೆ ಇತ್ತು, ಅಶೋಕ್ ಕುಮಾರ್ ರೈ ಅವರು ಮಂತ್ರಿ ಆಗಬೇಕು ಅಂತೇಳಿ. ಎಲ್ಲರೂ ಹೇಳ್ತಾ ಇದ್ರು ಪ್ರಥಮ ಬಾರಿಗೆ ಮಂತ್ರಿ ಆಗ್ತಾರಾ ಅಂತೇಳಿ. ಎಲ್ಲವೂ ಆಗ್ತದೆ. 2 ಜಿಲ್ಲೆಯಲ್ಲಿ ಈಗ ಏಕೈಕ ಶಾಸಕರಾಗಿರುವಂಥವರು ಅಶೋಕ್ ಕುಮಾರ್ ರೈ ಅವರು. ನಮಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೆವು. ನಾನು ಹೇಳಿದ್ದೆ ಒಂದು ಸಂದರ್ಭದಲ್ಲಿ, ನಮಗೆ ಪುತ್ತೂರಿಗೆ ಬಹಳಷ್ಟು ವರ್ಷಗಳಿಂದ ಸಚಿವರಾಗಿ ಯಾರೂ ಬರಲಿಲ್ಲ ಅಂತೇಳಿ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸಚಿವರಾಗಲಿಲ್ಲ. ಸಚಿವರು ಏನು ಅಂದರೆ ಏನು, ಅವರಿಂದ ಏನೆಲ್ಲ ಕೆಲಸಗಳಾಗ್ತದೆ ಅಂತ ಹೇಳುವಂಥದ್ದು ನೆರೆಯ ಬಂಟ್ವಾಳದಲ್ಲಿ ಅಥವಾ ಮೂಡಬಿದ್ರೆಯಲ್ಲಿ, ಮಂಗಳೂರಲ್ಲಿ ನಾವು ನೋಡಿದ್ದೇವೆ ಹೊರತು ಪುತ್ತೂರಿನಲ್ಲಿ ಆ ಭಾಗ್ಯ ಬರಲಿಲ್ಲ. ಅದು ಇವತ್ತು
ಅಶೋಕ್ ಕುಮಾರ್ ಅವರಿಗೆ ಬಂದರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇತ್ತು ಅಂತ ಹೇಳುವ ಕಲ್ಪನೆ ನಮ್ದಾಗಿತ್ತು. ಆದರೆ ಒಂದು ಅವಧಿಗೆ ಆಗದಿದ್ದರೂ ಇನ್ನೊಂದು ಅವಧಿಯಿಂದ ಇದ್ದರೆ ಅಲ್ಲಿ 100ಕ್ಕೆ 100 ಅಶೋಕ್ ಕುಮಾರ್ ಅವರು ಸಚಿವರಾಗ್ತಾರೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡುವುದರ ಮೂಲಕ ಅಶೋಕ್ ಕುಮಾರ್ ಅವರಿಗೆ ಆ ಶಕ್ತಿಯನ್ನು ಪರಮಾತ್ಮನು ಒದಗಿಸಲಿ, ಜೊತೆಗೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸವಿಸ್ತಾರವಾಗಿ ಅಶೋಕ್ ಕುಮಾರ್ ರೈ ಅವರ ವಿಜಯದ ಹಾದಿಯನ್ನು ವಿವರಿಸಿದಂತಹ ಕಾವು ಹೇಮನಾಥ್ ಶೆಟ್ಟಿ ಅವರೇ ತಮಗೆ ಧನ್ಯವಾದಗಳು. ನಮ್ಮ ಈ ಸಮಾರಂಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಂತಹ ಸತೀಶ್ ಕೆಡಂಜಿ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಸಭೆಯನ್ನು ಉದ್ದೇಶಿಸಿ ಇನ್ನು ಮುಂದಕ್ಕೆ ಪಕ್ಷದ ನಿಷ್ಠಾವಂತ ನಾಯಕರು, ಸದಾ ಕ್ರಿಯಾಶೀಲ ನಾಯಕರು, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಚುಟುಕಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತ. ಆದರಣೀಯ ಕಾಂಗ್ರೆಸ್ ಕುಟುಂಬದ ಬಂಧುಗಳೇ, ಈ ರಾಜ್ಯದಲ್ಲಿದ್ದಂಥ ಭ್ರಷ್ಟ ಸರ್ಕಾರ, ದುಷ್ಟ ಸರ್ಕಾರ, ಅನಿಷ್ಟ ಸರ್ಕಾರವನ್ನು ಕಿತ್ತೆಸೆಸುವ ದೃಢ ಸಂಕಲ್ಪದೊಂದಿಗೆ ಚುನಾವಣೆಯನ್ನು ಎದುರಿಸಿ ಅದರಂತೆಯೇ ಈ ರಾಜ್ಯದಲ್ಲಿ 135 ಸೀಟ್ ಬರುವ ಹಾಗೆ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತ ಕುಟುಂಬದ ಬಂಧುಗಳಿಗೆ ಮೊದಲಾಗಿ ವಂದಿಸ್ತಾ, ಅದೇ ರೀತಿಯಲ್ಲಿ ಆ ಮುಖಾಂತರ ಸದೃಢ ಸುಭದ್ರ ಸರ್ಕಾರ ನಮ್ಮದಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಮುಖಾಂತರ ಒಂದು ಶಾಸಕರು ಕೂಡ ಬರುವ ಹಾಗೆ ಮಾಡಿದಂಥ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕ್ರಿಯಾಶೀಲರು ಆದರಣೀಯರಾದಂಥ MB ವಿಶ್ವನಾಥ್ ರೈ ಅವರೇ, ಹಿರಿಯರ ನಾಯಕರಾದಂಥ ಹೇಮನಾಥ್ ಶೆಟ್ರೆ, MS ಮೊಹಮ್ಮದ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯ ನಾಯಕರುಗಳೇ, ಕಾರ್ಯಕರ್ತ ಬಂಧುಗಳೇ, ಬಹಳ ಸಂಭ್ರಮದ ವಿಚಾರ, ಸಂಭ್ರಮದ ಸಂದೇಶ, ಸಂಭ್ರಮದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ. ನಮಗೆ ಶಾಸಕರು ಸಿಕ್ಕಿದ್ದಾರೆ. ಈಗಾಗಲೇ ಬಡಗುನ್ನೂರವರು ಹೇಳಿದಾಗೆ ಜಾತ್ಯತೀತ ಮನಸ್ಸುಗಳಿಗೆ ತಂಪೆರೆಸುವಂಥ ಒಂದು ಸನ್ನಿವೇಶ. ಬರಡು ಭೂಮಿಗೆ ಮುಂಗಾರು ಮಳೆಯ ಸಿಂಪರಣೆ ಆದಾಗ ಹೇಗೆ ಆ ಊರಲ್ಲಿ ಭೂಮಿಯಲ್ಲಿ ಹಚ್ಚ ಹಸುರಾಗಿ ಕಂಗೊಳಿಸ್ತದೆ, ಅದೇ ರೀತಿಯಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಶಾಸಕತ್ವದ ಅವಧಿಯಲ್ಲಿ ಈ ಭಾಗದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗುವಂತೆ ಅವರಿಂದ ಕೆಲಸ ಕಾರ್ಯಗಳು ಮೂಡಿ ಬರಲಿ. ಅವರಿಂದ ನಮ್ಮೆಲ್ಲ ಈ ಭಾಗದ ಜನರ ಬದುಕು ಬಂಗಾರವಾಗಲಿ, ಬದುಕು ಸಿಂಗಾರವಾಗಲಿ ಹಿನ್ಮನದ ಹಾರೈಸ್ತಾ ಅವರಿಗೆ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷನ ನೆನೆಯಲ್ಲಿ ಹಾರ್ದಿಕವಾದ ಅಭಿನಂದನೆಗಳನ್ನು ಹಾಗೂ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ. ಅದೇ ರೀತಿಯಲ್ಲಿ ಭಗವಂತನು ಅವರಿಗೆ ನೆಮ್ಮದಿ, ಆಯುರಾರೋಗ್ಯ, ನೆಮ್ಮದಿ ಹಾಗೂ ಮನೋಸ್ಥೈರ್ಯವನ್ನು ಒದಗಿಸಿ ಈ ಭಾಗದ ಹೆಚ್ಚಿನ ಸೇವೆ ಮಾಡುವಂತೆ ಒದಗಿ ಬರಲಿ ಅಂತ ಹಾರೈಸ್ತಾ, ಭಾಗ್ಯಗಳ ಸರ್ಕಾರ ಸಿದ್ದರಾಮಯ್ಯರವರ ಸರ್ಕಾರ, ಭಾಗ್ಯಗಳ ಸರ್ದಾರ ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯರು, ಟ್ರಬಲ್ ಶೂಟರ್ DK ಶಿವಕುಮಾರ್ ಇವರ ಈ ಜೋಡೆತ್ತುಗಳ ನಾಯಕತ್ವದಲ್ಲಿ ಈ ರಾಜ್ಯ ಕೂಡ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣಲಿ. ಈ ಹಿಂದಿರುವಂಥ ದುಷ್ಟ BJP ಸರ್ಕಾರ ಯಾವ ರೀತಿಯಲ್ಲಿ ತಮ್ಮ ಬಾಯಿ ಚಪಲಕ್ಕೆ ಬೇರೆ ಬೇರೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಅದು ಸುಳ್ಳಾಗಿ ಇಂದಿನವರೆಗೆ ಸುಳ್ಳಾಗಿಯೇ ಉಳಿದಿದೆ. 15 ಲಕ್ಷ ಬರುವುದಾಗಲಿ, 2,000ಕ್ಕೆ ಹೊಯ್ಗೆ ಸಿಗುವುದಾಗಲಿ, ರಸ್ತೆಗೆ ಚಿನ್ನದ ಲೇಪನ ಮಾಡುವುದಾಗಲಿ, $1 $15 ಸಿಗುವುದಾಗಲಿ, ಇದೆಲ್ಲ ಸ್ಯಾಂಪಲ್. ಇಂಥ ಹಲವಾರು ಸುಳ್ಳು ಭರವಸೆಯನ್ನು ಕೊಟ್ಟ ಸರ್ಕಾರ ಇದ್ದರೆ ಅದು BJP ಸರ್ಕಾರ. ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರ. ಕೊಟ್ಟ ಮಾತಿನಂತೆ ಇದ್ರೆ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ. ಬಂಧುಗಳೇ, ನಿಮಗಿದು ಗೊತ್ತುಂಟು. ನಾವು ಚುನಾವಣೆಯನ್ನು ಎದುರಿಸಿ ಮತ ಹಾಕಿ ಬೆರಳಲ್ಲಿರುವ ಶಾಯಿ ಮಾಸುವ ಮುಂಚೆಯೇ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಬಂಧುಗಳು, ಪಂಚ ಗ್ಯಾರಂಟಿಗಳು ನಿನ್ನೆಗೆ ಅನುಷ್ಠಾನಕ್ಕೆ ತಂದಿದೆ. ಬಂಧುಗಳೇ, ಹೆಚ್ಚೇನು ಮಾತಾಡಲಿಕ್ಕೆ ಹೋಗುದಿಲ್ಲ. ಖಂಡಿತ ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ನಡೆದಿದೆ. ಇನ್ನು ಮುಂದಕ್ಕೂ ಕೂಡ ಎಲ್ಲ ಆಶ್ವಾಸನೆಗಳನ್ನು
ತಮ್ಮ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಮುಖಾಂತರ ಸರ್ವರಿಗೂ ಸಮಪಾಳು ಅನ್ನುವ ಶ್ರೇಷ್ಠ ಸಂದೇಶ ಕೊಟ್ಟಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಬಡವರ ಪಕ್ಷ, ಸ್ವಾಭಿಮಾನದ ಬದುಕು ಕೊಟ್ಟಂಥ ಪಕ್ಷ. ಅಂಥ ಪಕ್ಷ ಬಂದದ್ದು ನಮಗೆ ಹೆಮ್ಮೆ ತಂದಿದೆ. ಈಗಾಗಲೇ ಅಶೋಕ್ ಕುಮಾರ್ ಅವರು ಹೇಳಿದಾಗೆ ಇನ್ನು ಮುಂದಿನ 25 ವರ್ಷಗಳ ಅದಕ್ಕಿಂತ ಹೆಚ್ಚಿಗೆ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರವೇ, ಈ ಸಿದ್ಧಾಂತವೇ ಉಳಿಯಲಿ, ನಮ್ಮ ಬದುಕು ಬಂಗಾರವಾಗಲಿ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ಪುತ್ತೂರಿನಲ್ಲೂ ನಡೆಯುತ್ತೇವೆ ಎಂಬ ಭರವಸೆಯ ಮಾತುಗಳನ್ನು ಆಡಿದ ಉಪ್ಪಿನಂಗಡಿ ಬ್ಲಾಕ್ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜಾರಾಮ್ ಸರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಅತಿಥಿ ಭಾಷಣಕ್ಕಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿದ್ದಂಥ MS ಮಹಮ್ಮದ್ ರವರು ಸಭೆಯನ್ನು ಉದ್ದೇಶಿಸಿ ಚುಟುಕಾಗಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭಾಳಷ್ಟು ಸಂಭ್ರಮದ, ಸಡಗರದ, ಭಾಳಷ್ಟು ಉತ್ಸಾಹದ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿಕೊಂಡಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ MB ವಿಶ್ವನಾಥ್ ರೈ ಅವರೇ, ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಭಾಳಷ್ಟು ಸಂತೋಷದಿಂದ, ಸಂಭ್ರಮದಿಂದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ನಮ್ಮೆಲ್ಲರ ನಾಯಕರು ಆದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರೇ, ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಭಾಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಅಭಿಮಾನಿಗಳೇ, ಹಿತೈಷಿಗಳೇ, ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅಶೋಕ್ ಕುಮಾರ್ ಅವರ ಗೆಲುವಿಗಾಗಿ ರಾತ್ರಿ ಹಗಲು ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ನನ್ನ ಸಹೋದರ ಕಾರ್ಯಕರ್ತ ಬಂಧುಗಳನ್ನು ಬಹಳಷ್ಟು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ನಮ್ಮೆಲ್ಲರ ನಿರೀಕ್ಷೆ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕ್ರಿಯಾಶೀಲ ಶಾಸಕನಾಗಿ, ಒಬ್ಬ ಇಚ್ಛಾಶಕ್ತಿಯ ಹೋರಾಟಗಾರ ಶಾಸಕನಾಗಿ ಬರುವಂತಹ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತ ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಈಗಾಗಲೇ ಹೆಜ್ಜೆ ನಿಟ್ಟಂತ ಅಶೋಕ್ ಕುಮಾರ್ ಅವರಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳ ಪರವಾಗಿ, ಕಾರ್ಯಕರ್ತರ ಪರವಾಗಿ ಮನಸ್ಸಿನ ಅಂತರಾಳದ ಅತ್ಯಂತ ಗೌರವದ ಅಭಿನಂದನೆ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ಇವತ್ತು ನಿನ್ನೆಯ ದಿವಸ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಅದು ಮಾತ್ರ ಅಲ್ಲ, ಇಡೀ ಮಂತ್ರಿಮಂಡಲ ಸದಸ್ಯರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಂದರ್ಭ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಪೂರ್ಣ ಪ್ರಮಾಣದ ಮಂತ್ರಿಮಂಡಲ ರಚನೆ ಆದದ್ದು ಕಳೆದ ಶನಿವಾರ. ಇವತ್ತಿಗೆ 8 ದಿವಸ ಮಾತ್ರ ಆಯಿತು. ಇವತ್ತು ಕೂಡ ಶನಿವಾರ. ಇವತ್ತು ಬಿಜೆಪಿಯ ನಾಯಕರುಗಳು ಇವತ್ತು ಕೇವಲ ಬಗಳ ಬಿಡುವಂತ ನಳಿನ್ ಕುಮಾರ್ ಕಟೀಲ್ ರವರು ಇರಬಹುದು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ 40% ಇವತ್ತು ಕಮಿಷನ್ ತಕೊಂಡು ಈ ಸರ್ಕಾರವನ್ನು ಲೂಟಿ ಮಾಡಿದಂಥ SR ಬೊಮ್ಮಾಯಿ ಅವರು ಇರಬಹುದು. ಇವತ್ತು ಈ ರಾಜ್ಯದ ಈ ರಾಜ್ಯದಲ್ಲಿ ಲೂಟಿ ಮಾಡಿದಂಥ ಕೋಟಿ ರವಿ ಇರಬಹುದು, ಅಥವಾ ಇವತ್ತು ಅಶೋಕರು ಇರಬಹುದು. ಕಳೆದ ಕೆಲವು ದಿವಸಗಳಿಂದ ಈ ಗ್ಯಾರಂಟಿ ಬಗ್ಗೆ ಬಹಳಷ್ಟು ಇವತ್ತು ಅಪಪ್ರಚಾರ ಮತ್ತು ವ್ಯವಸ್ಥಿತವಾಗಿ ಬೇರೆ ರೀತಿಯ ಪಿತೂರಿ ಮಾತಾಡುವಂತ ಸಂದರ್ಭದಲ್ಲಿ ಅತ್ಯಂತ ಧೈರ್ಯದಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಮತ್ತು DK ಶಿವಕುಮಾರ್ ಅವರು 5 ಗ್ಯಾರಂಟಿಗಳು ನಾವು ಪೂರೈಕೆ ಮಾಡುತ್ತೇವೆ ಎಂಬ ರೀತಿಯಲ್ಲಿ ವಿಶೇಷವಾದಂಥ ನಿರ್ಧಾರ ಮಾಡಿದಂಥ ನಿನ್ನೆಯ ದಿನ ಇದೆಯಲ್ಲ, ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ಅತ್ಯಂತ ಮಹತ್ವವಾದಂಥ ಚಾರಿತ್ರಿಕವಾದಂಥ ದಿನ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳ ಪರವಾಗಿ,
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಆರ್ಥಿಕವಾದಂಥ ಅಭಿನಂದನೆಗಳ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆ, ನಾವು 15 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಎಲ್ಲಿ ಕೂಡ ಹೇಳಲಿಲ್ಲ. ಅಲ್ಲಿ ಇದ್ದಿರುವಂಥ ಹಣವನ್ನು ತಂದರೆ ನಾವು ಹಾಕಬಹುದಿತ್ತು ಎಂಬ ಮಾತು ಮಾತ್ರ ಹೇಳಿದ್ದೇವೆ. ನಾನು ಅತ್ಯಂತ ಇವತ್ತು ಹೇಳ್ತಾ ಇದ್ದೇನೆ, SR ಬೊಮ್ಮಾಯಿ ಅವರು ಇವತ್ತು ತಿಳ್ಕೊಳ್ಬೇಕು, ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ನಾವು 100 ದಿವಸದಲ್ಲಿ ವಿದೇಶದಲ್ಲಿರುವಂತಹ ಸ್ವಿಸ್ ಬ್ಯಾಂಕ್ ಇರುವಂತಹ ಹಣವನ್ನು ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ನಾನು ಆಡಳಿತಕ್ಕೆ ಬಂದು 100 ದಿವಸದಲ್ಲಿ ಹಾಕಿದ್ದೇನೆ ಅಂತೇಳಿ ಖಂಡಿತವಾಗಿ ಅತ್ಯಂತ ದೃಢ ವಿಶ್ವಾಸದಿಂದ ದೇವರ ಪ್ರಮಾಣವಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಬೊಮ್ಮಾಯಿಯವರೇ, ಅದನ್ನು ಸುಳ್ಳು ಹೇಳುವಂತ ವಿಚಾರಕ್ಕೆ ಹೋಗಬೇಡಿ. ಇವತ್ತು ಸುಳ್ಳು ಹೇಳುವುದು ಕೂಡ ಅದನ್ನು ನಂಬಿಕೆ ಇರುವಂತ ರೀತಿಯಲ್ಲಿ ಮಾತಾಡಬೇಕು. ಈ ರೀತಿಯ ಸುಳ್ಳು ಹೇಳುವಂತ ನೀವು ನಿಮ್ಮನ್ನು ಇವತ್ತು ಮನೆಗೆ ಒದ್ದೋಡಿಸಂತ ಕನ್ನಡ ರಾಜ್ಯದ ಮತದಾರಗಳಿದ್ದಾರಲ್ಲ, ಅದನ್ನು ನೀವು ಖಂಡಿತವಾಗಿ ಮರಿಬೇಡ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದೆ. ಹೆಚ್ಚೇನು ನಾನು ಮಾತಾಡಲಿಕ್ಕೆ ಹೋಗದೆ, ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ನಮ್ಮ ಶಾಸಕರು, ನಾ ಇವತ್ತು ಅಭಿಮಾನ ಪಡಬೇಕಾದಂತಹ ಶಾಸಕರು. ಕಳೆದ 13ನೇ ತಾರೀಕು ಅವರು ಚುನಾವಣೆಯ ಆ ಒಂದು ಎಣಿಕೆಯ ಸಂದರ್ಭದಲ್ಲಿ ಈ ಕ್ಷೇತ್ರ ಶಾಸಕರಿಗೆ ಆಯ್ಕೆಯಾದ ಮೇಲೆ ಅವರು ಹಿಡುವಂತ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ನಾವು ಇವತ್ತು ಗಮನಿಸಬೇಕು. ಅವರ ಇದೆಲ್ಲ ನಿರ್ಧಾರಗಳನ್ನು ನಾವು ಇವತ್ತು ಗಮನಿಸಬೇಕು. ಅವರು ನಡೆಯುವಂತ ಶೈಲಿಯನ್ನು ನಾವು ಇವತ್ತು ನೋಡಬೇಕು, ನಾವು ಇವತ್ತು ಗಮನಿಸಬೇಕಾದಂತ ಅವಶ್ಯಕತೆ ಇದೆ. ನನಗೆ ಇವತ್ತು ಅಭಿಮಾನ ಆಗ್ತಾ ಇದೆ, ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನಗೆ ಬಹಳಷ್ಟು ಅಭಿಮಾನ ಆಗ್ತಾ ಇದೆ. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವರು ಮಾತಾಡುವಂತ ಶೈಲಿ, ಅವರಿಗೆ ಎಚ್ಚರಿಕೆ ಕೊಡುವಂತ ಆ ಒಂದು ದಿಟ್ಟ ಹೆಜ್ಜೆ ಬಹುಶಃ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರಿಗೆಲ್ಲರಿಗೂ ಅಭಿಮಾನ ಮತ್ತು ಗೌರವ ತರುವಂತಹ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ಇವತ್ತು ಹೇಮರಾಜ್ ಇವತ್ತು ಪ್ರಸ್ತಾಪ ಮಾಡಿದ್ರು, ಬಹಳಷ್ಟು ವರ್ಷಗಳಿಂದ ಇವತ್ತು ಚರ್ಚೆ ಆಗಿರುವಂತಹ ಪುತ್ತೂರಿನ ಮೆಡಿಕಲ್ ಕಾಲೇಜ್, ಆ ಮೆಡಿಕಲ್ ಕಾಲೇಜಿಗೆ ಇವತ್ತು ಶಾಸಕನಾಗಿ ಕೆಲವು ದಿನಗಳಲ್ಲಿ ಇವತ್ತು ಪ್ರಕ್ರಿಯೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಶಾಸಕರಾಗಿ ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರೆ ಎಂಬುದನ್ನು ನಾವು ಇವತ್ತು ಆಲೋಚನೆ ಮಾಡಬಹುದು. ಬಹುಶಃ ಪಕ್ಷದ ಕಾರ್ಯಕರ್ತರನ್ನು ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡಬೇಕು. ಪಕ್ಷದ ಕಾರ್ಯಕರ್ತರೆಲ್ಲರೂ ನಾವು ಇವತ್ತು ದೇವರತ್ತ ಪ್ರಾರ್ಥನೆ ಮಾಡಬೇಕು. ಇವತ್ತು ನಮ್ಮೆಲ್ಲರ ಕನಸು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗುವಂತ ಕನಸು ಏನಿದೆ ಅದನ್ನು ನನಸಾಗಿ ಆ ರೀತಿಯಲ್ಲಿ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ಆ ಸರ್ವಶಕ್ತನಾದ ದೇವರು ಅಶೋಕ್ ಕುಮಾರ್ ಕೊಡ್ಲಿ ಅಂತೇಳಿ ನಾವು ದಿನನಿತ್ಯ ಇವತ್ತು ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಕರ್ತವ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ. ಇವತ್ತು ನಿನ್ನೆ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂತದ್ದನ್ನು ನಾನು ಇವತ್ತು ನೋಡಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಿರ್ಬೋದು ಅಥವಾ ಆಡಳಿತ ವೈದ್ಯಾಧಿಕಾರಿಗಳಿರ್ಬೋದು, ಈ ತರ ಎಲ್ಲ ವೈದ್ಯರನ್ನು ಇವತ್ತು ಅವರು ಕರೆದು ಮಾತಾಡಿಸಂತ ಶೈಲಿ, ಅದಕ್ಕಿಂತಲೂ ಹೆಚ್ಚಿನ ಒಂದು ವಿಚಾರ, ಆ ವೈದ್ಯರ ಹತ್ರ ಮಾತಾಡುವುದಕ್ಕಿಂತಲೂ ಹೆಚ್ಚಿನ ಒಂದು ನನಗೆ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡೆಯುವಂತ ಪ್ರತಿಯೊಬ್ಬ ರೋಗಿಗಳ ಹತ್ತಿರ ಹೋಗಿ ಅವರ ಕಷ್ಟಗಳನ್ನು ಸಮಸ್ಯೆಗಳನ್ನು ಇವತ್ತು ಕೇಳಿಕೊಂಡು ತಿಳ್ಕೊಳ್ಳುವಂತ ಹೃದಯ ಶ್ರೀಮಂತಿಕೆಯನ್ನು ನಮ್ಮ ಅಶೋಕ್ ಕುಮಾರ್ ಮೆರೆದಿದ್ದಾರೆ. ಇದನ್ನು ನಾವು ಇವತ್ತು ಬಹಳ ಮೆಚ್ಚಿಕೊಳ್ಳಬೇಕಾದಂತ ವಿಚಾರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ರೋಗಿಗಳಾಗಿರುವ ಅಂತ ಹೇಳಿದ್ರೆ ಇವತ್ತು ಬಡವರು, ದುರ್ಬಲ ವರ್ಗದವರು, ಅಸಹಾಯಕರು, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿ ಯಾರು ಕೂಡ ಸಹಾಯ ಮಾಡಲಿಕ್ಕೆ ಇಲ್ಲದಂತ ಸಂದರ್ಭದಲ್ಲಿ ಅಲ್ಲಿ ಆಸ್ಪತ್ರೆ ಹೋದಂತ ಆ ಸೇರಿದಂತ ರೋಗಿಗಳ ಆ ಒಂದು ವ್ಯವಸ್ಥೆಯನ್ನು ಅವರ ಸಮಸ್ಯೆಗಳನ್ನು ಕೇಳಿದಂತ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅವರ ನಡೆ ಇರಬಹುದು ಅಂತೇಳಿ ನಾವೆಲ್ಲೂ ಕೂಡ ಆಲೋಚನೆ ಮಾಡಬೇಕಾದಂತ ವಿಚಾರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಕಳೆದ ಒಂದು ದಿವಸ ಅವರ ಕಚೇರಿಗೆ ನಾನು ಹೋಗಿದ್ದೆ, ಸಂಜೆ ದಿವಸ. ಬಹಳಷ್ಟು ಬಡವರು ನೊಂದವರು ಆ ಒಂದು ಅಶೋಕ್ ಕುಮಾರ್ ಅವರ ಹತ್ರ ಅವರ ಸಮಸ್ಯೆಗಳು ಹೇಳಿಕೆ ಬಂದಂತಹ ದೃಶ್ಯವನ್ನು ನಾನು ನೋಡಿದ್ದೆ. ಅವರನ್ನು ಕರೆದು ಹತ್ತಿರ ಕೂತುಕೊಳ್ಳಿಸಿ ಅವರಲ್ಲಿ ಮಾತಾಡುವಂತಹ ಶೈಲಿ, ಅವರಿಗೆ ಸಮಸ್ಯೆಗಳನ್ನು ಕೇಳುವಂತ ವಿಚಾರಗಳು, ಬಹುಶಃ ಅಶೋಕ್ ಕುಮಾರ್ ಅವರು ನಾನು ಈಗಾಗಲೇ ಹೇಳಿದೆ, ನಮ್ಮ ಎಲ್ಲ ಇತರ 224 ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮಾದರಿ ಆಗುವಂತ ರೀತಿಯಲ್ಲಿ, ಎಲ್ಲರೂ ಕಲಿತುಕೊಳ್ಳುವಂತ ರೀತಿಯಲ್ಲಿ ಅವರ ಕಾರ್ಯಶೈಲಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಹೆಚ್ಚೇನು ನಾವು ಮಾತಾಡಲಿಕ್ಕೆ ಹೋಗದೆ, ಮುಂದಿನ ದಿನಗಳಲ್ಲಿ ನಮಗಿರುವಂತ ಕರ್ತವ್ಯ ಏನು, ಪಕ್ಷದ ಮುಖಂಡರುಗಳಿರುವಂತ ಜವಾಬ್ದಾರಿ ಏನು,
ನನ್ನ ಪಕ್ಷದ ಪ್ರೀತಿಯ ಕಾರ್ಯಕರ್ತಗಳ ಜವಾಬ್ದಾರಿ ಅಂತ ಹೇಳಿದ್ರೆ ಸನ್ಮಾನ ಅಶೋಕ್ ಕುಮಾರ್ ಅವರಿಗೆ ಅವರ ದಿನನಿತ್ಯದ ಎಲ್ಲ ಕಾರ್ಯಕ್ರಮ ಇರಬಹುದು, ಅವರ ಅಭಿವೃದ್ಧಿ ಪರವಾದಂತಹ ಚಿಂತನೆ ಇರಬಹುದು, ಬಡವರ ಪರವಾಗಿ ಶೋಷಿತ ವರ್ಗದವರಿರುವಂತವರ ಚಿಂತನೆ ಇರಬಹುದು, ಅವರ ಎಲ್ಲರನ್ನು ಒಂದುಗೂಡಿಸುವಂತ ಆ ಒಂದು ಚಿಂತನೆ ಏನಿರಬಹುದು, ಅದಕ್ಕೆ ಸಂಪೂರ್ಣವಾದಂತಹ ಸಹಾಯ ಸಹಕಾರವನ್ನು ಕೊಡುವಂತಹ ಕೆಲಸ ನಮ್ಮ ಪಕ್ಷದ ಕಾರ್ಯಕರ್ತ ಎಲ್ಲರೂ ಕೂಡ ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇರಬೇಕು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರುವಂತಹ ನಿರೀಕ್ಷೆ ಇದೆ. ಸನ್ಮಾನ ಅಶೋಕ್ ಕುಮಾರ್ ಅವರಲ್ಲಿ ನನ್ನ ಮನವಿ ಅಂತ ಹೇಳಿದ್ರೆ, ನಿಮ್ಮ ನಾಯಕತ್ವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಅದು ಕಾಂಗ್ರೆಸ್ ಪಕ್ಷದ ಪರವಾಗಿ ಗೆಲ್ಲುವಂತ ರೀತಿಯಲ್ಲಿ ನೀವು ನಾಯಕತ್ವ ವಹಿಸಿಕೊಳ್ಬೇಕಾದ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ನಿಮ್ಮೊಟ್ಟಿಗೆ ಇದ್ದೇವೆ. ನಮ್ಮ ಎಲ್ಲ ರೀತಿಯ ಕೊಡುಗೆಗಳು ನಿಮಗೆಲ್ಲ ರೀತಿಯ ಸಹಕಾರ ಇರಬೇಕು, ಅದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಮಾತನ್ನು ಕೂಡ ಈ ಸಂದರ್ಭ ಹೇಳುತ್ತಾ, ಅದೇ ರೀತಿ ಪುತ್ತೂರಿನ ತಾಲೂಕ್ ಪಂಚಾಯತ್ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ಬರುವಂತಹ ರೀತಿಯಲ್ಲಿ ತಾವು ಇವತ್ತು ಕ್ರಮಗಳನ್ನು ಕೈಗೊಳ್ಳಬಹುದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೇವೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಕೇವಲ ಪುತ್ತೂರು ತಾಲೂಕು ಮಾತ್ರ ಅಲ್ಲ, ಇವತ್ತು ಬಂಟ್ವಾಳ ವಿಧಾನಸಭಾ ಬಂಟ್ವಾಳ ತಾಲೂಕಿನ ಇವತ್ತು ಮಾಣಿಲದಿಂದ ಹಿಡಿದು ಬೆಳೆಯೂರಿನವರೆಗೆ ಬರುವಂತ ಎಲ್ಲ ಗ್ರಾಮಗಳು ಅದು ಬಂಟ್ವಾಳ ತಾಲೂಕಿಗೆ ಸೇರಿದಂತಹ ಗ್ರಾಮಗಳು. ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಜಿಲ್ಲಾ ಪಂಚಾಯತ್ ಇರಬಹುದು, ಎಲ್ಲ ತಾಲೂಕ್ ಪಂಚಾಯತ್ಗಳು ಕೂಡ ಗೆಲ್ಲಿಸುವಂತ ರೀತಿಯಲ್ಲಿ ತಾವು ಕಾರ್ಯಕ್ರಮ ಹಾಕೊಳ್ಳಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಆ ಭಾಗದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಗೆದ್ದಾಗ ಬಂಟ್ವಾಳ ತಾಲೂಕ್ ಪಂಚಾಯತ್ ಕೂಡ ಕಾಂಗ್ರೆಸ್ ಆಡಳಿತಕ್ಕೆ ಬರುವಂತ ರೀತಿ ಅವಕಾಶಗಳು ಇದೆ ಎಂಬ ಮಾತನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ, ಇನ್ನು 1 ವರ್ಷದ ಒಳಗೆ ಲೋಕಸಭಾ ಚುನಾವಣೆ ಬರುವಂತಹ ಸಂದರ್ಭ ಇದೆ. ಆ ಲೋಕಸಭಾ ಚುನಾವಣೆಯಲ್ಲಿ ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅಶೋಕ್ ಕುಮಾರ್ ನಾಯಕತ್ವದಲ್ಲಿ ಅತ್ಯಧಿಕ ಬಿಜೆಪಿಗಿಂತ ಸ್ಪಷ್ಟವಾದಂತ ಹೆಚ್ಚಿನ ಬಹುಮತವನ್ನು ಕೊಡುವಂತ ರೀತಿಯಲ್ಲಿ ಅಶೋಕ್ ಕುಮಾರ್ ಅವರು ಕಾರ್ಯೋನ್ಮುಖರು ಆಗ್ತಾರೆ, ಅವ್ರ ನಾಯಕತ್ವ ತೆಗೆದುಕೊಳ್ತಾರೆ ಎಂಬ ಅತೀವವಾದಂತ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದಾಗಿ ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಪುತ್ತೂರು ಕ್ಷೇತ್ರದಲ್ಲಿ ಕಟ್ಟುವಂತ ಕೆಲಸವನ್ನು ಮಾಡುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಅಶೋಕ್ ಕುಮಾರ್ ಅವರಿಗೆ ಆ ಸರ್ವಶಕ್ತನಾದ ದೇವರು ಎಲ್ಲ ರೀತಿಯ ಅನುಗ್ರಹವನ್ನು ಕೊಡ್ಲಿ, ಅವರಿಗೆ ದೀರ್ಘಾಯುಷ್ಯವನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ ಎಂಬ ಪ್ರಾರ್ಥನೆ ಮಾಡುತ್ತಾ ಅವಕಾಶಕ್ಕೆ ಹೊಂದಿಸುವ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು MS ಮಹಮ್ಮದ್ ರವರೇ. ಇನ್ನು ಮುಂದೆ ಕಾರ್ಯಕ್ರಮದ ಪ್ರಮುಖ ಅಂಗ ನಮ್ಮ ನೂತನ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಬೃಹತ್ ಅಭಿನಂದನಾ ಸಭೆ ಈಗ ನಡೆಯಲಿದೆ. ತದನಂತರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸ್ವಾದಿಷ್ಟಕರವಾದಂತಹ ಭೋಜನದ ವ್ಯವಸ್ಥೆ ಇದೆ. ಯಂಗ್ ಬ್ರಿಗೇಡ್ನ ಸನ್ಮಾನ ಸಮ ಇದೆ. ಎಲ್ಲ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಪುಷ್ಪಗುಚ್ಛ ಹಾರಾರ್ಪಣೆ ನೀಡಲು ಕೂಡ ಅವಕಾಶ ಇದೆ ಶಾಸಕರ ಮಾತಿನ ನಂತರ. ಈಗ ಕಾರ್ಯಕ್ರಮದ ಪ್ರಮುಖ ಅಂಗ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿ ಪುತ್ತೂರಿನ ಬೃಹತ್ ಉದ್ಯಮಿಯಾಗಿ ಕೊಡುಗೈ ದಾನಿಯಾಗಿ ಪ್ರಗತಿಪರ ಕೃಷಿಕರಾಗಿ ಬಡವರ ಆಶಾಕಿರಣವಾಗಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಯಶಸ್ಸು ಸಾಧಿಸಿ ಪುತ್ತೂರಿನ ಶಾಸಕರಾಗಿ ಆಯ್ಕೆಯಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನ ಈ ಒಂದು ಬೃಹತ್ ಸಭೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಯಂಗ್ ಬ್ರಿಗೇಡ್ ವತಿಯಿಂದ ಈಗಾಗಲೇ ಸನ್ಮಾನ ಸಭೆ ನಡೆಯಲಿಕ್ಕಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ MB ವಿಶ್ವನಾಥ್ ರೈ ಸರ್ ಅವರಿಗೂ ಕೂಡ ಅಭಿನಂದನೆ ಇದೆ. ಡಾಕ್ಟರ್ ರಾಜಾರಾಮ್ ಸರ್ ಅವರಿಗೂ ಕೂಡ ಅಭಿನಂದನೆ ಇದೆ. ನಮ್ಮ ಶಾಸಕರಾಗಿ ಆಯ್ಕೆಯಾದ ಶ್ರೀ ಅಶೋಕ್ ಕುಮಾರ್ ಅವರಿಗೂ ಯಂಗ್ ಬ್ರಿಗೇಡ್ ವತಿಯಿಂದ ಬೃಹತ್ ಅಭಿನಂದನಾ ಸಭೆ ನಡೆಯಲಿದೆ. ತದನಂತರ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತೇವೆ. ಶಾಸಕರ ಮಾತು ಮುಗಿದ ನಂತರ ಯಂಗ್ ಬ್ರಿಗೇಡ್ ವತಿಯಿಂದ ಈಗ ಸನ್ಮಾನ ಸಮಾವೇಶ
ನಾಯಕರು ಕೂಡ ಅವಕಾಶಕ್ಕಾಗಿ ಶಾಸಕರು ಕರೀತಾ ಇದ್ದಾರೆ. ಎಲ್ಲ ಅವಕಾಶ ಅಭಿಮಾನಿಗಳನ್ನ ಕಂಬಳ ಸಮಿತಿಯ ಚಂದ್ರಾಸ್ ಅವರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಅದರ ಹಾಗೂ ಹೊಸಬೆಟ್ಟು ಪರಿಮಾರು ಬರ್ಕೆ ಮೂಡಬಿದ್ರೆ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಶಾಸಕರಿಗೆ ಹೂಗುಚ್ಛ ನೀಡುವಂಥ ಅದೇ ತ್ಯಾರಾರ್ಪಣೆ ಮಾಡುವಂಥ ಒಂದು ಸಂದರ್ಭ. ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡ್ತಾ ಇದ್ದೇವೆ, ತಾವು ಬರ್ಬೋದು ವೇದಿಕೆ ಅಂತೇಳಿ. ಮತ್ತೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ, ಅಧ್ಯಕ್ಷೀಯ ಭಾಷಣ ಇದೆ, ಶಾಸಕರಿಂದ ಅಭಿನಂದನಾ ಮಾತುಗಳಿವೆ. ಪುಷ್ಪಗುಚ್ಛ ನೀಡುವವರು ಬರ್ಬೋದು. ಪುಷ್ಪಗುಚ್ಛ ನೀಡುವವರು ಉದ್ಯಮಿಗಳು ಹಲವಾರು ಜನ ಕಾಯ್ತಾ ಇದ್ರು, ಅವರಿಗೆಲ್ಲ ಇದೊಂದು ಅವಕಾಶವಾಗಿ ಶಾಸಕರು ಹೇಳಿದರು. ಎಲ್ಲರೂ ಬರ್ಬೋದು. ಸಂಘಟನೆಗಳು ಹಾಗೂ ಎಲ್ಲ ಇಲಾಖೆಗಳು ಕಾಯ್ತಾ ಇದ್ರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಶಾಸಕರಿಗೆ ಅಭಿನಂದಿಸಲು ಕೇಳಿಕೊಳ್ತಾ ಇದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಸಕ್ರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಸಾರಥಿ MB ವಿಶ್ವನಾಥ್ ರೈ ಸರ್ ಅವರಿಗೆ ಡಾಕ್ಟರ್ ರಾಜಾರಾಮ್ ಸರ್ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದಾರೆ. ಸಾಥ್ ನೀಡ್ತಾ ಇರುವ ಎಲ್ಲ ನಾಯಕರನ್ನು ಕೂಡ ಅಭಿನಂದಿಸ್ತಾ ಮಾರು ಪರಿಕೆ ಮೂಡಬಿದ್ರೆ KPCC ಸದಸ್ಯರು ಅವರು ಕೂಡ ವೇದಿಕೆಗೆ ಬಂದು ಈಗಾಗಲೇ ಶಾಸಕರಿಗೆ ಶಾಲು ಹಾಕಿ ಅಭಿನಂದಿಸಬಹುದು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ಕೂಡ ಈ ಸಂದರ್ಭದಲ್ಲಿ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿಯವರು ಕೂಡ ಇದ್ದಾರೆ, ಅವರು ಈಗ ಅಭಿನಂದಿಸ್ತಾರೆ. ಮುರಳೀಧರ್ ರೈ, ನಿರಂಜನ್ ರೈ ಮಠದ ಬೆಟ್ಟು ನೇತೃತ್ವದ ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಅಭಿಮಾನಿ ಬಳಗದವರು ಹಾಗೂ ಕಾರ್ಯಕರ್ತರು ಅಭಿನಂದಿಸಬಹುದು ಈಗ ಶಾಸಕರಿಗೆ. ಆದಷ್ಟು ಬೇಗ ಬನ್ನಿ. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊನೆಯಲ್ಲಿ ಕೊಡ್ತೇವೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೊನೆಯಲ್ಲಿ ಅವಕಾಶ ನೀಡಲಾಗುವುದು. ವಲಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ನಾಯಕರು ಕೂಡ ಅಭಿನಂದಿಸಲು ಉತ್ಸುಕರಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಕೊನೆಯಲ್ಲಿ ಅವಕಾಶ ನೀಡ್ತೇವೆ. ಪಕ್ಷ ಸೇರ್ಪಡೆ ನಡೆಯಲಿಕ್ಕಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರಮೇಶ್ ಡಿಂಬ್ರಿ ಅವರು ಜಿಲ್ಲೆಯಲ್ಲಿ ದೊಡ್ಡ ಸಂಚಲನಕಾರವಾಗಿದ್ದ ತುಳುನಾಡು ಸೇನೆಯ ಪುತ್ತೂರಿನ ಸ್ಥಾಪಕ ಅಧ್ಯಕ್ಷರಾಗಿದ್ದವರು. ಸರಿ ಸುಮಾರು 25 ವರ್ಷಗಳ ಕಾಲ ಅದನ್ನು ಪೋಷಿಸಿದಂಥ ಹೆಗ್ಗಳಿಕೆ ಅವರದು. ಹಿಂದೂ ಜಾಗರಣ ವೇದಿಕೆ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿ ಸಂಚಾಲಕರಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂಥ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಸಮಿತಿ ಸದಸ್ಯರಾಗಿ, ಕುರಿಯ ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಆರ್ಯಾಪು ಗ್ರಾಮ ಪಂಚಾಯತ್ನ ಬಿಜೆಪಿ ಬೆಂಬಲಿತ ಸದಸ್ಯರಾಗಿದ್ದ ಇವರನ್ನು ಈಗಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸಲಿಕ್ಕಿದ್ದೇವೆ. ಕೋಟಿ ಚೆನ್ನಯ್ಯ ಜೋಡುಕೆರೆ ಸಂಬಳ ಸಮಿತಿಯವರು ಕೂಡ ಈಗೊಂದು ಅಭಿನಂದಿಸ್ತಾ ಇದ್ದಾರೆ. ಅವರಿಗೆ ಈಗೊಂದು ಅವಕಾಶವನ್ನು ನೀಡಿ ಮತ್ತೆ ಎಲ್ಲರಿಗೂ ಕೂಡ ಅವಕಾಶ ನೀಡ್ತೇವೆ. ಶಾಸಕರ ಮಾತಿದೆ, ಅಧ್ಯಕ್ಷೀಯ ಭಾಷಣ ಇದೆ, ಎಲ್ಲದೂ ನಂತರ ಸ್ವಾದಿಷ್ಟಕರವಾದಂಥ ಭೋಜನದ ವ್ಯವಸ್ಥೆ ಇದೆ. ಯಾರು ಕೂಡ ತೆರಳಬಾರ್ದು. ಮಾಂಸಾಹಾರಿ ಸಸ್ಯಾಹಾರಿ ಎಲ್ಲ ವ್ಯವಸ್ಥೆಗಳು ಕೂಡ ನಡೀಲಿಕ್ಕಿದೆ. ಕಂಬಳ ಸಮಿತಿ ಅವರು ಮಾಡ್ತಾ ಇದ್ದಾರೆ. ಪುತ್ತೂರು ಪ್ರತಿಷ್ಠಿತ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಸಮಿತಿಯ ಅಧ್ಯಕ್ಷರಾಗಿರ್ತಂಥ ಚಂದ್ರಾಶ್ ಶೆಟ್ಟಿ ನೇತೃತ್ವದ ತಂಡದವರು ಈಗ ನಮ್ಮ ಶಾಸಕರನ್ನ ಅಭಿನಂದಿಸ್ತಾ ಇದ್ದಾರೆ. ವೇದಿಕೆಯನ್ನು ಬೇಗ ಬಿಟ್ಟು ತೆರಳಬೇಕು. ಆದಷ್ಟು ಬೇಗ ಕೋಟಿ ಚೆನ್ನಯ್ಯ ಸಮಿತಿಯವರು ಕೂಡ ತೆರಳಬೇಕು. ಮತ್ತೆ ಶಾಸಕರ ಭಾಷಣ ಇದೆ, ಅಧ್ಯಕ್ಷೀಯ ಭಾಷಣ ಇದೆ. ಗಿರಿಧರ್ ಗೌಡ ಸಂಪ್ಯ
ರಿಟೈರ್ಡ್ KSRTC ಅವರು ಕೂಡ ಈ ಸಂದರ್ಭದಲ್ಲಿ ಪಕ್ಷ ಸೇರ್ಪಡೆಗೆ ಈಗ ವೇದಿಕೆಗೆ ಆಗಮಿಸಲಿದ್ದಾರೆ. ಅಭಿನಂದನಾ ಸಭೆ ಒಂದು ಮಟ್ಟದ ಈಗ ಮುಕ್ತಾಯಗೊಳಿಸಿದ್ದೇವೆ. ಎಲ್ಲರನ್ನು ಕೂಡ ವೇದಿಕೆಯನ್ನು ತೆರವುಗೊಳಿಸಬೇಕು ಆದಷ್ಟು ಬೇಗ. ಈಗ ರಮೇಶ್ ಡೈ ಡಿಂಬ್ರಿ ಅವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಒಂದು ಅಭಿನಂದನಾ ಸಭೆ ಮುಗಿದ ತಕ್ಷಣ ದಯವಿಟ್ಟು ಈಗ ಯಾರು ವೇದಿಕೆಗೆ ತೆರಳಬಾರದು, ಯಾರು ಕೂಡ ವೇದಿಕೆಗೆ ಹೋಗಬಾರದು. ಅಭಿನಂದನಾ ಸಭೆಯನ್ನು ಮತ್ತೆ ಮುಂದುವರಿಸ್ತೇವೆ. ಈಗ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ, ಆಮೇಲೆ ಎಲ್ಲರಿಗೂ ಕೂಡ ಅವಕಾಶ ಇದೆ. ಎಲ್ಲ ಜಿಲ್ಲಾ ಮಟ್ಟದ ಮತ್ತೆ ಅವಕಾಶ ನೀಡ್ತೇವೆ. ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡ್ತೇವೆ. ಬಂದವರು ಮಹಿಳಾ ಕಾಂಗ್ರೆಸ್ ನಾಯಕಿಯರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ನ ನಾಯಕಿ ಶ್ರೀಮತಿ ಸಾಯಿರಾಜ್ ಜುಬೇರ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಸುಧಾ ಕುಂಜತಾಯ, ವಿಶಾಲಾಕ್ಷಿ ಬನ್ನೂರು, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಶ್ರೀಮತಿ ಅಸ್ಮಾ ಘಟ್ಟಮನೆ ಮುಂತಾದ ಎಲ್ಲ ನಾಯಕರು ವೇದಿಕೆಯಲ್ಲಿದ್ದಾರೆ. ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಪರಿಶ್ರಮದಿಂದ ಪಕ್ಷ ಗೆಲುವಿಗಾಗಿ ಸತತವಾಗಿ ಓಡಾಡಿದಂತಹ ನಾಯಕಿಯರು, ಅವರನ್ನು ಕೂಡ ಅಭಿನಂದಿಸಿದೆ. ಈಗ ರಮೇಶ್ ಡೈ ಡಿಂಬ್ರಿ ಅವರು ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ. ಈಗ ಪಕ್ಷ ಸೇರ್ಪಡೆ ಶ್ರೀ ರಮೇಶ್ ರೈ ಡಿಂಬ್ರಿ, ಗಿರಿಧರ್ ಗೌಡ ಸಂಪ್ಯ ಇಬ್ಬರು ಪಕ್ಷ ಸೇರ್ಪಡೆ ಅವರನ್ನ ವೇದಿಕೆಗೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪಕ್ಷದ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ. ರಮೇಶ್ ರಾಯ್ ಡಿಂಬ್ರಿ ಅವರು ಆರ್ಯಾಪು ಗ್ರಾಮ ಪಂಚಾಯತ್ನ ಮಾಜಿ ಬಿಜೆಪಿ ಬೆಂಬಲಿತ ಸದಸ್ಯರಾಗಿದ್ರು. ಈಗ ನಮ್ಮ ಪಕ್ಷವನ್ನ ಸೇರಿಕೊಳ್ತಾ ಇದ್ದಾರೆ. ಪಕ್ಷ ಎಲ್ಲರೂ ಕೂಡ ಸೇರಲಿದ್ದಾರೆ. ಕೆಲವು ದಿನಗಳಲ್ಲಿ ನಿರೀಕ್ಷಿಸೋಣ. ಪಕ್ಷ ಕಾಂಗ್ರೆಸ್ ಪಕ್ಷ ಅಲೆ ಎಬ್ಬಿಸಲಿದೆ. ಶ್ರೀ ರಮೇಶ್ ರೈ ಡಿಂಬ್ರಿ ಅವರು ಈಗಾಗಲೇ ಪಕ್ಷ ಸೇರ್ಪಡೆ. ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ರಮೇಶ್ ರೈ ಅವರು ಜಿಲ್ಲೆಯಲ್ಲಿ ದೊಡ್ಡ ಸಂಘಟನಾಕಾರರಾಗಿದ್ದರು. ದುಲುಡುಸಾಡ್ ಸೇನೆ ಎಂಬ ಪುತ್ತೂರಿನ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಸರಿ ಸುಮಾರು 25 ವರ್ಷಗಳ ಕಾಲ ಅವರು ಪೋಷಿಸಿದಂತಹ ಹೆಗ್ಗಳಿಕೆ ಅವರಿಗಿತ್ತು. ಶ್ರೀ ಶಿವರಾಮ್ ಆಳ್ವಾ ಅವರನ್ನ ವೇದಿಕೆಗೆ ಹಾಗೂ ಸನತ್ ರೈ ಏಳ್ನಾಡುಗುತ್ತು ಅವರನ್ನ ವೇದಿಕೆಗೆ, ಅದಕ್ಕೆ ಸತತ ಪ್ರಯತ್ನ ನಡೆಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ನಾಯಕ ಅಂತ ಹೇಳ್ಬೋದು, ಉದ್ಯಮಿ ಕೂಡ ಹೌದು, ಶಿವರಾಮ್ ಆಳ್ವಾ ಬಲ್ಲಮ ಜಲಗುತ್ತು ಅವರು ವೇದಿಕೆಗೆ ಬರಬೇಕು. ಶ್ರೀ ಸನತ್ ರೈ ಏಳ್ನಾಡುಗುತ್ತು ಅಧ್ಯಕ್ಷರು, ಕುರಿಯ ವಲಯ ಕಾಂಗ್ರೆಸ್ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಶ್ರೀ ರಮೇಶ್ ರೈ ಡಿಂಬ್ರಿ ಹಾಗೂ ಗಿರಿಧರ್ ಗೌಡ ಸಂಪ್ಯ ಅವರು ಪಕ್ಷವನ್ನ ಸೇರ್ಪಡೆ ಆಗಲಿದ್ದಾರೆ. ಎಲ್ಲ ನಾಯಕರು ಸೇರಿಕೊಳ್ಬೇಕು. ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ, ನೂರುದ್ದೀನ್ ಸಾಲ್ಮರ ಎಲ್ಲರಿಗೂ ಕೂಡ ಅಭಿನಂದಿಸ್ತೇವೆ. ಈಗಾಗಲೇ ನಮ್ಮ ಪಕ್ಷ ಸೇರ್ಪಡೆಗೊಳ್ತಿರುವಂತಹ ಗಿರಿಧರ್ ಗೌಡ ಸಂಪ್ಯ, ರಿಟೈರ್ಡ್ KSRTC ಹಾಗೂ ರಮೇಶ್ ರೈ ಡಿಂಬ್ರಿ ಅವರು ಕೂಡ ಪಕ್ಷವನ್ನು ಸೇರ್ಪಡೆಗೊಳ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭವಾಗಿ ಅಭಿನಂದಿಸ್ತಾ ಪಕ್ಷದ ಶಾಸಕರು ಶಾಲ ಅರ್ಪಿಸಿ ಧ್ವಜ ನೀಡಿ ಅವರನ್ನ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೀರಿ. ಕ್ರಿಯಾಶೀಲರಾಗೋಣ. ಬರುವಂತ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷದ ಗದ್ದುಗೆಯಲ್ಲಿ ಮತ್ತೆ ಕೂರಿಸೋಣ ಅಂತ. ಜೈ ಕಾಂಗ್ರೆಸ್ ಪಾರ್ಟಿ ಕೆ, ಕಾಂಗ್ರೆಸ್ ಪಾರ್ಟಿ ಕೆ, ಅಶೋಕ್ ಕುಮಾರ್ ರೈ ಕೆ, ಅಶೋಕ್ ಕುಮಾರ್ ರೈ ಕೆ, ರಾಹುಲ್ ಗಾಂಧಿ ಕೆ ಜೈ. ಇನ್ನು ಮುಂದೆ
ನಮ್ಮ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಪುತ್ತೂರಿನ ಶಾಸಕ ಪುತ್ತೂರಿನ ಮುತ್ತು ಶ್ರೀ ಅಶೋಕ್ ಕುಮಾರ್ ರೈ ಅವರು ಅಭಿನಂದನೆಯ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಪುತ್ತೂರು ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತಹ ಹರ್ಷದ್ ದರ್ಬೆ ಹಾಗೂ ನೇತೃತ್ವದಲ್ಲಿ ಅವರೊಂದು ಅಭಿನಂದನೆಯನ್ನು ನಡೆಸ್ತಾರೆ. ಶಾಸಕರು ಒಂದು ಅನುವು ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಶ್ರೀ ಹರ್ಷದ್ ದರ್ಬೆ ಹಾಗೂ ಅನೀಪ್ ಮಾಡಾವ್ ಹಾಗೂ ಸಿಯಾನ್ ದರ್ಬೆ ಅವರನ್ನು ಕೂಡ ಉದ್ಯಮಿಗಳು, ನಮ್ಮ ಪಕ್ಷದ ಎಳ್ನೆಲುಬಾಗಿ ಕಾರ್ಯಕರ್ತರಾಗಿ ನಾಯಕರಾಗಿ ಸದಾ ಪರಿಶ್ರಮಿಸಿರುವಂತಹ ನಾಯಕರುಗಳು ತಮ್ಮ ಕೈಯಲ್ಲಿ ಒಂದು ಶಾಸಕರ ಭಾವಚಿತ್ರವನ್ನು ಒಂದು ನಮ್ಮ ಸಣ್ಣ ಮಗಳು ಬಿಡಿಸಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಸ್ಮಾ ಘಟ್ಟಮನೆ ಅವರ ಮಗಳು. ಅದನ್ನು ನೇರವಾಗಿ ಶಾಸಕರಿಗೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ ಕೂಡ ಅವರು ಅವಕಾಶವನ್ನು ಕೇಳಿದರು. ಅಶೋಕ್ ಕುಮಾರ್ ರೈ ಅವರ ಭಾವಚಿತ್ರವನ್ನು ತನ್ನ ಕರಗಳಲ್ಲಿ ಅವರು ಬಿಡಿಸಿದ್ದಾರೆ. ಯಶಸ್ವಿ ಆಗಲಿ ಶುಭ ಹಾರೈಸುತ್ತಾ ಶಾಸಕರಿಗೆ ಅದನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೆ ಶಾಸಕರ ಮಾತು. ಹಾರಾರ್ಪಣೆ ಮಾಡ್ತಾರೆ ಶಿವರಾಮ್ ರೈ ಹಾಗೂ ಸನತ್ ರೈ, ಕುರಿಯ ಕಾಂಗ್ರೆಸ್ ವತಿಯಿಂದ ಇರಬೇಕು. ಪೇಟ ಧರಿಸಿ ಶಾಲು ಹಾಕಿ ಅವರನ್ನ ಕುರಿಯ ಕಾಂಗ್ರೆಸ್ ವತಿಯಿಂದ ಕುರಿಯ ಎಲ್ಲ ಕಾಂಗ್ರೆಸ್ ನಾಯಕರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಾಂದರ್ಭಿಕವಾಗಿ ರಮೇಶ್ ರಾಯ್ ಡಿಂಬ್ರಿ ಅವರು ಕೂಡ ಈ ಒಂದು ಅಭಿನಂದನಾ ಸಭೆಯಲ್ಲಿ ಈಗ ನಮ್ಮ ಪಕ್ಷದಲ್ಲಿಗೆ ಸೇರಿಕೊಂಡು ಈ ಅಭಿನಂದನಾ ಸಭೆಯಲ್ಲಿ ಕೂಡ ಸೇರಿಕೊಳ್ತಾ ಇದ್ದಾರೆ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ, ಅಭಿಮಾನಿಗಳಿಗೂ, ನಾಯಕರಿಗೂ ಕೂಡ ಮತ್ತೆ ಅಭಿನಂದಿಸಲು ಅಥವಾ ಹೂಗುಚ್ಛ ನೀಡಲು, ಮಾಲಾರ್ಪಣೆ ಮಾಡಲು ಅವಕಾಶ ಇದೆ. ಈಗ ಮತ್ತೆ ಶಾಸಕರ ಮಾತಿದೆ, ಅದರ ನಂತರ ಅಧ್ಯಕ್ಷೀಯ ಭಾಷಣ ಇದೆ, ತದನಂತರ ಭೋಜನದ ವ್ಯವಸ್ಥೆ ಇದೆ. ಯಾರೂ ಕೂಡ ತೆರಳಬಾರದು, ಯಾರೂ ಕೂಡ ಊಟ ಮಾಡದೆ ತೆರಳಬಾರದು. ಸ್ವಾದಿಷ್ಟಕರವಾದಂತಹ ಭೋಜನ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ನಮ್ಮ ಈಗಾಗಲೇ ಸಭಾಂಗಣದ ಹತ್ತಿರ ಬಂದು ನಿಂತಿದೆ. ಅದನ್ನು ಊಟ ಮಾಡಿ ಸವಿದೆ ಹೋಗಬೇಕು ಅಂತ ತಮ್ಮಲ್ಲಿ ಕಳಿಯಿಂದ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಶಾಸಕರ ಮಾತು ಕೇಳೋಣ. ನನಗೆ ಸಮಯ ಇದೆ ಅಲ್ಲ, ಒಂದು 5-10 ನಿಮಿಷ ಎಕ್ಸ್ಟ್ರಾ. ಇವತ್ತಿನ ಅಭಿನಂದನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಾರ್ಗದರ್ಶಕರು, ಹಿರಿಯರಾದಂಥ MB ವಿಶ್ವನಾಥ ರೈಗಳೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ರಾಜಾರಾಮ್ ಅವರೇ, ಹಿರಿಯ ಕಾಂಗ್ರೆಸ್ಸಿನ ನಾಯಕರು, ನನ್ನ ಮಾರ್ಗದರ್ಶಕರು ಆಗಿರುವಂಥ ಕಾವು ಹೇಮನಾಥ್ ಶೆಟ್ರೆ, ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮಾರ್ಗದರ್ಶಕರಾಗಿರುವಂಥ MS ಮೊಹಮ್ಮದ್ರೇ, ಆತ್ಮೀಯರಾಗಿರುವಂಥ ಪ್ರವೀಣ್ ಚಂದ್ರ ಆಲೋ ಅವರೇ, ಈಗ ತಾನೇ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಕೂತ್ಕೊಂಡು ಬೇರೆ ಅರಣ್ಯ ಕಾರ್ಯಕ್ರಮಗಳಿರುವ ಕಾರಣದಿಂದ
ಇಲ್ಲಿಂದ ನಿರ್ಗಮಿಸಿದಂಥ ಹಿರಿಯ ಕಾಂಗ್ರೆಸ್ನಗರಾದಂಥ ಸುಧಾಕರ್ ಶೆಟ್ರೆ, ನನ್ನ ಸಹಮಿತ್ರರು ಆಗಿರುವಂಥ, ನನ್ನ ಊರಿನವರು ಆಗಿರುವಂಥ, ಬಂಧು ಆಗಿರುವಂಥ ಮುರಳೀಧರ್ ರೈಗಳೇ, ಜೋಕಿಮ್ ಡಿಸೋಜ ಅವರೇ, ಪುತ್ತೂರು ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮೊಹಮ್ಮದ್ ಅಲಿ ಅವರೇ, ಇನ್ನೊಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ಮೊಹಮ್ಮದ್ ಬಡಗನ್ನೂರವರೇ, ಪ್ರಸಾದ್ ಕೌಶಲ್ ಅವರೇ, ಕಾಂಗ್ರೆಸ್ಸಿನ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ, ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥ ನೂರುದ್ದೀನ್ ಸಾಲ್ಮಾರ್ ಅವರೇ, ಹಿರಿಯ ಕಾಂಗ್ರೆಸ್ ನಾಯಕರು, ಪುತ್ತೂರು ಕೋಟಿ ಚೆನ್ನೈ ಕಮಲದ ಅಧ್ಯಕ್ಷರಾಗಿದ್ದಂಥ ನನ್ನ ಮಾರ್ಗದರ್ಶಕರಾಗಿದ್ದಂಥ ಚಂದ್ರರಾಜ್ ಶೆಟ್ರೆ, ಫಜಲ್ ರಹೀಮ್ ಅವರೇ, ವಿಟ್ಲ ಉಪ್ಪಿನಂಗಡಿ ಭಾಗದಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ ಮಹೇಶ್ ಕುಮಾರ್ ರೇ, ನನ್ನ ಊರಿನವರು ಸಹಮಿತ್ರರಾಗಿರುವಂಥ ಉಲ್ಲಾಸ್ ಕೋಟ್ಯನ್ನವರೇ, ಮಿತ್ರರು ಆಗಿರುವಂಥ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರೇ, ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಶಕೂರಾಜ್ ಅವರೇ, ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಆಗಿರುವಂಥ ಅಮಲ ರಾಮಚಂದ್ರ ಅವರೇ, ಮಿತ್ರರು ಆಗಿರುವಂಥ ಕಾಂಗ್ರೆಸ್ನ ನಾಯಕರು ಪ್ರಸನ್ನ ಕುಮಾರ್ ಶೆಟ್ರೆ, ಸುದರ್ಶನ್ ಶೆಟ್ಟಿ ಅವರೇ, ಕಾಂಗ್ರೆಸ್ನ ನಾಯಕರಾಗಿರುವಂಥ ನ್ಯಾಯವಾದಿಗಳು ಆಗಿರುವಂಥ ಭಾಸ್ಕರ್ ಗೌಡ್ ಅವರೇ, ವೇದನಾಥ್ ಸುವರ್ಣವರೇ, ದುರ್ಗಾ ಪ್ರಸಾದ್ ರೈಗಳಿಗೆ, ಆಳ್ವರೇ, ಪ್ರದೀಪ್ರೇ, ವೇದಿಕೆಯಲ್ಲಿ ಇರುವಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವಂಥ ಮಾಜಿ ಕಾವು ಹೇಮನಾಥ್ ಶೆಟ್ಟಿ ಅವರ ಧರ್ಮಪತ್ನಿ ಆಗಿರುವಂಥ ಅನಿತಾ ಹೇಮನಾಥ್ ಶೆಟ್ಟಿ ಅವರೇ, ಪುದಾರ್ ಗೊತ್ತುಂಡು ಆರೆ ಗೊತ್ತಾನೆ ಇಂಕೊಲ ಬೇರೆ ಪುದಾರ್ ಗೊತ್ತುಂಡ ಇಜ್ಜ ಪುದಾರ್ ಗೊತ್ತಾನೆ. ಅನಿತಾ ಹೇಮನಾಥ್ ಶೆಟ್ಟಿ ಅವರೇ, ಈಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥ ರಮೇಶ್ ರೈಗಳೇ, ಸುಭಾಷ್ ರೈಗಳೇ, ಈಗ ಇವ್ರ ಜೊತೆ ಇನ್ನೊಬ್ಬರು ಸೇರ್ಗಡಪದಾದವರಿಗೆ ಒಂದು ಇದಾರಲ್ಲ, ಗಿರಿಧರ್ ಗೌಡ್ರೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವಂಥ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಕಿರಿಯ ಮಹಿಳಾ ಘಟಕದ ಅಧ್ಯಕ್ಷರುಗಳಿಗೆ, ನಾಯಕರುಗಳಿಗೆ, ಹಾಗೆ ಬಂದಿರುವಂಥ ನನ್ನ ಹಿತೈಷಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾನು ಎಲ್ಲರ ಹೆಸರು ಉಲ್ಲೇಖ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನೊಂದು ಅಧ್ಯಕ್ಷ MLA ಶಾಸಕನ ನೆಲೆಯಲ್ಲಿ ಇಲ್ಲಿ ನಿಂತಿರುವ ಕಾರಣ ಎಲ್ಲರ ಹೆಸರನ್ನು ಉಲ್ಲೇಖ ಮಾಡಿದ್ದೇನೆ. ಯಾವಾಗಲೂ ಉಲ್ಲೇಖ ಮಾಡೋದಿಲ್ಲ, ಒಬ್ಬರ ಹೆಸರನ್ನು ಮಾತ್ರ ಮಾಡೋದು. ಯಾಕಂದರೆ MC ಮಾಡೋರು ಆಗದಿಂದ ಹೇಳ್ತಾ ಇದ್ದಾರೆ ಬೇಗ ಮುಗಿಸಬೇಕು ಅಂತ. ಇವತ್ತು ಅಭಿನಂದನಾ ಸಭೆ ಅಂತ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಬ್ಬರು ಹೇಳಿದರು, ಅಶೋಕ್ ರೈಗಳು ಕೊನೆಯ ಅಂದರೆ ಮಧ್ಯದ ಚಾರಿನಲ್ಲಿ ಕೂತಿದ್ರು ಒಂದು ದಿವಸ ಕಾರ್ಯಕರ್ತರ ಸಭೆ ಆಗುವಾಗ, ಇವತ್ತು ಮಧ್ಯದಲ್ಲಿ ಕೂತಿದ್ದಾರೆ ಅಂತ ಉಲ್ಲೇಖ ಮಾಡಿದರು. ನಾನು ಕೊನೆಯ ಚಾರಲ್ಲಿ ಕೂತ್ಕೊಳ್ಳಿಕ್ಕೂ ರೆಡಿ, ಮಧ್ಯದ ಚಾರಲ್ಲೂ ಕೂತ್ಕೊಳ್ಳಿಕ್ಕೆ ರೆಡಿ. ಅದರಲ್ಲಿ ಏನು ಆ ಕಡೆ ಈ ಕಡೆ ಮಾಡೋದಿಲ್ಲ. ಯಾಕಂದರೆ ಇವತ್ತು ಅಭಿನಂದನಾ ಸಭೆ ನನಗೆ ಅಂತ ನಾನು ತಿಳ್ಕೊಂಡಿಲ್ಲ. ಇದು ನಿಜವಾಗಿ ಇವತ್ತು ಅಭಿನಂದನಾ ಸಭೆ ನನ್ನನ್ನು ನೀವು ಮಧ್ಯ ಕುರ್ಚಿಯಲ್ಲಿ ಕೂಡಿಸಿ ಮಾಡಿಸಿದರು. ನಾನು ನನ್ನ ಅಂತರಾಳದಿಂದ ಹೇಳ್ತಾ ಇರೋದು, ಇದು ಕಾರ್ಯಕರ್ತರಿಗೆ ಅಭಿನಂದನಾ ಸಭೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಒಬ್ಬನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಬ್ಬನಿಂದ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟೋ ಜನ, ನಾನು ತುಂಬ ಚುನಾವಣೆಯನ್ನು ನೋಡಿದ್ದೇನೆ, ಚುನಾವಣೆಗೆ ನಿಲ್ಲಿಲ್ಲ, ಚುನಾವಣೆಯನ್ನು ನೋಡಿದ್ದೇನೆ. ಚುನಾವಣಾ ಸಮಯದಲ್ಲಿ ಅಷ್ಟೊಂದು ಜೋರಾಗಿ ಜೋಶಾಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡೋದನ್ನು ನೋಡಿದ್ದೇನೆ. ಆ ಒಂದು ದಿವಸ 2 ದಿವಸ ಎಲ್ಲ ಅಭಿನಂದನಾ ಸಭೆ ಮಾಡಿದರೆ ಆಯಿತು, ಆ ಜೋರಾಗಿರ್ತದೆ. ಮತ್ತೆ ಸ್ವಲ್ಪ ಆ ಚುನಾವಣೆ ಸಮಯದಲ್ಲಿರುವಂಥ ಆಸಕ್ತಿಗಳು, ಜೋಶು ಚುನಾವಣೆ ಗೆದ್ದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಅದೊಂದು ವಿಶಿಷ್ಟ. ನಿಜವಾಗಿ ಚುನಾವಣೆ ಗೆದ್ದ ನಂತರ ಜೋಶು ಜಾಸ್ತಿ ಇರಬೇಕು. ಆದರೆ ಎಲ್ಲ ಕಡೆ ಇದು ಒಂದಂತಲ್ಲ.
ಇವತ್ತು ಅಭಿನಂದನೆ ಮಾಡ್ತಾ ಇರುವಂಥದ್ದು ನಿಮಗೆ. ಯಾಕಂತ ಹೇಳಿದ್ರೆ ಮಳೆಗೆ ಬಿಸಿಲಿಗೆ ನೀರು ಕುಡಿಯದೆ ಕೆಲವರು ಆಸ್ಪತ್ರೆಗೆ ಹೋಗಿ, ಈಗ ಒಬ್ಬರು ಹೇಳ್ತಾ ಇದ್ರು, ನಿಮ್ಮ ಚುನಾವಣೆ ಕ್ಯಾಂಪೇನಿಗೆ ಬರುವಾಗ ನಾನು ಬಿದ್ದು ನನ್ನ ಹಲ್ಲೆಲ್ಲ ಹೋಗಿದೆ, ಬಿದ್ದದ್ದು ನಾನೇ ಆಸ್ಪತ್ರೆಯಲ್ಲಿದ್ದದ್ದು ಅಂತ. ಯಾರಿಗಾಗಿ? ಪಕ್ಷಕ್ಕಾಗಿ, ಸಂಘಟನೆಗಾಗಿ ಒಂದು ಕೆಲಸ ಮಾಡಬೇಕು, ಒಂದು ಪಕ್ಷವನ್ನು ಗೆಲ್ಲಬೇಕು, ನಮಗೆ ಶಕ್ತಿ ಸಿರಬೇಕು ನಮ್ಮ ಊರಿನಲ್ಲಿ. ಈಗ ಅಶೋಕ್ ರೈಗೆ ಒಬ್ಬನಿಗೆ ಶಾಸಕನಾದರೂ ಶಕ್ತಿ ನಿಮಗೆ ಎಲ್ರಿಗಿದೆ, ಎಲ್ರಿಗೂ ನಿಮಗೆ ಶಕ್ತಿ ಬಂದಿದೆ. ನೀವೀಗ ಒಂದು ಕಚೇರಿಗೆ ಹೋಗುವಾಗ ನಿಮ್ಮ ಸ್ಟೈಲೇ ಬೇರೆ ಇದೆ, ನಿಮ್ಮ ಶಕ್ತಿಯೇ ಬೇರೆ ಇದೆ. ನೀವು ಫೋನ್ ಮಾಡುವಾಗ ನಿಮ್ಮ ಒಂದು ಮಾತಾಡುವ ವೈಖರಿಯೇ ಬೇರೆ ಇದೆ. ನಿಮ್ದಂತಲ್ಲ, ಎಲ್ಲರೂ ಕಾರ್ಯಕರ್ತರದು. ಒಂದು ದೊಡ್ಡ ಮರ ಬೆಳೀತದೆ, ಆ ದೊಡ್ಡ ಮರ ಬೆಳೆದ್ರೆ ಅದರಲ್ಲಿ ಹಣ್ಣು ಬರ್ತದೆ, ಎಲ್ಲರೂ ತಿಂತಾರೆ. ಆ ಹಣ್ಣು ಎಲ್ಲರೂ ತಿಂತಾರೆ. ಅದರಲ್ಲಿ ಫಸ್ಟ್ ಒಳ್ಳೆ ನೆರಳು ಬರ್ತದೆ, ಆ ನೆರಳನ್ನು ಎಲ್ಲರೂ ಸವಿತಾರೆ. ಪಕ್ಷ ಕೂಡ ಹಾಗೆ. ಪಕ್ಷ ದೊಡ್ಡ ಹೆಮ್ಮರವಾಗಿ ಬೆಳೆದ್ರೆ ಒಳ್ಳೆ ಒಳ್ಳೆ ಹಣ್ಣುಗಳು ಬರೋದನ್ನು ಎಲ್ಲರೂ ತಿನ್ನುವ, ನಾವೆಲ್ಲ ಪಕ್ಷದ ಅಡಿಯಲ್ಲಿ ಇರುವಂಥವರು. ಅದರಲ್ಲಿ ಬರುವಂಥ ನೆರಳುಗಳು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ನಮಗೆಲ್ಲ ಸಂತೋಷ ಇಲ್ವಾ? ನಮಗೆಲ್ಲ ಖುಷಿ ಇಲ್ವಾ? ನೀವು ಎಲ್ಲಿ ಒಂದು ಹೋಗುವಾಗ ಅಂತ ಒಂದು ಶಕ್ತಿಯಲ್ಲಿ ಮಾತಾಡುವಂಥ ಶಕ್ತಿ ನಮಗೆ ಬಂದಿದೆ. ಅದೆಲ್ಲ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಒಂದು ಅಷ್ಟು ಜನ ಮೆರವಣಿಗೆಯನ್ನು ಮಾಡಲಿಲ್ಲ. ಅಶೋಕರು ಇದಾದ ಬಾರ್ರೆ ಮೆರವಣಿಗೆ ಬುಡ್ಚಿ ಬಂತೇರಿ ಬೇಡ ಅಂತ ಹೇಳ್ತಾರೆ. ಅವರಿಗೆ ಎಂಕ್ಲಿಗೆ ಮೆರವಣಿಗೆ ಇಲ್ಲದಿದ್ದರೆ ಆತೊಂಜಿ ಖುಷಿ ಇಲ್ಲ ಅಂತ ಕೆಲವ್ರದ್ದು ವಾಟ್ಸಪ್ಪಲ್ಲಿ ಒಂದೊಂದೆರಡು ದಿವಸ ಬಂತು. ಅಶೋಕರುಗಳು ಮೆರವಣಿಗೆ ಬೇಡ ಅಂತ ಹೇಳಿ. ಒಂದು ಅಷ್ಟು ಜನ ಒಲವು ಮೆರವಣಿಗೆ ಬೇಕು ಅಂತ, ಒಂದು ಅಷ್ಟು ಜನ ಒಲವು ಮೆರವಣಿಗೆ ಬೇಡ ಅಂತ. ನಾನು ಅವತ್ತಿಂದಲೂ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡದ್ದು ಇಷ್ಟೇ, ಮೆರವಣಿಗೆಗಳು ಬೇಡ. ಯಾಕಂತ ಹೇಳಿದ್ರೆ ನೀವು ಇನ್ನೊಂದು ಪಬ್ಲಿಕ್ ಆಗಿ ನೀವು ಆಲೋಚನೆ ಮಾಡಿ, ನಾವು ಸಾರ್ವಜನಿಕರಾಗಿ ಆಲೋಚನೆ ಮಾಡುವ. 1 ಗಂಟೆ ಅರ್ಧ ಗಂಟೆ ಒಂದು ಕಡೆ ನಾವು ರಸ್ತೆಯನ್ನು ಬ್ಲಾಕ್ ಮಾಡಿ ನಿಂತರೆ ಖುಷಿ ಆಗ್ಬೋದು ನಮಗೆ. ನನಗೆ ಇನ್ನೊಂದು 100 ಹಾರ ಬೀಳ್ಬೋದು, ಒಂದು 100 ಫೋಟೋಗಳು ಆಗ್ಬೋದು, ಒಂದು ಮ್ಯೂಸಿಕ್ ಹಾಕಿ ಅಷ್ಟು ಕುರಿಬೋದು, ಒಮ್ಮೆ ಪೇಪರಲ್ಲೆಲ್ಲ ಒಳ್ಳೆಯದು ಇನ್ನೊಂದಷ್ಟು ಫೋಟೋ ಬರ್ಬೋದು, ಅದು ಬೇರೆ ವಿಚಾರ. ಆದರೆ ಹಾರ್ಟ್ಲಿ ಅದನ್ನು ಲೈಕ್ ಮಾಡುವವರು ಇನ್ನೊಂದಷ್ಟು ಜನ ಇದ್ದಾರೆ. ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದರು, ಅವರು 4 ಅವರಿಗೆ ಮಕ್ಕಳೇ ಇರಲಿಲ್ಲ ಅಂತೆ. 4-5 ವರ್ಷದ ನಂತರ ಅವರು ಗರ್ಭಿಣಿ ಆದರು ಮದುವೆಯಾಗಿ. ಯಾವುದೇ ಈ ರೀತಿಯ ಒಂದು, ನಾನು ಅದನ್ನು ಯಾವುದು ಸಂದರ್ಭ ಯಾವ ವಿಚಾರ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಅವರ ಡೆಲಿವರಿ ಟೈಮಿಗೆ ಅವರನ್ನು ಕರ್ಕೊಂಡು ಹೋಗುವಾಗ, ಕಾರಲ್ಲಿ ಕರ್ಕೊಂಡು ಹೋಗುವಾಗ ಇದೇ ರೀತಿಯ ಚುನಾವಣೆಯ ಯಾವುದೇ ಒಂದು ಕಾರ್ಯಕ್ರಮದಿಂದ ಅವರು 1 ಗಂಟೆ ಈ ರ್ಯಾಲಿಯಿಂದ ಅವರಿಗೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಅವರ ಮಗು ಅವರ ಹೊಟ್ಟೆಯಲ್ಲಿ ಮರಣವನ್ನು ಹೊಂದಿತ್ತು. ಅವರು ನನಗೆ ವಿಚಾರವನ್ನು ತಿಳಿಸ್ತಾರೆ, ನೀವು ಮಾಡಿದ ಒಂದು ಒಳ್ಳೆಯ ಕೆಲಸ, ಇಂಥ ಒಂದಲ್ಲ ನನಗೊಂದು 100 ಕರೆ ಬಂದಿದೆ. ಆಸ್ಪತ್ರೆಯಲ್ಲಿ ಹೋದವರು, ದೊಡ್ಡ ದೊಡ್ಡ ಮಂತ್ರಿಗಳು, ದೇಶದ ಪ್ರಮುಖ ಸ್ಥಾನವನ್ನು ಹೊಂದಿದವರು ಈ ಥರ ರ್ಯಾಲಿ ಮತ್ತು ಬ್ಲಾಕ್ ಮಾಡುವುದರ ಮುಖಾಂತರ ಅವರಲ್ಲಿ ಆಗಿರುವಂಥ ಅವಘಡವನ್ನು ವಿವರಿಸಿದ್ದಾರೆ. ಅದಕ್ಕೆ ನನ್ನ ಒಂದು ವಿನಂತಿ ಇತ್ತು ಎಲ್ಲ ಪ್ರಮುಖರ ಹತ್ರ, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡುವ. ಒಂದಷ್ಟು ಜನ ಅದನ್ನು ಇಷ್ಟಪಡುವವರು ಕೂಡ ಇದ್ದಾರೆ ಅಂತ. ಅದಕ್ಕೆ ನಾವೊಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ನಾವು ಯಾವುದರಲ್ಲಿ ಮಾಡುವ, ನಾವು ಅಭಿವೃದ್ಧಿಯಲ್ಲಿ ಒಳ್ಳೆಯ ಕೆಲಸ ಮಾಡೋವನ್ನು ತೋರಿಸುವಂಥದ್ದು ಆಗಬೇಕು. ಅದೇ ನಮ್ಮ ಗೋಲು. 4 ಜನರ ಇದನ್ನು ಖಂಡಿತ ಯುವಕರಿಗೆ ಇದೆ, ನಮಗೂ ಇದೆ. ರ್ಯಾಲಿ ಮಾಡಬೇಕು, ಉತ್ಸವ ಮಾಡಬೇಕು, ಖುಷಿ ಪಡಬೇಕು ಅಂತ. ನಾವು ಅಭಿವೃದ್ಧಿಯ ಮುಖಾಂತರ ಅದನ್ನು ಮಾಡುವಂಥ ನನ್ನ ಅನಿಸಿಕೆ. ಇವತ್ತು ನಮ್ಮ ಒಡಿಶಾದಲ್ಲಿ ಬಹನಾಗ ನಿಲ್ದಾಣದಲ್ಲಿ 3 ಟ್ರೈನ್ಗಳು ಆಕ್ಸಿಡೆಂಟ್ ಆಗಿ ಸುಮಾರು 280 ಜನ ಮರಣ ಹೊಂದಿದ್ದಾರೆ. 900 ಜನ ಆಸ್ಪತ್ರೆಯಲ್ಲಿದ್ದಾರೆ. ಕಾರ್ಯಕ್ರಮ ಮಾಡಬೇಕಾ ಬೇಡ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಇತ್ತು. ಆದರೂ ನಾವು
ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣ ಅದನ್ನು ಮಾಡಲಿಕ್ಕೆ ನಾವು ಅವರಿಗೆ ಸಂತಾಪ ಸೂಚಿಸಿ ಆಮೇಲೆ ಕಾರ್ಯಕ್ರಮ ಮಾಡುವುದನ್ನು ಮಾಡಿದ್ದೇವೆ. ನನಗೆ ಅದರ ಬಗ್ಗೆ ತುಂಬ ನೋವು ಕೂಡ ಇದೆ. ಸರ್ಕಾರ ಯಾವ ರೀತಿ ನಡೀತಾ ಬರ್ತದೆ ನಿಮಗೆಲ್ಲಿ ಗೊತ್ತು. ನಾವು ಅಧಿಕಾರಕ್ಕೆ ಬಂದು 22-23 ದಿವಸ ಆಗಿದೆ. ಇವತ್ತು ನೀವೆಲ್ಲ ನಿಮ್ಮ ಮುಖದಲ್ಲಿ ನಗು ಇರಬೇಕು. ನೀವೆಲ್ಲ ಕಾರ್ಯಕರ್ತರು, ನಿಮಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಇವತ್ತು ಸರ್ಕಾರದಲ್ಲಿ ಆಗಿದೆ. ಇನ್ನಷ್ಟು ಶಕ್ತಿ. ಇಷ್ಟುವರೆಗೆ ನಾವು ಏನು ಹೇಳ್ತಾ ಇದ್ದೀವಿ, ಹೋಗುವಾಗ ಎಲ್ಲ ಚುನಾವಣಾ ರ್ಯಾಲಿಯಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು 5 ಗ್ಯಾರಂಟಿಯನ್ನು ಕೊಡ್ತೇವೆ, ನಾವು ಅದನ್ನು ಮಾಡಿ ತೋರಿಸ್ತೇವೆ. ಆದರೆ ಎಲ್ಲರ ಹೃದಯದಲ್ಲಿ ಒಂದು ಬಡ 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 ಅಂತ ಇತ್ತು. ನಾನೇ ಕೆಲವು ಕಡೆಗೆ ಹೇಳಿದ್ದೀನಿ, ಅಕ್ಕ ಏನೋಲ್ಲ ಪೋಡ ಸಾದಿರಿ 10 ವರ್ಷ 2,000 ರೂಪಾಯಿ ಓಂಡು ಬಂದಿದೆ. ತುಂಬ ಸಲ ನಾನು ಭಾಷಣದಲ್ಲಿ ನಾವು ಉಲ್ಲೇಖ ಮಾಡಿದ್ದೇವೆ. ಇವತ್ತು ನಮಗೆ ನಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಮುಖದಲ್ಲಿ ನಗು ಬರಬೇಕು. ಯಾಕಂದರೆ 5 ಗ್ಯಾರಂಟಿಯನ್ನು ಕೊಡುವಂತಹ ಕೆಲಸ ಆಗಿದೆ. ಕಾಂಗ್ರೆಸ್ನ ಪ್ರತಿ ಕಾರ್ಯಕರ್ತರು, ಪ್ರತಿ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆಯಲ್ಲಿರುವಂಥವರು, ವಲಯ ಅಧ್ಯಕ್ಷರುಗಳು ಚುನಾವಣೆ ಬರುವಾಗ ಮಾತ್ರ ಮನೆ ಮನೆ ಬಾಗಿಲಿಗೆ ಹೋಗುವುದಲ್ಲ. ಆವತ್ತು ಹೇಳಿದೀವಲ್ಲ, 2,000 ರೂಪಾಯಿ ಕೊಡ್ತೇವೆ, 200 ಯೂನಿಟ್ ಕರೆಂಟ್ ಕೊಡ್ತೇವೆ, 5 ಗ್ಯಾರಂಟಿಗಳು, 10 kg ಅಕ್ಕಿ, 3,500 ರೂಪಾಯಿ. ಇದನ್ನು ಕೂಡ ತಗೊಂಡು ಹೋಗಿ ನೀವು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕು. ಬೇರೆಯವರಿಗೆ ಬಿಟ್ಟು ಕೊಡಬೇಡಿ. ಇದು ನಿಮಗೆ ಬಂದಿರುವಂತ ಸೌಭಾಗ್ಯ. ಯಾವುದೇ ಪಕ್ಷ ಅಂತ ನೋಡಬೇಡಿ. ಅವನು ಬಿಜೆಪಿ, ಅವನು ಕಾಂಗ್ರೆಸ್, ಅವನು ಬ್ಯಾಟು, ಅವನು ಬಾಲು, ಎಲ್ಲರಿಗೂ ಕೊಡಿ ನಮ್ಮ 2,000 ರೂಪಾಯಿಯನ್ನು. ಎಲ್ರಿಗೂ ಕೊಡಿ 200 ರೂಪಾಯಿ ಕರೆಂಟು, ಎಲ್ರಿಗೂ ಕೊಡಿ 3,500 ರೂಪಾಯಿ. ಯುವಕರಿಗೆ ಯಾರ್ಯಾರಿಗೆ ಕೆಲಸ ಇಲ್ಲ. ಇವತ್ತು ಯುವಕರ ತಲೆಗೆ ಜಾತಿ ಧರ್ಮದ ಬಗ್ಗೆ ಬೀಜ ಬಿತ್ತಿ, ವಿಷ ಬೀಜವನ್ನು ಬಿತ್ತಿ ಮತವನ್ನು ಕಿತ್ಕೊಳ್ತಾರಲ್ಲ, ನಾವು ಹೋಗಿ ಮನೆ ಮನೆಗೆ ಯುವಕರ ಮನಸ್ಸನ್ನು ತಿದ್ದುವಂತ ಕೆಲಸ ನಾವು ಮಾಡಬೇಕಿದೆ. ಇನ್ನು 5 ವರ್ಷದ ನಂತರ ಹೇಳಬೇಡಿ ನಾವು ಅದರಲ್ಲಿ ಹಿಂದೆ ಬಿದ್ದಿವಿ, ನಾವು ಅದನ್ನು ಪ್ರಚಾರ ಮಾಡೋದ್ರಲ್ಲಿ ಹಿಂದೆ ಬಿದ್ದಿವಿ, ಸೋಷಿಯಲ್ ಮೀಡಿಯಾ ಇದೆ, ಇವತ್ತಿನಲ್ಲೇ ಶುರು ಮಾಡಿ ಅನಾವಶ್ಯಕ ನಮ್ಮ ಪಕ್ಷದ ಬಗ್ಗೆ ಬರೆಯುವುದನ್ನು ಕಡಿಮೆ ಮಾಡಿ, ನಮ್ಮ ನಾಯಕರ ಬಗ್ಗೆ ಬರೆಯುವುದನ್ನು ಕಡಿಮೆ ಮಾಡಿ, ನಿಮ್ಮ ವಿಚಾರಗಳನ್ನು ಹಾಕೋ ಬಗ್ಗೆ ಕಡಿಮೆ ಮಾಡಿ. ಎಂತ ಭಾಗ್ಯ ಕೊಟ್ಟಿದ್ದಾರೆ. ಇಂಥ ಒಂದು ಭಾಗ್ಯಗಳು ಎಲ್ಲಿ ಸಿಗ್ಲಿಕ್ಕಿಲ್ಲ. ಇದನ್ನು ನಮ್ಮ ಪ್ರತಿ ಕಾರ್ಯಕರ್ತರು, ಅಧ್ಯಕ್ಷರುಗಳು ವಲಯ ಮಟ್ಟಕ್ಕೆ ಹೋಗುವಾಗ ಪ್ರತಿ ಮನೆಗೆ ಅದಕ್ಕೂ ನಾವು ವಿಚಾರವನ್ನು ಹೇಳಿದ್ದೇವೆ. ಬೇರೆ ಬೇರೆ ಪಕ್ಷದವರು ಕಾರ್ಯಕ್ರಮ ಮಾಡುವಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದರೆ ಅವರ ಫೋಟೋಗಳನ್ನು ಮೇಲೆ ಹಾಕುವಂತಹ ಸಂಗತಿಗಳನ್ನು ನೋಡಿರ್ಬೋದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠದವರಿಗೆ ವಿಚಾರವನ್ನು ಹೇಳಿದ್ದೇವೆ. ನಾವು ಕೊಡುವ ಗ್ಯಾರಂಟಿಗಳಿಗೆ ಒಂದು ಕಾರ್ಡ್ ಮಾಡಬೇಕು. ಅದರಲ್ಲಿ ವರಿಷ್ಠರ, ಕಾಂಗ್ರೆಸ್ ಪಕ್ಷದವರ, ಮುಖ್ಯಮಂತ್ರಿಗಳ, ಅಧ್ಯಕ್ಷರ ಫೋಟೋ ಬರಬೇಕು. ಆ ಕಾರ್ಡುಗಳನ್ನು ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಆಗಬೇಕು. ಮುಂದೆ ಚುನಾವಣೆ ಬರಲಿಕ್ಕಿದೆ ಅಂತ ಹೇಳಿದ್ರಿ. ನಾನು ಇಷ್ಟೇ ಹೇಳುವುದು, ಎಲ್ಲ ಕಡೆಗೆ ನನ್ನನ್ನು ಸೇರಿಸಿ 25 ವರ್ಷದ ಕನಸನ್ನು ಕಾಣ್ತಾ ಇದ್ದೇವೆ. ಹೇಗೆ ಕನಸು ಕಾಣಬಹುದು? ನಿಮಗೆ ಏನು ಬೇಡ, ಅಭಿವೃದ್ಧಿ ಬಗ್ಗೆ ನಾವೇ ಚಿಂತನೆ ಮಾಡ್ತೇವೆ. ಗ್ಯಾರಂಟಿಗಳನ್ನು ಮನೆ ಮುಟ್ಟಿಸಿ ಬಂಧುಗಳೇ. ನಿನ್ನೇನು ನಾನು ಒಂದು ಮನೆಗೆ ಹೋಗಿದ್ದೆ. ಸತ ಬಿಜೆಪಿ ಅವರಲ್ಲಿ 4 ಜನ ಇದ್ರು, ಬಿಜೆಪಿ ಪಕ್ಷದವರು. ಅತ್ತಿಯನ್ನ 200 ಯೂನಿಟ್ ಕರೆಂಟ್ ಇಂದು ಎವರೇಜ್ಗೆ ತೊಂದರೆ ಜಾತಿ ಅಂಜಿ ಅಡ್ಡೆ ಕೆಲಸ ಮೊದಲ ಒಳಗೆ ನಮಗೆ ಹೇಗೆ ಬೈತಾ ಇದ್ರು ಅಂತ ಹೇಳಿದ್ರೆ, ಇದು ದಾಯಿ ಕಾಂಗ್ರೆಸ್ ಹೋಯ್ನೆ ಹಿರಿಯಂಕಲ ಅಂಚಮಲ್ ಜನ ನಿನ್ನೆ ಅದೇ ಮನುಷ್ಯನ ಬಾಯಲ್ಲಿ ಹೇಳೋದು 200 ಯೂನಿಟ್ ಕರೆಂಟ್ ಅದು ಎವರೇಜ್ಗೆ ಒಂದು ಹೊಟ್ಟೆ ಹಾಳು ಕೂಡ ಹೆಂಡತಿ ಎತ್ತಿಡಂದೆ 200 ಯೂನಿಟ್ ನಮ್ಮ ಒಂಜಿ 200 ಅಯ್ಯೋ ಅಲ್ಲ 200 ಅಲ್ಲ ಒಂಜಿ 100 ಅಯ್ಯೋ ಮಲ್ಪಗ ನಮಗೆ ಎವರೇಜ್ ಒಂಜಿ ಕರೆಂಟ್ದ ಬಾರಿ ಜನಗಳ ಮನಸ್ಥಿತಿ ಈ ಥರ ಇದೆ. ತಿದ್ದುವಂಥ ಕೆಲಸ ನಮ್ಮ ಕೈಯಲ್ಲಿದೆ. ಈ 3 ಅದರಲ್ಲೂ ನಾನು ಹೇಳ್ತಾ ಇದ್ದೀನಿ. ಯಾವುದು 2,000 ರೂಪಾಯಿ ಇದೆ, 200 ಯೂನಿಟ್ ಕರೆಂಟ್ ಇದೆ, ಯಾವ 10 kg ಅಕ್ಕಿ ಇದೆ. ಇದಕ್ಕೆ ಸುಮಾರು 75,000ದಿಂದ 1 ಲಕ್ಷ ಕೋಟಿಯ ಹೊರೆ ಈ ರಾಜ್ಯ ಸರ್ಕಾರಕ್ಕೆ ಇದೆ. ಅದನ್ನು ಎಲ್ಲ ನಿರ್ವಹಿಸಿ ಕೊಟ್ಟಿರುವಂಥದ್ದಲ್ಲ, ಇದನ್ನು ಕೊಡುವಂಥ ಕೆಲಸ ನಮ್ಮ
ರೂಟ್ ಲೆವೆಲಲ್ಲಿ ಎಂಡ್ ಯೂಸರ್ ಅಂದರೆ ಲಾಸ್ಟ್ ಗ್ರಾಹಕನಿಗೆ ಸಿಕ್ಕುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಶೋಕ್ ರೈಯಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ಅಧ್ಯಕ್ಷರುಗಳಿಂದ ಎಲ್ಲ ಮಾಡಲಿಕ್ಕೆ ಸಾಧ್ಯ. ನೀವು ಬೂತ್ ಅಧ್ಯಕ್ಷರು, ಕಾರ್ಯಕರ್ತರು, ನಾನು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಕಾರ್ಯಕರ್ತರನ್ನು ಗಣನೆಗೆ ತಗೊಳ್ಳುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಖಂಡಿತ ಇವತ್ತು ಅಭಿವೃದ್ಧಿಯ ಬಗ್ಗೆ ಇವತ್ತು ನಾನು ಸುದ್ದಿ ಪೇಪರಲ್ಲಿ ಓದ್ತಾ ಇದ್ದೆ, ನನಗೂ ಗೊತ್ತಿರಲಿಲ್ಲ. ಅದರಲ್ಲಿ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಒಂದು ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ದೆ. ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಇದ್ದಾರೆ ಕೂತ್ಕೊಂಡು. ಅದರಲ್ಲಿ ಒಂದು ಕಡೆ ಮೇಲೆ ಹಾಕಿದ್ದಾರೆ, ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಇಷ್ಟರವರೆಗೆ ಹೋಗಲಿಲ್ಲ ಅಶೋಕ್ ರೈ ಅಂತ ಕೆಳಗಡೆ ಹಾಕಿದ್ದಾರೆ. ಕೆಳಗಡೆ ಮಾಜಿ ಶಾಸಕರು ಹಾಕಿದ್ದಾರೆ, ನಮ್ಮ ಸರ್ಕಾರ ಇರುವಾಗಲೇ ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಹೋಗಿದೆ ಅಂತ ಅವ್ರದ್ದೊಂದು ಕೋಟ್ ಇದೆ ಕೆಳಗಡೆ. ನಾನು BJP ಸರ್ಕಾರದ BJP ಅವರಿಗೆ ಇಷ್ಟು ಹೇಳುದು, ನಾವು ಏನು ಅವರನ್ನು ಹೀಯಾಳಿಸುವಂಥ ಕೆಲಸ ಮಾಡೋದಿಲ್ಲ. ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು. ನಾವು ಅಭಿವೃದ್ಧಿಯಲ್ಲಿ ಪಕ್ಷ ಬೀಳ್ತು, ನೀವು ನಿಮ್ಮ ಸಹಕಾರ ಕೊಡಿ ನಮಗೆ, ನಾವು ಅಭಿವೃದ್ಧಿ ಮಾಡ್ತೇವೆ. ನನಗೆ ಶಾಸಕ ಸ್ಥಾನ ಸಿಕ್ಕಿರೋದು 13ನೇ ತಾರೀಕಿಗೆ ಸಾಯಂಕಾಲ 4:15 ಗಂಟೆಗೆ ಮಂಗಳೂರಿನಲ್ಲಿ ನನಗೆ AC ಅವರು ಸರ್ಟಿಫಿಕೇಟ್ ಕೊಟ್ಟಿರುವಂಥದ್ದು. ನಾನು 18 ತಾರೀಕಿಗೆ 13 ಹೋಯಿತು, 14, 15, 16, 17 ಅಂದರೆ 4 ದಿವಸದಲ್ಲಿ ಇಷ್ಟುವರೆಗೆ ಯಾವುದೇ ಪ್ರಸ್ತಾವನೆ ಹೋಗಲಿಲ್ಲ. 4 ದಿವಸ ಕೊಡದೆ ಇಲ್ಲಿಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ RTC ತೆಗೆದು AC ಅವರಿಂದ ರೆಕಮೆಂಡೇಶನ್ ಮಾಡಿಸಿ DC ಅವರಿಗೆ ಕಳಿಸಿ DC ಅವರಿಂದ ಸರ್ಕಾರಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದು ಅಶೋಕ್ ರೈ. ಈಗ ಇದನ್ನು ಎಲ್ಲ ಮಾಧ್ಯಮದ ಇದು ಕಾಪಿ ನನ್ನ ಹತ್ರ ಇದೆ, ಈ ಕಾಪಿ ನನ್ನ ಹತ್ರ ಇದೆ. ನಾನು ಯಾಕೆ ಇದನ್ನು ಪ್ರೆಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳಿದರೆ, ಅದು ಇರಲಿ, ಕೆಲಸ ಆದ ಮೇಲೆ ನಾವು ಹೇಳೋದು ಒಳ್ಳೆಯದು. ಕೆಲಸ ಎಲ್ಲ ಆಗುವ ಮೊದಲೇ ನಾವು ಅದನ್ನು ಹೇಳೋದು ಅಷ್ಟು ಸೂಕ್ತವಲ್ಲ ಅನ್ನೋ ವಿಚಾರದಲ್ಲಿ ನಾನು ಆ ಪ್ರಸ್ತಾವನೆಯನ್ನು ಮಾಧ್ಯಮದವರಿಗೆ ಯಾರಿಗೂ ಕೊಡಲಿಲ್ಲ. ನಿಮಗೆ ಈಗಲೂ ಕೊಡೋದಿಲ್ಲ, ಆದರೆ ನಿಮಗೆ ಆ ಡೇಟನ್ನು ಈಗ ನಾನು ತೋರಿಸ್ತೇನೆ. ನೀವು ಅದನ್ನು ನನ್ನ ವಾಟ್ಸಪ್ಪಲ್ಲಿ ಇದೆ, ಯಾವಾಗ ಹೋಗಿದೆ ಅಂತ ಜನಗಳಿಗೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಸುಳ್ಳು ಬಿಡುವುದನ್ನು ಇವರು ಕಡಿಮೆ ಮಾಡಲಿ, ಅದನ್ನು ತೋರಿಸುವಂಥ ಕೆಲಸ ಈಗ ಮಾಡ್ತೇನೆ. ಇವರು 5 ವರ್ಷ ಇದ್ರು ಇಲ್ಲಿ, ಇವರಿಗೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ, ಪ್ರಸ್ತಾವನೆಯನ್ನು ಕಳಿಸಿಕೊಡುವಂಥ ಕೆಲಸ ಮಾಡಬೇಕಲ್ಲ. ನಾನು ಕಳಿಸಿದ್ದೇವೆ, ಏನನ್ನು ಕಳಿಸಿದ್ದಾರೆ ನಾನು ಲೆಟ್ರ್ ಮಾಧ್ಯಮದವರಿಗೆ ಈಗ ತೋರಿಸ್ತೀನಿ, ನನ್ನ ಮೊಬೈಲಲ್ಲಿದೆ, ನಾನು ಈಗಲೇ ತೋರಿಸ್ತೀನಿ, ನಿಮಗೆ ಹೋಗುವ ಮೊದಲು ನಿಮಗೆ ತೋರಿಸಿಬಿಡ್ತೇನೆ. ಅಭಿವೃದ್ಧಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ 3 ವರ್ಷದಲ್ಲಿ ಸುಮಾರು 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಎಲ್ಲ ಕಡೆ ಕುಡಿಯುವ ನೀರು ಸಿಗಬೇಕು. ಎಲ್ಲ ಯಾರಿಗೂ ಒಬ್ಬನಿಗೆ ಕುಡಿಯುವ ನೀರು ವ್ಯವಸ್ಥೆಗಳು ಆಗಬೇಕು, ಯಾರಿಗೂ ಕುಡಿಯುವ ನೀರಿಗೆ ತೊಂದರೆ ಆಗಲಿಕ್ಕಿಲ್ಲ. 1400 ಕೋಟಿ ರೂಪಾಯಿಯಲ್ಲಿ ನೀವೆಲ್ಲ ಕಾರ್ಯಕರ್ತರಿಗೆ ಗೊತ್ತಿರಲಿ, ಎಲ್ಲ ವ್ಯವಸ್ಥೆಗಳಾಗಿದೆ. ಇನ್ನೊಂದು 6 ತಿಂಗಳಲ್ಲಿ ಟೆಂಡರ್ ಆಗುವಂಥ ಕೆಲಸ ಆಗ್ತದೆ. ಎಲ್ಲ ಭಾಗಗಳಿಗೆ ವಿಟ್ಲ ಪಟ್ಟಣ ಪಂಚಾಯತ್ ಡಾಕ್ಟ್ರೇ ಸೇರಿ, ಡಾಕ್ಟ್ರನ ಏರಿಯಾ ಅಲ್ಲಿ ಭಾರಿ ತೊಂದರೆ ಇದೆ ನೀರಿಗೆ, ಅದು ಸೇರಿರಲಿಲ್ಲ. ವಿಟ್ಲ ಪಟ್ಟಣ ಪಂಚಾಯತು ಅದನ್ನು ಅವರು ಬಿಟ್ಟು ಒಂದು ಪ್ಲಾನ್ಗಳನ್ನು ಮಾಡಿದರು, ಅದನ್ನು ಸೇರಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಆನಂತರ 94CC ಆಕ್ರಮ ಸಕ್ರಮ ಅವತ್ತೊಂದು ಅಷ್ಟು ಜನ ಹೇಳಿದ್ದೀವಿ. ನಾವು ಎಲ್ಲ ಬೂತ್ ಅಧ್ಯಕ್ಷರಿಗೆ ಹೇಳೋದು, ನೀವು ನಿಮ್ಮ ಬೂತಿನಲ್ಲಿ ಯಾರ್ದೆಲ್ಲ 94C ಇದೆ, 94CC ಇದೆ, ಆಕ್ರಮ ಸಕ್ರಮ ಇದೆ, ದಯಮಾಡಿ ಅದನ್ನು ತಗೊಂಡು ಬರುವಂಥ ಕೆಲಸವನ್ನು ಮಾಡಿ. ಇನ್ನು 1 ತಿಂಗಳಲ್ಲಿ ಕಮಿಟಿ ಫಾರ್ಮ್ ಆಗ್ತದೆ. ಎಲ್ರಿಗೂ ಅದನ್ನು, ಯಾರು ದುಡ್ಡು ಕೊಡೋದು ಬೇಡ. ನಾನು ಮೊನ್ನೆನೂ ಹೇಳ್ತಾ ಇದ್ದೇನೆ, ಯಾರು ಅದಕ್ಕೆ ದುಡ್ಡು ಕೊಡುವಂಥ ವಿಚಾರಗಳಿಲ್ಲ. ಯಾರು ಅಧಿಕಾರಿಗಳು ದುಡ್ಡು ಕೇಳಿದರೆ ನನ್ನ ಹತ್ರ ಹೇಳಿ, ನಾನು ಅವರ ಕಚೇರಿಗೆ ಹೋಗಿ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾವು ಅದೆಲ್ಲ ಅಧಿಕಾರಿಗಳನ್ನು ಅತೀವ ಪ್ರೀತಿಯಿಂದ ಕಾಣ್ತೀವಿ. ಎಲ್ಲ ಅಧಿಕಾರಿಗಳೇ ಹೈಯೆಸ್ಟ್, ವಿ ವಿಲ್ ಗಿವ್ ಹೈಯೆಸ್ಟ್ ರೆಸ್ಪೆಕ್ಟ್ ಆನ್ ದೇರ್ ಜಾಬ್. ನಾವು ಅವರು ಅತೀವ ಗೌರವದಿಂದ ಕಾಣ್ತೀವಿ.
ಆದರೆ ಸರ್ವಿಸ್ ಕೊಡೋದ್ರಲ್ಲಿ ಹಿಂದೆ ಬಿದ್ದರೆ, ಭ್ರಷ್ಟಾಚಾರದ ವಿಚಾರ ಬಂದರೆ ಅಶೋಕ್ ರೈ ಮಾತ್ರ ಖಂಡಿತ ಹಿಂದೆ ತಿರುಗಿ ನೋಡೋದಿಲ್ವೋ ಅನ್ನೋ ಸೂಚನೆಯನ್ನು ಕೊಡ್ತಾರೆ. ಅಶೋಕ್ ರೈ ಶಾಸಕರಾದ ಕೂಡಲೇ ದರ್ಪ ತೋರಿಸ್ತಾರೆ ಅಧಿಕಾರಿಗಳು. ಎಲ್ಲ ಅಧಿಕಾರಿಗಳು ಯಾರನ್ನು ನಾವು ತಂಟೆಗೆ ತಗೊಂಡಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಯಾರಿಗೂ ನಿಮ್ಮನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇವೆ, ಇಲ್ಲಿಂದ ಬೇರೆ ಕಡೆಗೆ ಕಳಿಸ್ತೇವೆ ಯಾರಿಗೂ ಹೇಳಿಲ್ಲ. ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಡೋದು ಇಷ್ಟೇ, ಬಡವರಿಗೆ ಸರ್ವಿಸ್ ಸೇವೆ ಕೊಡುವಂಥ ಕೆಲಸವನ್ನು ಮಾಡಿಬಿಡಿ, ಅವರಿಗೆ ಸೇವೆ ಕೊಡುವಂಥ ಕೆಲಸವನ್ನು ಮಾಡಿ. ಅವರನ್ನು ಒಂದು ಕೆಲಸಕ್ಕೆ 10 ಸಲ ಸುತ್ತಿಸುವಂಥ ಕೆಲಸ ಮಾಡಬೇಡಿ. ಅವರಿಗೆ ಎಜುಕೇಷನ್ ಇಲ್ಲ, ನಿಮ್ಮ ಹತ್ರ ತಿರುಗಿ 10 ಬೇರೆ ಬೇರೆ ಪ್ರಶ್ನೆಗಳನ್ನು ಹಾಕ್ತಾರೆ. ಅವರಿಗೆ ಅದರ ಬಗ್ಗೆ ಮಾಹಿತಿಗಳನ್ನು ಇಲ್ಲ. ನಿಮ್ಮ ಹತ್ರ ತಾಳ್ಮೆಗಳು ಇರುವಂಥ ಅವಶ್ಯಕತೆ ಇದೆ. ನೀವು ತಾಳ್ಮೆಯನ್ನು ಆಲಿಸುವಂಥ ವಿಚಾರಗಳು ಆಗಬೇಕು. ಅವರಿಗೆ ಬೇಕಾದಷ್ಟು ಸಾಕಾಗಿರ್ತದೆ ಹೇಳಿ. ಆದರೂ ಕೂಡ ಅವರಿಗೆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಆಗಬೇಕು ಅಂತ ನಾವು ಅವ್ರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಸಾಧಾರಣ ನಾನು ನಿನ್ನೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿಯೂ ಒಳ್ಳೆಯ ರೀತಿಯ ಸೇವೆಯನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು, ಯಾರಿಗೂ ಕೂಡ ಡಯಾಲಿಸಿಸ್ ವ್ಯವಸ್ಥೆಯಲ್ಲಿ ಕಿಡ್ನಿ ಫೇಲಿಯರ್ ಆದವರಿಗೆ ಯಾವುದೇ ತೊಂದರೆ ಆಗಬಾರ್ದು. ಈ ಭಾಗದ ಎಲ್ರಿಗೂ ಇಲ್ಲಿ ಉಚಿತವಾಗಿ ಆ ಸೇವೆಯನ್ನು ಕೊಡಬೇಕು ಅಂತ ವಿಚಾರವನ್ನು ಹೇಳಿದ್ದಾರೆ ಕೂಡ. 2-3 ದಿವಸದಲ್ಲಿ ಇವತ್ತೊಂದು 6 ಮಷೀನು ರೋಟರಿ ಕ್ಲಬ್ ಕೊಡುವ ಮುಖಾಂತರ ಅದನ್ನು ಕೂಡ ಮಾಡುವ ವ್ಯವಸ್ಥೆಯನ್ನು ಅವರು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಮುಂದಿನ ದಿವಸಗಳಲ್ಲಿ ಚುನಾವಣೆ ಬರುವ ವಿಚಾರ, ಇವಾಗಲೇ ನಾವು ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ. 5 ಗ್ಯಾರಂಟಿಗಳು ನಮ್ಮ ಕೈಯಲ್ಲಿದೆ, ಅಸ್ತ್ರ ಇದೆ ನಿಮ್ಮ ಕೈಯಲ್ಲಿ. ಗ್ಯಾರಂಟಿಗಳನ್ನು ಕೊಡಿ, ಆಕ್ರಮ ಸಕ್ರವನ್ನು ಮಾಡಿಕೊಡಿ, 94C ಅನ್ನು ಮಾಡಿಕೊಡಿ. ಪಕ್ಕದ ಮನೆಯವನಿಗೆ, ಇನ್ನೊಂದು ಮನೆಯವನಿಗೆ, ಅಲ್ಲಿ ತೊಂದರೆ ಕಷ್ಟದಲ್ಲಿದ್ದವನಿಗೆ ಪಕ್ಷ ಭೇದ ಮರೆತು ಸಹಾಯ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅವರನ್ನು ನಮ್ಮ ಹತ್ರ ಸೆಳೆಯುವಂಥ ಕೆಲಸವನ್ನು ಮಾಡಿ, ಆ ಮುಖಾಂತರ ಮುಂದಿನ ಚುನಾವಣೆಗಳನ್ನು ನಾವು ಗೆಲ್ಲುವಂಥ ವಿಚಾರವನ್ನು ಮಾಡಬಹುದು. ಅದಕ್ಕೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರ ಕೆಲಸ ನಮಗೆ ಬೇಕಾಗಿದೆ. ನಾನು ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಮಾಡುವಾಗಲೂ ನಮ್ಮ ಅಧ್ಯಕ್ಷರ ಹತ್ರ, ಪ್ರಮುಖರ ಹತ್ರ ಹೇಳಿದ್ದೇನೆ, ನೀವು ನಿಮ್ಮ ಭಾಗದಲ್ಲಿರುವಂಥ ರಸ್ತೆಗಳಿರ್ಬೋದು, ನಿಮ್ಮ ಭಾಗದಾಗ ಬ್ರಿಡ್ಜ್ ಶಂಕ ಇರಬಹುದು, ಅಲ್ಲ ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ದೇವಸ್ಥಾನಗಳು, ಬೇರೆ ಬೇರೆ ವಿಚಾರಗಳ ಅಭಿವೃದ್ಧಿ ಕೆಲಸಗಳು ಇರಬಹುದು. ನಿಮ್ಮ ಬೂತ್ ಅಧ್ಯಕ್ಷರು, ವಲಯ ಅಧ್ಯಕ್ಷರು ನನ್ನೊಂದು ಚಾರ್ಟ್ ಮಾಡಿ ನಮ್ಮ ಅಧ್ಯಕ್ಷರ ಮುಖಾಂತರ ಕೊಡಿ. ನಾವೊಂದು ಕಮಿಟಿ ಇಟ್ಟು ಅದರ ಮುಖಾಂತರ ಪ್ರಯಾರಿಟಿ ಬೇಸಿಸ್, ಅಂದರೆ ಯಾವುದು ಬೇಗ ಆಗಬೇಕು ಅದನ್ನು ಮಾರ್ಕ್ ಮಾಡಿ ಕೊಡಬೇಕು. ಅದರ ಪ್ರಕಾರ ಮಾಡಿಕೊಡ್ತೇವೆ ಅನ್ನೋ ವಿಚಾರವನ್ನು ನಿಮ್ಮೆಲ್ಲರಿಗೆ ಮೊನ್ನೆಯಿಂದ ಹೇಳ್ತಾ ಬರ್ತಾ ಇದೆ. ನನಗೆ ಯಾವುದೇ ವಿಚಾರಗಳು ಇನ್ನೊಂದು 4-5 ಜನ ಕೊಟ್ಟಿದ್ದಾರೆ. 220 ಬೂತಲ್ಲಿ ಒಂದು 20 ಬೂತಿನವರು ಕೂಡ ಕೊಡಲಿಲ್ಲ. ದಯಮಾಡಿ ಅದನ್ನು ಕೊಡುವಂಥ ಕೆಲಸ ಮಾಡಿ. ಇಲ್ಲಂತಾದರೆ ನಾಳೆ ನೀವು ಹೇಳಬಾರ್ದು ಅಶೋಕ್ ರೈಗಳು ಅಲ್ಪ ಕೊಡ್ತೇರಿ, ನಮ್ಮ ಹತ್ರ ಕೇಳಿಲ್ಲ, ಎಂಕಲ್ನ ಗ್ರಾಮಡು 5 ಲಕ್ಷ ರೂಪಾಯಿ ಕೊಡ್ತೇರಿ, ಎಂಕಲ್ನ ಗಮನ ಗೆಜ್ಜಿ, ಅದು ಇನ್ನೊಬ್ಬರಿಗೆ ಅದು ಅವಶ್ಯಕತೆ ಇರಲಿಲ್ಲ. ನಾನು ಇದನ್ನು ಸರಿಯಾಗಿ ನಿಮ್ಮ ಬೂತ್ ಅಧ್ಯಕ್ಷರುಗಳು, ವಯಾಧ್ಯಕ್ಷರು ಕೇಳ್ಕೊಳ್ಳಿ. ಇವತ್ತಿಂದಲೇ ಆರಂಭ ಮಾಡಿ ಅನುದಾನಗಳನ್ನು ತರುವಂಥ ಕೆಲಸ ನಾವು ಮಾಡ್ತೇವೆ. ನಿಮ್ಮ ಕಡೆಗೆ ಪ್ರಯಾರಿಟಿಯಲ್ಲಿ ಆಗುವಂಥ ಕೆಲಸಗಳನ್ನು ನೀವು ನಮಗೆ ಬರವಣೆ ಮೂಲಕ ಕೊಡಿ. ಅದನ್ನು ಮಾಡುವಂಥ ಕೆಲಸ ಮಾಡಿ. ನಿಮ್ಮ ಬೂತಿನಲ್ಲಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ಮೂಲಕ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿದೆ. ಅದನ್ನು ಕೊಡುವಂಥ ಕೆಲಸ ಮಾಡಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ನಮಗೆ 2 ಸೀಟು ಮಾತ್ರ ಸಿಕ್ಕಿದೆ. ಯಾಕೆ ನಾವು ಹಿಂದೆ ಬಿದ್ದಿದ್ದೇವೆ? ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿಲ್ಲ ಅಂತಲ್ಲ, ಹಿಂದುತ್ವವನ್ನು ಒಂದೇ ಒಂದು ಉದ್ದೇಶಕ್ಕಾಗಿ, ಒಂದೇ ಒಂದು ಎಜೆಂಡಾ ಇಟ್ಕೊಂಡು ನಾವು ಹಿಂದೆ ಹೋಗುವಂಥ ಕೆಲಸಗಳಾಗಿದೆ. ಹೇಗೆ ನಾವು ಯಾರೇ ಬೇರೆ ಧರ್ಮದವರು, ಹಿಂದೂ ಧರ್ಮದ ಬಗ್ಗೆ ಯಾರೇ ವಿರೋಧಿಗಳಿಲ್ಲ, ಅದು ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ, ನಾವು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತೇವೆ, ಇನ್ನೊಬ್ಬ ಧರ್ಮವನ್ನು ಗೌರವಿಸ್ತೇವೆ. ಅದು ಜನಗಳ ಭಾವನೆಗಳನ್ನು ಬದಲಾಯಿಸುವಂಥ ವಿಚಾರ ಈ ಭಾಗದಲ್ಲಿ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ನೋವಾಗ್ತಾ ಇದೆ. ಕೆಲಸ ಮಾಡ್ತೇವೆ,
ಎಷ್ಟೋ ಜನರಿಗೆ ಕಷ್ಟಗಳಿಗೆ ಸ್ಪಂದನೆ ಮಾಡ್ತೇವೆ. ಆದರೆ ಅವರ ಮನಸ್ಸನ್ನು ತಿರುಗಿಸುವ ಹಿಂದುತ್ವ ಅನ್ನೋ ಒಂದು ಭಾವನೆಯನ್ನು ಅವನ ಮನಸ್ಸಿನಲ್ಲಿ ತಂದು ಅವರ ಮನಸ್ಸನ್ನು ಬದಲಾಯಿಸುವಂಥ ಕೆಲಸಗಳು ಆಗ್ತಾ ಇದೆ. ಅದರಿಂದಾಗಿ ನಾವು ಇವತ್ತು ಇಡೀ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಸ್ಥಾನಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಹೇಗೆ ಇದನ್ನು ನಾವು ಚೇಂಜ್ ಮಾಡುವಂಥ ಅವಶ್ಯಕತೆಗಳು ಕೂಡ ಇದೆ. ನಾವು ಹೇಗೆ ಚೇಂಜ್ ಮಾಡ್ಬೋದು? ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಮನ್ನು ನಾವು ತೊಡಗಿಸುವಂಥ ಕೆಲಸವನ್ನು ನೀವು ಮಾಡಿ. ಕೆಲವರು ಅಷ್ಟೊಂದು ಜನ ಹೇಳ್ತಾರೆ ದೇವಸ್ಥಾನದ ಕಮಿಟಿ ಪೂರ ನಮಗೆ ಬರ್ತದೆ ಎಂಕ್ಲೇನು ಕೂಡಲೇ ಪಾಡಲೆ. ದೇವಸ್ಥಾನದ ಕಮಿಟಿಯಲ್ಲಿ ಹಾಕಿದ ಕೂಡಲೇ ಆಗಲಿಲ್ಲ. ಅದು ಒಂದು ಪಕ್ಷ ಬಂದ ಕೂಡಲೇ ಆಗ್ತದೆ, ಇನ್ನೊಂದು ಪಕ್ಷ. ನಾವು ಊರಿನಲ್ಲಿ ಆಗುವಂಥ ಎಲ್ಲ ಜಾತಿ ಎಲ್ಲ ಧರ್ಮದ ಕಾರ್ಯಕ್ರಮಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕು. ಜನರ ಪ್ರೀತಿಯನ್ನು ಗಳಿಸುವಂಥ ಕೆಲಸ ಆಗಬೇಕು. ಯಾವುದೇ ದೇವಸ್ಥಾನ ಇರಲಿ, ಯಾವುದೇ ಕಟ್ಟೆ ಇರಲಿ, ಯಾವುದೇ ಭಜನಾ ಮಂದಿರ ಇರಲಿ, ಯಾವುದೇ ವಿಚಾರಗಳಿರಲಿ, ಅಶೋಕ್ ರೈಯನ್ನು ML ಶಾಸಕರನ್ನು ಅವರು ಗೌರವ ಅಧ್ಯಕ್ಷರಾಗಿ ಮಾಡೋದಿದ್ರೆ ನೀವು ಒಪ್ಪಿಕೊಳ್ಳಿ. ನೀವು ಆ ಭಾಗದವರು ಒಪ್ಪಿಕೊಳ್ಳಿ, ನಾನು ನಿಮ್ಮ ಜೊತೆ ಇದ್ದೇನೆ, ನಾವು ಅವ್ರ ಜೊತೆ ಕೆಲಸ ಮಾಡುವ, ಅಲ್ಲಿಗೆ ಅನುದಾನ ಕೊಡುವ, ಅದನ್ನು ಜೀರ್ಣೋದ್ಧಾರ ಮಾಡುವ, ಆ ಊರಿನವರ ಜೊತೆ ಕೆಲಸ ಮಾಡುವ, ಆ ಊರಿನವರ ಅಭಿವೃದ್ಧಿ ಜೊತೆ ನಾವು ಕೆಲಸ ಮಾಡುವ. 4 ಕಡೆ ರಸ್ತೆ ಆಗುವಾಗ ಇದು ಅವು BJP ದಾನ ಇಲ್ಲುಂಡು ಅಡೆಗೆ ಬೋರ್ಚಿ, ಇದು ಕಾಂಗ್ರೆಸ್ ದಾನ ಇಲ್ಲುಂಡು ಅಡೆಗೆ ಬೇಕು, ಬೇಡ. ಪ್ರಾಧಾನ್ಯತೆಯಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇದೆ ಆ ಪ್ರಯಾರಿಟಿ ಮೇಲೆ ಕೆಲಸ ಮಾಡುವ, ಇದು ಅವಶ್ಯಕತೆ ಇದೆ. ನಾವು ಏನು 25 ವರ್ಷದ ಚಿಂತನೆ ಮಾಡ್ತಾ ಇದ್ದೇವೆ, ಜನಗಳ ಮನಸ್ಸನ್ನು ಗೆಲ್ಲುವ ಅವಶ್ಯಕತೆ ಇದೆ ಬಂಧುಗಳೇ. ನಾವು ಪ್ರತಿ ದಿವಸ ಹೇಳೋದು, ಒಂದು ಬೂತ್ ಅಧ್ಯಕ್ಷ 5 ಮನೆಗಳಿಗೆ ಸಹಾಯ ಮಾಡಿ ಒಂದು ವರ್ಷದಲ್ಲಿ. ಒಂದು ಬೂತ್ ಅಧ್ಯಕ್ಷ 5 ಮನೆಗಳಿಗೆ ಸಹಾಯ ಮಾಡಿ ಅವರ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ವಾ? 5 ನಿಮಗೆ ಶಕ್ತಿ ಇದೆ, ನಿಮ್ಮ ಸರ್ಕಾರ ಇದೆ, ನಿಮ್ಮ ಜೊತೆ ನಾವಿದ್ದೇವೆ. ಪ್ರೀತಿಯಿಂದ ಗೆಲ್ಲಿ, ಪ್ರೀತಿಯಿಂದ ಬದಲಾವಣೆ ಮಾಡುವಂತಹ ಕೆಲಸವನ್ನು ಮಾಡಿ. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ಧುರೀಣರಿದ್ದಾರೆ ನಮ್ಮಲ್ಲಿ. ನಾಯಕರಿಗೆ ಕೊರತೆ ಇಲ್ಲ, ಕೆಲಸಕ್ಕೆ ಕೊರತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಸಹಕಾರಿ ಹಾಲು ಮಂಡಳಿಗಳಿರ್ಬೋದು, ಸಹಕಾರಿ ಕ್ಷೇತ್ರಗಳಿರ್ಬೋದು. ಜನಗಳನ್ನು ಜನರನ್ನು ಗಣನೆಗೆ ತೆಕ್ಕೊಡಿ. ಅಲ್ಲಿ ನಾವು ಸೇರುವಂತಹ ಕೆಲಸಗಳನ್ನು ಕೂಡ ಮಾಡುವ ಅವಶ್ಯಕತೆ ಇದೆ. ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥದ್ದು, ಎಷ್ಟೋ ಜನ ಪಕ್ಷಕ್ಕೆ ಸೇರ್ಪಡೆಗಾಗಲಿಕ್ಕೆ ರೆಡಿ ಇದ್ದಾರೆ. ನಾವೀಗ ಎಲ್ಲ ರಿಲ್ಯಾಕ್ಸ್ ಮೂಡಲ್ಲಿದ್ದೇವೆ. ಓಟು ಆಡ್ರಿ, ನೆಕ್ಸ್ಟ್ ಓಟು ಬನ್ನಕ ತೂಕ ಮೂಜಿ ತಿಂಗಳು ದುಂಬು ಲಕ್ಕುಗ ಅವಳೆ ಮುಳೆ ಪೋಯಿ ಕೂಡ ಸುರು ಮಲ್ಪಗ ಇದೆಲ್ಲ ಆಗಬಾರ್ದು. ನಮ್ಮ ಹತ್ರ ವಿನಂತಿ ಇಷ್ಟೇ, ಇವತ್ತು ನಾವು ಏನು ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಸೇರ್ಪಡೆಗೊಳ್ತಿದ್ವ, ಪ್ರತಿ ವಲಯಕ್ಕೆ ನಾವು ನಾವು ಇನ್ನು ಭೇಟಿ ಕೊಡ್ತಾ ಇದ್ದೀವಿ. ಶಾಸಕರು ಸೇರಿ, ಅಧ್ಯಕ್ಷರು ಸೇರಿ, ಪ್ರಮುಖರು ಸೇರಿ ಯಾವ ರೀತಿಯೂ ನಾವು ಮತ ಕೇಳಲಿಕ್ಕೆ ಬಂದಿದ್ದೀವಿ, ಅದೇ ರೀತಿ ವಲಯಕ್ಕೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿ ಸೇರ್ಪಡೆ ಕೆಲಸವನ್ನು ಮಾಡಿ, ಯಾರು ಆಸಕ್ತಿ ಇದ್ದಾರೆ ಅವರನ್ನು ಸೇರ್ಪಡೆ ಮಾಡುವಂಥ ಕೆಲಸ ಮಾಡಿ, ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ. ಆಯವಳ ಬತ್ತೆನ ಬಂಗಾಪುಡು, ಇಂಬಿಯವಳ ಬತ್ತೆನ ಬಂಗಾಪುಡು, ಈ ವಿಚಾರವನ್ನು ಬಿಡುವಂಥ ಕೆಲಸ ಮಾಡಿ. ದೊಡ್ಡ ತಂಡವನ್ನು ಕಟ್ಟಬೇಕು ಬಂಧುಗಳೇ. ದೊಡ್ಡ ತಂಡವನ್ನು ಕಟ್ಟುವಂಥ ಕೆಲಸ ಆದರೆ ಮಾತ್ರ ನಮ್ಮ ಮುಂದಿನ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಕೆಲಸ ಆಗ್ಬೋದು. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ನಾವು ಹೇಳ್ತಾನೆ ಇದ್ದೀವಿ. ಅಧಿಕಾರಿಗಳನ್ನು ಅಷ್ಟೊಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ರು, ಯಾವುದೇ ಅಧಿಕಾರಿಗಳಿಗೆ ಪತ್ರವನ್ನು ಕೊಟ್ಟರು, ನಾನು ಯಾವುದೇ ಅಧಿಕಾರಿಯಿಂದ ಒಂದು ಪೈಸೆಯನ್ನು ಕೂಡ ನಾನು ಕೇಳುವುದಿಲ್ಲ. ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರಾದರೂ ಅಂಥದ್ದು ಅಧಿಕಾರಿಗಳು ದುಡ್ಡು ಕೊಟ್ಟು ಇಲ್ಲಿ ಬಂದಲ್ಲಿ, ಆ ಅಧಿಕಾರಿ ನನ್ನ ಗಮನಕ್ಕೆ ಬಂದರೆ 1 ವಾರದಲ್ಲಿ ಅವನನ್ನು ಇಲ್ಲಿಂದ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಯಾವ ಅಧಿಕಾರಿ ಇರ್ತಾರೋ ನಾವು ದುಡ್ಡು ಮುಟ್ಟುವುದಿಲ್ಲ. ನಾವು ಚುನಾವಣೆ ಮಾಡುವಾಗಲೂ 1 ರೂಪಾಯಿ ಯಾರ ಹತ್ರನೂ ಕೇಳಿಲ್ಲ. ಆದ್ದರಿಂದ ಯಾವ ಅಧಿಕಾರಿ ಕೂಡ ಇಲ್ಲಿ ಬರಬೇಕಿದ್ರೆ ನಾವು ಅವರ ಹತ್ರ ಅಪೇಕ್ಷೆ ಪಡುವುದೇನಂತ ಹೇಳಿದ್ರೆ ಸರ್ವಿಸ್, ಸೇವೆ. ನೀವು ಯಾರಿಗೂ ದುಡ್ಡು ಕೊಟ್ಟು ಬರುವಂಥ ಅವಶ್ಯಕತೆಗಳು ನಲ್ಲಿ ಇಲ್ಲ, ಪುತ್ತೂರಲ್ಲಿ ಇಲ್ಲ.
ಈ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭ್ರಷ್ಟಾಚಾರದ ಬಗ್ಗೆ ಕಡಿವಾಣ ಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಮುಂದಿನ ದಿವಸಗಳು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯುವಕರನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗಬೇಕು. ಯುವಕರ ಮನಸ್ಸಿನಲ್ಲಿ ನಮ್ಮ ಪಕ್ಷದ ಯುವಕರು ಕೂಡ ಕೆಲವು ಜನ ಅದಕ್ಕೆ ಅವರ ಮನಸ್ಸಿನಲ್ಲಿ ಬೇರೆ ಬೇರೆಯನ್ನು ತುಂಬಿಸಿ ಅವರನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ಆಗಿದೆ. ಬಹುಶಃ ನಾವು ಅವರು ನಮ್ಮ ಕಡೆಗೆ ವಾಪಸ್ಸು ಬರುವಂಥದ್ದು, ಅವರನ್ನು ತಿಳ್ಕೊಳ್ಳುವಂಥದ್ದು ಕೆಲಸ ನಮ್ಮಲ್ಲಿ ಈಗ ಆಗಬೇಕಿದೆ. ಅವರಿಗೆ ಬೇಕಾದಂಥ ಶಕ್ತಿ ಯುವಕರು ಏನು ಮಾಡಬೇಕು? ಪಕ್ಷ ಅಂತ ಹೇಳ್ಬಿಟ್ಟು ಗಲಾಟೆ ಬೇರೆ ಬೇರೆ ವಿಚಾರಕ್ಕೆ ಕೈ ಹಾಕುವ ಬದಲು ಯುವಕರು ಸ್ವಂತ ಕಾಲಲ್ಲಿ ನಿಲ್ಲುವಂಥ ಕೆಲಸ ಆಗಬೇಕು. ಪ್ರತಿ ವರ್ಷ ನಮ್ಮ ಪಕ್ಷದ ನೆಲೆಯಲ್ಲಿ ಇಲ್ಲಿ ಉದ್ಯೋಗ ಮೇಳ ನಡೀಬೇಕು. ಪ್ರತಿ ವರ್ಷ ನಡೆಸ್ತೀವಿ. ಪ್ರತಿ ವರ್ಷ ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಮೇಳವನ್ನು ಇಲ್ಲಿ ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯುವಕರಿಗೆ ಉದ್ಯೋಗ ಕೊಡುವ ಮುಖಾಂತರ ಅವರ ಮನಸ್ಸಿನಲ್ಲಿ ತುಂಬುವಂಥ ಬೇರೆ ಬೇರೆ ವಿಚಾರಗಳನ್ನು ನಾವು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಯುವಕರು ಅವರ ಕುಟುಂಬಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಪ್ರಯತ್ನ ಮಾಡಬೇಕಾಗಿದೆ. ಯುವಕ ಒಂದು ತಾಯಿ ಮಗ ಇದ್ರೆ ಏನು ಮಾಡೋದು? ನನ್ನನ್ನು ಸಾಕ್ತಾನೆ, ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ನೋಡಿಕೊಳ್ತಾನೆ ನನ್ನ ಆಶೆ ಇದೆ. ಆದರೆ ಆ ಯುವಕರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಷ ಬೀಜಗಳನ್ನು ಬಿತ್ತಿ ಅವನು ಏನು ಮಾಡ್ತಾನೆ? ಎಲ್ಲ ಇಲ್ಲಿ ಹೋಗ್ತಾನೆ, ಅಂಗಡಿಗೆ ಹೋಗೋದು, ಒಂದು ಬೈಕಲ್ಲಿ ಇಡೋದು, ಆ ಅಂಗಡಿಯಿಂದ ವಾಪಸ್ ಬರೋದು. ಅವನು ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂಥ ಯುವಕ ಬೇರೆ ಬೇರೆ ದಾರಿಯಾಗಲು ಹೋಗುವುದನ್ನು ನೋಡಿದ್ದೇವೆ. ನಾವು ಅವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ, ಅವರಿಗೆ ಶಕ್ತಿ ತುಂಬುವ ಮುಖಾಂತರ ಅವರನ್ನು ಬದಲಾವಣೆ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ಇವಾಗಲೇ ನಾನು ಹೇಳಿದೆ, ವಾಟ್ಸಪ್ನಲ್ಲಿ ಹಾಕುವಂಥದ್ದು ಪಕ್ಷದ ಬಗ್ಗೆ, ನಾಯಕರ ಬಗ್ಗೆ, ಇಲ್ಲ ಬೇರೆ ಬೇರೆ ಅವರ ವೈಯಕ್ತಿಕ ವಿಚಾರ ಬಗ್ಗೆ ಯಾರು ನಮ್ಮ ಕಾರ್ಯಕರ್ತರು, ಅದು ನನ್ನ ಪರವಾಗಿರ್ಬೋದು, ಯಾರನ್ನು ಎಷ್ಟು ಬೇಕಿದ್ರೂ ಹೊಗಳಿ ಹಾಕಿ, ಅವರನ್ನು ಎಷ್ಟು ಬೇಕು ಅವರು ಒಳ್ಳೆಯವರು ಅಂತ ಹಾಕಿ, ಅವರನ್ನು ದೂರಿ ಹಾಕುವಂಥ ಕೆಲಸವನ್ನು ಮಾಡಬೇಡಿ. ಅವರನ್ನು ದೂರ ಹಾಕಿ ಏನು ಪ್ರಯೋಜನ ಇದೆ ನಿಮಗೆ? ನಾನು ಕೇಳ್ತಾ ಇದ್ದೇನೆ, ಒಬ್ಬನನ್ನು ದೂರಿ ಅವನನ್ನು ಕೀಳು ಮಟ್ಟದಲ್ಲಿ ಬಡ್ದು ಏನು ಪ್ರಯೋಜನ ಇದೆ? ಅವರಿಂದ ನೀವು ದೂರ ಆಗೋದೇ ಹೊರತು ಹತ್ತಿರ ಆಗೋದಿಲ್ಲ. ಹೌದು, ನೀವು ಒಬ್ಬನನ್ನು ಹೊಗಳಿ ಒಬ್ಬನನ್ನು ತೆಗಳಿ ಹಾಕಿದರೆ ಆ ಹೊಗಳಿ ಹಾಕಿದವನು ನಿಮ್ಮ ಹತ್ತಿರ ಆಗ್ತಾನ? ಅವರು ಒಂದೇ, ಮತ್ತೆ ನೀವು ಬಡ್ದವನು ಮಾತ್ರ ಅಲ್ಲಿ ಹಿಂದೆ ಆಗೋದು. ಅದು ಮಾಡಬೇಡಿ. ನಿಮ್ಮ ಒಳ್ಳೆಯಷ್ಟು ಒಳ್ಳೆಯದಾಗಿ ಬಡ್ದ ಹಾಕ್ತೀರಿ, ಪಕ್ಷದ ಘನತೆ ಗೌರವ ಹೆಚ್ಚಾಗ್ತದೆ. ನೋಡಿ, ಬೇರೆ ಪಕ್ಷದವರೊಮ್ಮೆ ಬಡ್ದ ಹಾಕ್ಲಿ ನೋಡ. ನಾನೆಲ್ಲ ನಿಮಗೆ ಕಿವಿ ಮಾತನ್ನು ಹೇಳ್ತಿದ್ದೆ, ನಾನೇನು ಬುದ್ಧಿವಾದ ಅಲ್ಲ, ನಿಮಗೆ ಡೈರೆಕ್ಷನನ್ನು ಕೊಡೋದಿಲ್ಲ. ನನ್ನ ವಿನಂತಿಗಳೆಲ್ಲ ಇದೆ. ನಾನು ಇನ್ನೊಂದು ವೈಯಕ್ತಿಕ ವಿಚಾರವನ್ನು ಕೂಡ ನಿಮ್ಮ ಎದುರು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮದವರ ಮುಖಾಂತರ. ನಾನು ಒಂದು ಮನೆ ಕಟ್ತಾ ಇದ್ದೇನೆ, ಸ್ವಲ್ಪ ದೊಡ್ಡ ಮನೆ ಕಟ್ಟಲಿಕ್ಕೆ ಶುರು ಮಾಡಿ ಸಾಧಾರಣ 1.5-2 ವರ್ಷ ಆಯಿತು. ಇನ್ನು ಅದು ಪೂರ್ತಿ ಆಗಬೇಕಿದ್ರೆ ಇನ್ನು 1 ವರ್ಷ ಬೇಕು. ಏನು ಈ ವಾಟ್ಸಪ್ಗೆ ಹೆದರಿ ಇದನ್ನೀಗ ನಾನು ಹೇಳುದು, ಈ ವಾಟ್ಸಪ್ ಗ್ರೂಪಿಗೆ ಹೆದರಿ ನಾನು ಇದನ್ನು ನಿಮ್ಮ ಹತ್ರ ಹೇಳುದು. ಇನ್ನು 1.5 ವರ್ಷ ಆಗುವಾಗ ನನ್ನ ಮನೆ ಇನಾಗ್ರೇಷನ್ ಅಂದರೆ ಓಪನಿಂಗ್ ಬರ್ತದೆ. ಆಗ ಬರ್ಬೋದು ನೋಡಿ, ಅಶೋಕ್ ರೈ ಅವರು MLA ಆದ 1 ವರ್ಷದಲ್ಲಿ 100 ಕೋಟಿಯ ಮನೆ ಬಂಗ್ಲೆ ಅಂತ. ಅದಕ್ಕೆ ನಾನು ಈಗಲೇ ಹೇಳುದು, ನಾನು ಮನೆ ಜಾಗ ತೆಗೆದು 4 ವರ್ಷ ಆಯಿತು, ಮನೆ ಕಟ್ಟಲಿಕ್ಕೆ ಶುರು ಮಾಡಿ 1.5 ವರ್ಷ ಆಯಿತು. ಇನ್ನು 1.5 ವರ್ಷದಲ್ಲಿ ಅದು ಮನೆ ಆಗ್ತದೆ. ಆಗ ದಯಮಾಡಿ ನಾವು ತಪ್ಪು ತಿಳ್ಕೊಳ್ಬೇಡಿ. ಅಶೋಕ್ ರೈ MLA ಆಗಿ ದುಡ್ಡು ಮಾಡಿ ಮನೆ ಕಟ್ಟಿದ್ದಲ್ಲ, ಅಶೋಕ್ ರೈ ಅವನ ಸ್ವಂತ ಉದ್ದಿಮೆದಲ್ಲಿ ಮನೆ ಕಟ್ಟುವುದು. ಅದೆಲ್ಲ ನಿಮ್ಮ ಗಮನಕ್ಕೆ ಇರಲಿ. ಆಗ ಮನೆ ಒಕ್ಕಲಿಗೆ ನಿಮ್ಮನ್ನೆಲ್ಲ ಕರೀತೇನೆ, ನಿಮ್ಮ ಆಶೀರ್ವಾದವು ಬೇಕು. ಆದರೆ ವಿಚಾರವನ್ನು ಈಗಲೇ ನಾನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನೀವೆಲ್ಲ ಪ್ರೀತಿಯಿಂದ ನಿಮ್ಮ ಶ್ರಮ ಪಟ್ಟು ನನ್ನನ್ನು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ, ನೀವೆಲ್ಲ ಮಾಡಿದ್ದೀರಿ. ಅದಕ್ಕೆ ನಾನು ಯಾವ ರೀತಿ ಧನ್ಯವಾದ ಕೊಡಬೇಕಾ, ಅಲ್ಲ ನಿಮಗೆ ಕೃತಜ್ಞತೆ ಹೇಳಬೇಕಾ? ನಾನು ಧನ್ಯವಾದ ಅಂತ 4 ಅಂಶದಲ್ಲಿ 1 ವಾಕ್ಯದಲ್ಲಿ ಹೇಳಬಹುದು, 5 ಪದಗಳಲ್ಲಿ ಹೇಳಬಹುದು. ಕೃತಜ್ಞತೆ ಅಂತ ಒಂದು 4-5 ಪದಗಳಲ್ಲಿ ಹೇಳಬಹುದು. ನೀವು ಮಾಡಿರುವಂಥ ಸೇವೆ, ನಾನು ನಿಮಗೆ ಕೊಡುವಂಥ ನಿಮ್ಮ ಋಣ ಏನಿದೆ ಅದನ್ನು ವಾಪಸ್ ಕೊಡಲಿಕ್ಕೆ ನನ್ನ ಹತ್ರ ಪದಗಳಿಂದ ಸಾಧ್ಯ ಇಲ್ಲ, ಮಾತುಗಳಿಂದ ಸಾಧ್ಯ ಇಲ್ಲ.
ಕೆಲಸ ಮಾಡಿ ಆದರೂ ಅದನ್ನು ಸೋಲಿಸುವಂಥ ಕೆಲಸವನ್ನು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ಅಶೋಕ್ ರೈಯಿಂದ ತೊಂದರೆ ಆಗಿದೆ, ಅಶೋಕ್ ರೈಯಿಂದ ತಪ್ಪಾಗಿದೆ, ಒಂದೊಂದು ಕೆಲಸಗಳಿಗೆ ನಿಮ್ಮ ಮನಸ್ಸಿಗೂ ಗೊತ್ತಿರಲಿ, ಒಂದೊಂದು ಕೆಲಸಗಳಿಗೆ ಒಬ್ಬರು ಪರ ಒಲವಿದ್ದರೆ ಇನ್ನೊಬ್ಬರು ವಿರುದ್ಧ ಒಲವುಗಳು ಇರುತ್ತದೆ. ಕೆಲವು ಸಮಯ ನಾನು ಶಾಸಕನ ನೆಲೆಯಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ, ಇಲ್ಲಾಂದರೆ ಅದು ಶಾಸಕ ಅಂತ ಅದು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ. ಆಗ ಪರ ಇನ್ನೊಂದು ವಿರುದ್ಧ ಇದ್ದರೂ ಅದು ಕೆಲವು ನಿರ್ಧಾರಗಳಾಗಿರ್ತದೆ. ಅದಕ್ಕೆಲ್ಲ ನೀವು ಕಾರ್ಯಕರ್ತರು ಅದನ್ನು ಸಹಿಸಿಕೊಳ್ಳುವಂಥ ಮನೋಭಾವನೆಗಳು ಬೇಕು. ಹೀಗೆ ನಾನು ಉದಾಹರಣೆಗೆ ಹೇಳಬೇಕಾದ್ರೆ, ಒಬ್ಬರು ಯಾರನ್ನೊಬ್ಬರು ಕೆಲಸಕ್ಕೆ ಕರ್ಕೊಂಡು ಬರ್ತಾರೆ, ಸರ್ ಇವ್ರಿಗೆ ಈ ಪೋಸ್ಟಿಗೆ ಹಾಕಿ ಅಂತ. ಇನ್ನೊಬ್ಬ ಕರ್ಕೊಂಡು ಬರ್ತಾನೆ, ಇವನನ್ನು ಈ ಪೋಸ್ಟಿಗೆ ಹಾಕಿ ಅಂತ. ಇಬ್ಬರೂ ಕಾರ್ಯಕರ್ತರಾಗಿರ್ತಾರೆ. ನಾವು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅವರ ವಿಚಾರವನ್ನು, ಅಶೋಕರಿಗೆ ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಯಾರು ನನ್ನ ಪರವಾಗಿ ಅವರು ನನ್ನವನು ಇವನು ಇನ್ನವನು, ನಾನು ಯಾವುದೇ ಗ್ರೂಪ್ ಮಾಡುವಂಥ ವಿಚಾರಗಳು ಪಕ್ಷದಲ್ಲಿ ನನಗೆ ಪಕ್ಷ ಅದಕ್ಕೆ ನಾನು ಹೇಳ್ತಾ ಇರೋದು ಬೂತ್ ಮಟ್ಟದಲ್ಲಿ ಕೊಡಿ. ಬೂತ್ ಮಟ್ಟದ ವಿಚಾರಗಳನ್ನು ತಗೊಳ್ಳೋದು. ಅದಕ್ಕೆ ಬೂತ್ ಗಟ್ಟಿಯಾದರೆ ಮಾತ್ರ ಪಕ್ಷ ಗಟ್ಟಿ ಆಗ್ತದೆ. ಹಾಗೆ ಕೆಲವು ನಿರ್ಧಾರಗಳನ್ನು ಮಾಡುವಾಗ ನಿಮಗೆ ಏನಾದರೂ ಅಂಥ ವಿಚಾರಗಳಿದ್ರೆ, ನಮ್ಮ ಅಶೋಕ್ ರೈ ನಿಮಗೆ ಮಾತಿಗೆ ಸಿಕ್ಕಿಲ್ಲ ಅಂತಾದರೆ ಆ ಭಾಗದ ಅಧ್ಯಕ್ಷರುಗಳು ಇರ್ತಾರೆ, ವಲಯ ಅಧ್ಯಕ್ಷರುಗಳು ಇರ್ತಾರೆ. ಅವನ ಮುಖಾಂತರ ಅಧ್ಯಕ್ಷರುಗಳಿಗೆ ಆ ವಿಚಾರವನ್ನು ತಿಳಿಸುವಂಥ ಕೆಲಸ ಮಾಡಿ, ಪ್ರಮುಖರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಒಟ್ಟು ಪಕ್ಷ ಇದ್ದರೆ ಶಾಸಕ ಇರ್ತಾನೆ, ಶಾಸಕರಿದ್ದರೆ ನಾವೆಲ್ಲ ಜೋಶಲ್ಲಿ ಕೆಲಸ ಮಾಡಬಹುದು. ಜೋರಾಗಿ ನಮ್ಮ ಎಲ್ಲ ಕೆಲಸಗಳು ಆಗಿಲ್ಲ ಆದರೆ ಕೆಲವು ಕೆಲಸಗಳು ನಾವು ಇನ್ನೊಬ್ಬರಿಗೆ ಮಾಡಿಕೊಟ್ಟಾದರೂ ನಾವು ಆ ಸಂತೋಷವನ್ನು ಧನ್ಯತಾ ಭಾವವನ್ನು ಪಡ್ಕೋಬಹುದು. ನಾಳೆ ಹೇಳ್ಬೋದು, ಪ್ರಕಾಶನ ಹೆಂಕಲಲ್ಲಿ ರೆಡ್ಡಿ ಕೆಲಸ ಹೊಡಿ 94 ಸಿ ಮಲ್ತುಗೋರ್ ಹೆಂಕ್ಲ ಏರು ಮಲ್ತುಗೋರ್ನೆ ಪ್ರಕಾಶನ್ನೇ ಮಲ್ತುಗೋರ್ನೆ ಅಂತ ಹೇಳೋದು, ಅಶೋಕನ್ನೇ ಮಲ್ತುಗೋರ್ಪಣೆ ಅನ್ಪಿಸಿ ಆ ಬೂತ್ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಆ ವಲಯ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಸುಭದ್ರ ಭದ್ರ ಪಕ್ಷವನ್ನು ಕಟ್ಟೋಣ. ಪಕ್ಷ ನಿರಂತರ ಇರ್ತದೆ. ಚಿಕ್ಕ ಚಿಕ್ಕ ವ್ಯತ್ಯಾಸಗಳಲ್ಲಿ ನಮ್ಮಲ್ಲಿ ತಿದ್ದುಕೊಳ್ಳುವಂಥ ಕೆಲಸ ಮಾಡುವ, ಪ್ರೀತಿಯಿಂದ ಎಲ್ಲ ಮತದಾರರನ್ನು ನಮ್ಮಂತ ಸೆಳೆಯುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡಬೇಕು. ಅಶೋಕ್ ರೈಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿಯ ಪರವಾಗಿ ಖಂಡಿತ ಕೆಲಸವನ್ನು ಮಾಡಿದ ಒಂದಷ್ಟು ವಿಚಾರಗಳನ್ನು ಗಮನಕ್ಕೆ ತಗೊಂಡಿದ್ದೇನೆ. ನ್ಯಾಷನಲ್ ಹೈವೇಯನ್ನು ಕೂಡ ನಮ್ಮ ಮಾಣಿಯಿಂದ ಪುತ್ತೂರಿಗೆವರೆಗೆ 4 ಲೈನ್ ವರ್ಕ್ ಮಾಡಬೇಕು ಅಂತ ವಿಚಾರದಲ್ಲಿ ಎಸ್ಟಿಮೇಟ್ಗಳನ್ನೆಲ್ಲ ತಗೊಂಡಿದ್ದೇವೆ. ಮಾನ್ಯ ಈ ಭಾಗದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರನೂ ಇದನ್ನು ಚರ್ಚೆ ಮಾಡಿ ಅವರ ಗಮನಕ್ಕೂ ತಗೊಂಡು ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ಅನ್ನೋ ವಿಚಾರವನ್ನು ಅವರ ಹತ್ರ ಮಾತುಕತೆ ಮಾಡಿ ಅವರನ್ನು ಸೇರಿಸಿಕೊಂಡು ಡೆಲ್ಲಿಗೆ ಹೋಗಿ ನ್ಯಾಷನಲ್ ಹೈವೇ ಮಂತ್ರಿ ನಿತಿನ್ ಗಡ್ಕರಿ ಅವರನ್ನು ಮಾತಾಡಿ ಅದನ್ನು ಕೂಡ ಇಲ್ಲಿ ಮಾಡುವಂಥ ಕೆಲಸದ ಪ್ರಯತ್ನದಲ್ಲಿ ನಾವು ಇದ್ದೇವೆ. ಡ್ರೈನೇಜ್ ಮಾಡಲಿಕ್ಕೆ ಏನು ಯೋಜನೆಗಳನ್ನು ಮಾಡಿದೆ, ಈಗಲೇ ನಾವು ಪ್ರಸ್ತಾವನೆಯನ್ನು 4 ದಿವಸದಲ್ಲಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ನಾವು ಆರಂಭ ಮಾಡಿದ್ದೇವೆ. SP ಆಫೀಸನ್ನು ಕೂಡಲೇ ಇಲ್ಲಿಗೆ ಶಿಫ್ಟ್ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಇದನ್ನು ಜಿಲ್ಲೆಯಾಗಿ ಆಗಬೇಕಿದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾರೆ. ಯಾವುದೇ ಒಂದು ಜಿಲ್ಲೆಯಾಗಿ ಮಾರ್ಪಾಡಬೇಕಾದ್ರೆ ಅದಕ್ಕೆ ಇಷ್ಟಿಷ್ಟು ನಿಯಮಾವಳಿಗಳು ಇರ್ತದೆ. ನಾವು ನಿಯಮಾವಳಿಗಳನ್ನು ಮಾಡಿ ಆನಂತರ ಜಿಲ್ಲೆಗೆ ಒಕ್ಕರಲ್ಲ ಬೇಡಿಕೆಯನ್ನು ಇಟ್ಟರೆ ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಆಗ್ಬೋದು ಅನ್ನೋ ವಿಚಾರವನ್ನು ನಿಮ್ಮ ಗಮನಕ್ಕೆ ತರುತ್ತಾ ನಿಮ್ಮೆಲ್ಲ ಸಹಕಾರವನ್ನು ಬೇಡುತ್ತಾ ಎಲ್ಲ ಹಿರಿಯರ ಆಶೀರ್ವಾದ ಕಿರಿಯರ ಸಹಕಾರ ತಪ್ಪಿದಲ್ಲಿ ತಿದ್ದುವಂಥ ಕೆಲಸ ನೀವೆಲ್ಲ ಮಾಡಿ ಅಶೋಕ್ ರೈ ನಿಮ್ಮ ನನ್ನ ಪೂರ್ತಿ ಸಮಯವನ್ನು ನನ್ನ ಉದ್ಯಮವನ್ನು ನನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೇನೆ. ಒಳ್ಳೆಯ ರೀತಿಯಲ್ಲಿ ಮಾಡುವುದಿದ್ದರೆ ಮಾಡು, ಇಲ್ಲದಿದ್ದರೆ ಇದ್ದದ್ರಲ್ಲಿ 2 ಚಪಾತಿ 2 ರೈಸು ತಿಂದುಕೊಂಡು ನಾವು ಇರುವ ಸಮಾಜಕ್ಕಾಗಿ ಬಡವರಿಗಾಗಿ ದುಡಿಯುತ್ತೇನೆ ಅನ್ನುವ ವಿಚಾರವನ್ನು ಹೇಳಿದ್ದೇನೆ. ಖಂಡಿತ ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ, ನಿಮ್ಮ ಪೂರ್ತಿ ಸಹಕಾರವನ್ನು ನನಗೆ ಕೊಡಿ ಎನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸದಾ ಭರವಸೆಯ ಮಾತುಗಳನ್ನಾಡಿದ ನಮ್ಮ ಭರವಸೆಯ ನಾಯಕ, ಪಕ್ಷಕ್ಕೆ ಭದ್ರ ಬುನಾದಿ ಮತ್ತೆ ಪುತ್ತೂರಿನಲ್ಲಿ ಹಾಕೋಣ ಎಂದು ಸಾಂದರ್ಭಿಕವಾಗಿ ಮಾತನಾಡಿದರು.
ಅಲ್ಲ ಅಲ್ಲ, ಅದು ಪಕ್ಷದ ಕಚೇರಿಯಲ್ಲಿ ಮಾತಾಡುವ ಚರ್ಚೆ ಮಾಡುವ ಪಕ್ಷದ ಕಚೇರಿಯಲ್ಲಿ. ಒಂದು ನಿಮಿಷ, ಬೋಲೋ ಭಾರತ್ ಮಾತಾ ಕಿ ನೋಡ, ಎಲ್ಲ ನಿಂತುಬಿಟ್ಟು ಮೊದಲೆಲ್ಲ ಆಗ್ತಾ ಇದ್ರು, ಈಗ ಹಾಕಿ ನೋಡು. ಎರಡು ಕೈಯನ್ನು ಮೇಲೆ ಎತ್ತಿ ಜೈಕಾರ ಹಾಕಬೇಕು. ಇವತ್ತು ಭಾರಿ ಸಂತೋಷದ ಸಮಯ. ನಿಮ್ಮ ಪಕ್ಷದ ಅಭ್ಯರ್ಥಿ ಶಾಸಕರಾಗಿ ಬಂದಿದ್ದಾರೆ. ನೀವು ಆರಿಸಿದಂಥ ಅಭ್ಯರ್ಥಿ, ನಾವು ಆರಿಸಿದಂಥ, ಈ ಪುತ್ತೂರಿನ ಜನತೆ ಆರಿಸಿದಂಥ ಅಭ್ಯರ್ಥಿಗಳು, ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶಾಸಕರಾಗಿ ಬಂದಿದ್ದಾರೆ. ನಾವೆಲ್ಲ ಖುಷಿಯಲ್ಲಿ ಸಂತೋಷದಲ್ಲಿ ಜೈಕಾರ ಹಾಕುವ ಭಾರತ ಮಾತೆಗೆ. ಬೋಲೋ ಭಾರತ್ ಮಾತಾ ಕಿ. ಇದೇನಾ ನನ್ನ ಬಿರಿಯಾನಿ? ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಜೈ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅಧ್ಯಕ್ಷೀಯ ಭಾಷಣ ನಡೆದಿದೆ. ಕೈಯಲ್ಲಿ ಬಿಡಿಸಿದಂಥ ಚಿತ್ರ ಇರಬೇಕು. ಮಗು ಶಾಸಕರಿಗೆ ಅಭಿನಂದಿಸ್ತಾ ಇದ್ದಾರೆ. ಅಧ್ಯಕ್ಷೀಯ ಭಾಷಣಕ್ಕಾಗಿ ಶ್ರೀ ಅಶೋಕ್ ಕುಮಾರ್ ಎಂ ಬಿ ವಿಶ್ವನಾಥ್ ರೈ ಸರ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೆ ಧನ್ಯವಾದ ಸಮರ್ಪಣೆ ಇದೆ ನಗರಸಭಾ ಸದಸ್ಯರು, ನಮ್ಮ ಯುವ ನಾಯಕರು, ಯಂಗ್ ಬ್ರಿಗೇಡ್ ನಾಯಕರು ಆದಂಥ ರಿಯಾಜ್ ಗೋಳಿಕಟ್ಟೆ ಇವರಿಂದ. ಈಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ಶ್ರೀ ಎಂ ಬಿ ವಿಶ್ವನಾಥ್ ರಾಯ್. Children's lot of thanks. ಅಧ್ಯಕ್ಷೀಯ ಭಾಷಣದ ನಂತರ ಎಲ್ಲರಿಗೂ ಅವಕಾಶ ಇದೆ. ಕಾರ್ಯಕರ್ತರಿಗೆ, ವಲಯದ ಅಧ್ಯಕ್ಷರುಗಳಿಗೆ, ಬೂತ್ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ಶಾಸಕರನ್ನ ಪುಷ್ಪಗುಚ್ಛ ನೀಡುವುದು ಅಥವಾ ಅಭಿನಂದಿಸುವಂತ ಕಾರ್ಯ ನಡೆಯಲಿದೆ. ಈಗ ಇವತ್ತಿನ ಈ ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಾಯಕ ಶಾಸಕರು ಆದ ಅಶೋಕ್ ಕುಮಾರ್ ರೈ ಅವರೇ. ಪುತ್ತೂರು ಬ್ಲಾಕ್ ಮತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ವಿಟ್ಲ ಉಪ್ಪಿನಂಗಡಿ ಬ್ಲಾಕಿನ ಅಧ್ಯಕ್ಷ ರಾಜಾರಾಮ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತೆ ಬಂಧುಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಡೆಯ ಹಂತದಕ್ಕೆ ನಾವು ತಲುಪಿದ್ದೇವೆ. ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮ ಅಂತೇಳಿ ನನಗೆ ಮನವರಿಕೆ ಆಗಿದೆ. ಯಾಕೆಂತ ಹೇಳಿದರೆ ಅಭಿನಂದನೆ ಆಯಿತು, ಒಟ್ಟಿಗೆ ಸೇರ್ಪಡೆ ಆಯಿತು. ಪಕ್ಷದ ಎಲ್ಲ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಒಂದು ಕತೆ ನೆನಪಾಗ್ತದೆ. ಎರಡು ಕತ್ತೆಗಳು ಒಟ್ಟಿಗೆ ಮೇಯ್ತಾ ಇದ್ದಂತೆ. ಒಂದು ಕತ್ತೆಯಲ್ಲಿ ಮೈ ಮೇಲೆ ಎಲ್ಲ ಪರಚಿ ಗಾಯ ಇತ್ತು. ಆಗ ಇನ್ನೊಂದು ಕತ್ತೆ ಅದರಲ್ಲಿ ಕೇಳ್ತದೆ, ಏನು ನಿನ್ನ ಗಾಯ ಏನು ಅಂತೇಳಿ. ಆಗ ಆ ಕತ್ತೆ ಹೇಳ್ತದೆ, ನನಗೆ ಮನೆ ಯಜಮಾನ ತುಂಬ ಹಿಂಸೆ ಕೊಡ್ತಾನೆ, ಅದರ ಪರಿಣಾಮ ಇವೆಲ್ಲ ಗಾಯಗಳು ಅಂತೇಳಿ. ಆಗ ಈ ಕತ್ತೆ ಹೇಳ್ತದೆ, ಅಷ್ಟು ಗಾಯಕ್ಕೆ ನೋವು ಕೂಡ ತಿಂದುಕೊಂಡು ನೀವು ಯಾಕೆ ಆ ಮನೆಯಲ್ಲಿದ್ದಿ ಅಂತೇಳಿ. ಆಗ ಆ ಕತ್ತೆ ಹೇಳ್ತದೆ, ನನ್ನ ಮನೆಯ ಯಜಮಾನನಿಗೆ ಒಬ್ಬ ಮಗಳಿದ್ದಾಳೆ, ತುಂಬ ಚೆಂದ ಇದ್ದಾಳೆ. ಅವಳು ಗಲಾಟೆ ಮಾಡಿದಾಗ ಹೇಳ್ತಾಳೆ, ನಿನ್ನನ್ನು ಆ ಕತ್ತೆಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತೇಳಿ. ಅದಕ್ಕೆ ಆ ಮದುವೆ ದಿನ ಯಾವಾಗ ಬರ್ತದೆ ಅಂತೇಳಿ ನಾನು ಕಾಯ್ತಾ ಇದ್ದೇನೆ, ಒಂದು ದಿವಸ ಆದರೂ ನಾನು ಬರ್ಬೋದು ಅಂತೇಳಿ. ಇದು BJP ಸರ್ಕಾರದ ಅವಸ್ಥೆ. ಅಚ್ಚೇ ದಿನ ಬರ್ತದೆ ಕೊಡ್ತೇವೆ ಅಂತೇಳಿ ಈ ಎಲ್ಲ ಕಾರ್ಯಕರ್ತರು BJP ಕಾದು ಅಚ್ಚೇ ದಿನ ಬಂದಿಲ್ಲ. ಈಗ ಅವರಿಗೆ ಮನವರಿಕೆ ಆಗಿದೆ, ಕರ್ನಾಟಕದಲ್ಲಿ ಹೊಸ ಬದಲಾವಣೆ ಆಗಬೇಕು, ನಮ್ಮದೇ ನೇತೃತ್ವದ ಸರ್ಕಾರ ಆಗಬೇಕು. ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ವಿವಿಧ ಯೋಜನೆಗಳನ್ನು ಕೊಟ್ಟು ಬಡವರ್ಗ ಮತ್ತು ಮಧ್ಯಮ ವರ್ಗದವರಿಗೆ ಏನೆಲ್ಲ ಪ್ರಯೋಜನ ಆಗಿದೆ, ಅವರಲ್ಲಿರುವ ಕತ್ತಲೆಯನ್ನು ತೆಗೆದು ಬೆಳಕನ್ನು ಚೆಲ್ಲುವಂತ ಆಗಬೇಕಿದ್ರೆ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಬದಲಾವಣೆ ಇಲ್ಲಿ ಮಾತ್ರ ನಿಲ್ಬಾರದು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ
ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಕಡಿಮೆ ಅಂದರೆ 25 ಕ್ಷೇತ್ರ ಕೂಡ ನಮ್ಮದು ಬರಬೇಕು, ನಮ್ಮ MP ಸಂಸದರು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣೆ ಅಂದರೆ ಒಂದು ಯುದ್ಧ. ಈ ಯುದ್ಧದಲ್ಲಿ ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ಅದರಲ್ಲಿ 2ನೇ ರ್ಯಾಂಕ್ ಇಲ್ಲ, ಒಂದು ಸೋಲು ಇಲ್ಲವೇ ಒಂದು ಗೆಲ್ಲು. ಒಂದು ಒಟ್ಟಿಗೆ ಗೆದ್ರು ಗೆಲ್ಲುವೆ, 1 ಲಕ್ಷ ಒಟ್ಟಿಗೆ ಗೆದ್ರು ಗೆಲ್ಲುವೆ. ಆ ಶಾಸಕರು ಬರಬೇಕು. ಅಂಥ ಶಾಸಕರು ನಮಗೆ ಬಂದಿದ್ದಾರೆ. ನಮ್ಮೆಲ್ಲರ ಸಹಕಾರದಿಂದ ಇವತ್ತೇನಾಗಿದೆ ಅಂತಂದರೆ ಈ ಗೆಲುವು ಕಾರ್ಯಕರ್ತರ ಗೆಲುವು, ಪಕ್ಷದ ಗೆಲುವು, ನಮ್ಮ ಅಭ್ಯರ್ಥಿಯ ಗೆಲುವು, ಇವೆಲ್ಲ ಗೆಲುವಿಗೆ ನಮ್ಮ ಶಾಸಕರ ಮೂಲಕ ಅದಕ್ಕೆ ಬಂದಿದೆ. ಇದಕ್ಕಾಗಿ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಈ ಅಭಿನಂದನೆಗೆ ಅರ್ಹರು. ಅದರಿಂದ ಈ ನಿಟ್ಟಿನಲ್ಲಿ ನಾನು ಬ್ಲಾಕ್ ಅಧ್ಯಕ್ಷನ ನೆಲೆಯಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಬದಲಾವಣೆಯ ಪರ್ವವನ್ನು ಕಾಣ್ತಾ ಇದ್ದೇವೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ, ಪುತ್ತೂರಲ್ಲಿ ಶಾಸಕರಿದ್ದಾರೆ, ಕಚೇರಿಗಳಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ಹಂತದ ಎಲ್ಲ ಅಧಿಕಾರಿಗಳು ಕೂಡ ಅವರ ಸ್ವರದಲ್ಲಿ ಬದಲಾವಣೆಯನ್ನು ಕಂಡಿದ್ದೇವೆ. ನಿನ್ನೆ ಒಂದು ಕಾರ್ಯಕ್ರಮ, ನಿನ್ನೆ ಒಂದು ಸಣ್ಣ ಒಂದು ವ್ಯತ್ಯಾಸವನ್ನು ನಾವು ನಿನ್ನೆ ಕಂಡಿದ್ದೇವೆ. ಎಷ್ಟೋ 3-4 ತಿಂಗಳಿಂದ ಬಾಕಿ ಇದ್ದೊಂದು ಫೈಲಿಗೆ ನಿನ್ನೆ ಆಫೀಸಿಗೆ ಬಂದಿದ್ರು. ನಾನು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿದಾಗ ಅವರನ್ನು ಕೂಡಲೇ ಕರೆಸಿ ಅವ್ರು ಹೇಳಿದ್ರಂತೆ ಫೈಲ್ ಸಿಗಲಿಲ್ಲ ಅಂತೇಳಿ. ಆಮೇಲೆ ಫೈಲ್ ಸಿಕ್ಕಿತ್ತು. ಆಗ ಹೇಳಿದ್ರಂತೆ ಇದು ಅತ್ಯಂತ ಪ್ರಮುಖವರು ಒಬ್ಬರು ಫೋನ್ ಮಾಡಿದ್ರ ಫಲ, ಅದರಿಂದ ಅದು ಆಗಲೇಬೇಕು ಅಂತೇಳಿ. ಅಂಥ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಶಾಸಕರು ಅಭಿವೃದ್ಧಿಗಾಗಿ ಹೊರಟಿದ್ದಾರೆ. ಪಕ್ಷದ ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ಪಕ್ಷದ ಪದಾಧಿಕಾರಿಯಾಗಿ ಪಕ್ಷದ ಸಂಘಟನೆಗೆ ಏನಾಗಬೇಕು ಅವೆಲ್ಲ ಕಾರ್ಯಕ್ರಮವನ್ನು ನಾವು ಪಕ್ಷದ ಶಾಸಕರ ಜೊತೆ ಕೂಡಿಕೊಂಡು ನಾವು ಮಾಡ್ತೇವೆ. ಮುಂದಿನ ಹಾದಿ ಸುಲಭ ಇಲ್ಲ. ನಾವು ಅದಕ್ಕಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ನಾವು ಪಕ್ಷ ಸಂಘಟನೆಗಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ತಾವೆಲ್ಲ ಸೇರಿಕೊಂಡು ನಮಗೆ ಸಹಕಾರವನ್ನು ಕೊಡಬೇಕು. ಈಗಾಗಲೇ ಶಾಸಕರು ಹೇಳಿದಾಗೆ ಯಾರೆಲ್ಲ ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರ್ತಾರೆ ಅವರನ್ನು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರೋದಿದ್ರೆ ಅವರನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ಸೇರಿಸಿಕೊಂಡು ಅವರನ್ನು ನಮ್ಮೊಟ್ಟಿಗೆ ದುಡಿಯುವಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನೂ ಸೇರಿಸಿಕೊಂಡು ಮಾಡುವಂತ ಹೇಳುತ್ತಾ ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಅಶೋಕ್ ಇವರ 25 ವರ್ಷದ ಮುಂದಿನ ಆಲೋಚನೆಗಳು ಈಗಲೇ ಇವೆ. ಒಂದು ಅತ್ಯಂತ ಪ್ರಮುಖವಾದ ಮೆಡಿಕಲ್ ಕಾಲೇಜ್, ಈ ಭಾಗಕ್ಕೆ ಅತಿ ಅವಶ್ಯಕ ಇರುವಂಥ ಮೆಡಿಕಲ್ ಕಾಲೇಜ್ ಈಗಾಗಲೇ 40 ಎಕರೆ ಜಾಗ ಮೀಸಲಿಟ್ಟ ಆಗಿದೆ. ಆ ಜಾಗವನ್ನೊಮ್ಮೆ ಅವರು ಸಂದರ್ಶನ ನೋಡಿ ಮುಂದಿನ ಏನು ರೂಪುರೇಷೆಗಳಿವೆ ಅದಕ್ಕೆ ಏನೆಲ್ಲ ಆಗಬೇಕು ಅನ್ನೋದನ್ನು ನಮ್ಮ ಶಾಸಕರೇ ಮಾಡಬೇಕಷ್ಟೇ. ನಮ್ಮ ನೆಲೆಯಲ್ಲಿ ಏನು ನಮ್ಮ ಇತಿಮಿತಿಯಲ್ಲಿ ಏನು ಮಾಡಬೇಕು ಅವೆಲ್ಲವನ್ನು ಸಹಕಾರವನ್ನು ಕೊಡ್ತೇವೆ. ಈಗಾಗಲೇ ಹೇಳ್ತಾರೆ ಭ್ರಷ್ಟಾಚಾರ ರಹಿತವಾದ ಸರ್ಕಾರವನ್ನು ಈ ಭಾಗದಲ್ಲಿ ಮಾಡ್ತೇವೆ ಅಂತೇಳಿ. ನಾವು ಕೂಡ ಹೇಳ್ತಾ ಇದ್ದೇವೆ, ನಮಗೆ ಕೂಡ ಅದೇ ಬೇಕಾಗಿದ್ದು. ಭ್ರಷ್ಟಾಚಾರ ರಹಿತವಾದ ಅಧಿಕಾರಿಗಳು ನಮಗೆ ಬೇಕು. ಬಡ ಬಗ್ಗರ ಸಾಮಾನ್ಯ ಜನರ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಗೆ ಬೇಕು. ಅಂಥ ವ್ಯವಸ್ಥೆ ಪುತ್ತೂರಿಂದ ಆರಂಭ ಆಗಬೇಕು ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇನ್ನೊಮ್ಮೆ ಮಗದೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು. ಇನ್ನು ಮುಂದೆ ವಲಯ ಮಟ್ಟದಲ್ಲಿ ಹಾಗೂ ಬೂತ್ ಮಟ್ಟದ ನಾಯಕರುಗಳಿಂದ ಅಭಿಮಾನಿಗಳಿಂದ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು. ಒಳಮಗ್ರು ವಲಯ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಸಜ್ಜಾಗಿದ್ದಾರೆ. ಮಹಿಳಾ ನಾಯಕಿಯರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಬರ್ಬೋದು. ಶಾಸಕರಿಗೆ ಅಭಿನಂದಿಸತಕ್ಕಂಥದ್ದು. ಮತ್ತೆ ರಾಷ್ಟ್ರಗೀತೆ ಇದೆ, ಧನ್ಯವಾದ ಸಮರ್ಪಣೆ ಇದೆ, ಊಟದ ವ್ಯವಸ್ಥೆ ಇದೆ. ಎಲ್ಲರಿಗೂ ಕೂಡ ಸ್ವಾದಿಷ್ಟಕರವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇದೆ. ಧನ್ಯವಾದ ಸಮರ್ಪಣೆಗಾಗಿ ರಿಯಾಜ್ ಪರ್ಲಡ್ಕ ನಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರು ಆಗಿರ್ತಾರೆ. ಯಂಗ್ ಬ್ರಿಗೇಡ್ನ ನಾಯಕರು, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಾರೆ. ಅವರಿಂದ ಪುತ್ತೂರು ನಗರ ಬ್ಲಾಕ್ ಕಾಂಗ್ರೆಸ್ ಮತ್ತು ನಗರ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಅಭಿನಂದನೆ ಮತ್ತು ಕೃತಜ್ಞತಾ ಸಮರ್ಪಣಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂತಹ MB ವಿಶ್ವನಾಥ್ ರೈ ಅವರಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಭ್ರಷ್ಟಾಚಾರ ರಹಿತ ಪುತ್ತೂರು ಇದರ ಕನಸನ್ನು ಕಂಡು ಅದನ್ನು ಅನುಷ್ಠಾನಗೊಳಿಸುವಂತಹ ಒಂದು ಧ್ಯೇಯವನ್ನು ಅಳವಡಿಸಿಕೊಂಡಂತಹ ಸರಳ ಸಜ್ಜನಿಕೆಯ ನಮ್ಮ ನೂತನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಇವರಿಗೂ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರಮುಖರಿಗೂ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪಕ್ಷದ
ಬೆನ್ನೆಲುಬಾದಂತಹ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಧನ್ಯವಾದ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ರಾಷ್ಟ್ರಗೀತೆ ಅಟೆನ್ಷನ್. ಶ್ರೀ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ. ವಿಂಜ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ. गाहे तव जय गाता जनगण मंगलदायक. जय हे भारत भाग्य विधाता. जय हे जय हे जय हे जय 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 हे. जय बोलो कांग्रेस पार्टी की, बोलो राहुल गांधी की, बोलो अशोक कुमार रೈ ಅವರಿಗೆ. ನಮ್ಮ ಈ ಸಮಾರಂಭದಲ್ಲಿ ಸಹಕರಿಸಿದ್ದ ಪುತ್ತೂರು ತಾಲೂಕು ಕಾಂಗ್ರೆಸ್ನ ಚುನಾವಣೆಗಳ ಎಲ್ಲ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಎಲ್ಲ ನಾಯಕರುಗಳಿಗೆ, ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಹಾಗೂ ಪತ್ರಕರ್ತರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಅವರಿಗೆ ಧನ್ಯವಾದಗಳು ಕೂಡ ಸಮರ್ಪಿಸ್ತಾ ಇದ್ದೇವೆ. ಈ ಬಡ ಬರಲ್ಲ ಆ ಬರಲ್ಲ ಬರಲ್ಲ ಅಂತ ಇದು
ಪುತ್ತೂರಲ್ಲಿ ಅಶೋಕಯ್ಯ ನಾಮವು ಅಭಿವೃದ್ಧಿ ಪುತ್ತೂರಿಗೆ ಬೇಕು ಇವರ ಸೇವೆ ರಾರಾಜಿಸಿದೆ ಪುತ್ತೂರಲ್ಲಿ ಅಶೋಕಯ್ಯ ನಾಮವು ಅಭಿವೃದ್ಧಿ ಪುತ್ತೂರಿಗೆ ಬೇಕು ಇವರ ಸೇವೆಯು ಬಡವರ ನೋವಲ್ಲಿ ಸ್ಪಂದಿಸುವ ಮನಸ್ಸು ದಾನದಿ ಎತ್ತಿದ ಕೈ ಪುತ್ತೂರು ಮಣ್ಣಲ್ಲಿ ಇವರನ್ನೇ ಗೆಲ್ಲಿಸು ಜೈ ಅಶೋಕ ಬಡವರ ನೋವಲ್ಲಿ ಸ್ಪಂದಿಸುವ ಮನಸ್ಸು ದಾನದಿ ಎತ್ತಿದ ಕೈ ಪುತ್ತೂರು ಮಣ್ಣಲ್ಲಿ ಇವರನ್ನೇ ಗೆಲ್ಲಿಸು ಜೈ ಅಶೋಕ ಅಶೋಕ್ ರೈಗೆ ಮತವನ್ನು ಒತ್ತಿರಿ ಅಭಿವೃದ್ಧಿಯ ಕೈಗೆ ನಾಡನ್ನು ನೀಡಿರಿ ಅಶೋಕ್ ರೈಗೆ ಮತವನ್ನು ಒತ್ತಿರಿ ಅಭಿವೃದ್ಧಿಯ ಕೈಗೆ ನಾಡನ್ನು ನೀಡಿರಿ ನಾಡ ವ್ಯಾಪ್ತಿ ಸುಧಾರಣೆ ಕಾಣಲೆಂಬ ಆಸೆಯು ಅಶೋಕಯ್ಯ ಆಳ್ವಿಕೆಯ ಮೊಟ್ಟ ಮೊದಲ ಧ್ಯೇಯವು
ಲೇಔಟಲ್ಲಿ
என்ன நம்பர் కదా 9697 అలా అనుకుంటారా 97 40 66 7328 ಇಸ್ಮಾಯಿಲ್ ಕೊಡೋದು ಏ ಒನ್ ನೀವು ಕಡ್ದೆ ಹೋಗ ಕೊಡು ನೀವು ಕೊಡ್ತೇನೆ ಫೋನ್ ನಿಮಿಷ
Ahora,